ಇನ್ಸ್ಪೆಕ್ಟರ್ ಶಾಂತಿಲಾಲ್ ಜಟಿಯಾ, ಟೀಮ್ ಕಮಾಂಡರ್ NDRF ಗುಂಟೂರು ಆಂಧ್ರ ಪ್ರದೇಶ. ಅನಿಲ್ ಕುಮಾರ್ SSR ಇವರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ತುರ್ತು ಸ್ಪಂದನೆ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಚಾಲನೆ. ಮಾಸ್ಟರ್ ಕ್ಯಾಪ್ಟನ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ. ಯೋಜನೆಯ ಸಿಬ್ಬಂದಿಗಳಾದ ಶ್ರೀಮತಿ ಸುಮಂಗಲ ಮತ್ತು ಪ್ರೀತಿ ಇವರಿಂದ ಪ್ರಾರ್ಥನೆ. ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮಂಜುನಾಥ ಎನ್ನುವುದು ಮೊದಲಾಗಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮತ್ತು ಇಲ್ಲಿರುವ ಎಲ್ಲ ಶಕ್ತಿಗಳನ್ನು ಭಕ್ತಿಯಿಂದ ವಂದಿಸಿಕೊಂಡು ಪರಮ ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ವೇದಿಕೆಯ ಮೇಲಿರುವ ಗಣ್ಯರೇ, ಕಾರ್ಯನಿರ್ವಾಹಕ ನಿರ್ದೇಶಕರೇ, ಶೌರ್ಯ ಸ್ನೇಹಿತರೇ, ಸಹೋದ್ಯೋಗಿ ಮಿತ್ರರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧು ಮಿತ್ರರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರ ದೂರದರ್ಶಿತ್ವದ ಜನಪ್ರಿಯ ಕಾರ್ಯಕ್ರಮವೇ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ. 2020ರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವಿಕೋಪಗಳು ಸಂಭವಿಸಿದಾಗ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭಿಸಿದ ಈ ಕಾರ್ಯಕ್ರಮವು ಕಳೆದ 5 ವರ್ಷಗಳಲ್ಲಿ ಯಶಸ್ವಿಯಾಗಿ ವಿಪತ್ತು ನಿರ್ವಹಣಾ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸಿ 5 ವರ್ಷವನ್ನು ಸಾರ್ಥಕವಾಗಿ ಪೂರೈಸಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿಸಿದ 55 ವಿಪತ್ತು ಪೀಡಿತ ಜಿಲ್ಲೆಗಳಲ್ಲದೆ ಒಟ್ಟು 91 ತಾಲೂಕುಗಳಲ್ಲಿ ಈ ಕಾರ್ಯಪಡೆಯು ವಿಪತ್ತು ನಿರ್ವಹಣೆ, ಸಾಮಾಜಿಕ ಸೇವಾ ಚಟುವಟಿಕೆಗಳ ಮೂಲಕ ಜನರ ಮನಸ್ಸುಗಳಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುವ ವಿಶಿಷ್ಟ ಕೊಡುಗೆಯನ್ನು ನೀಡಿದೆ. ಇದು ನಮಗೆಲ್ಲರಿಗೂ ನೀಡಿದೆ ಎನ್ನುವಂಥ ತೃಪ್ತಿ ಇದೆ. ಇಂದು ಶೌರ್ಯ ಪಡೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿಯ ವರದಾನ, ಕೊಡುಗೆ ಮತ್ತು ಪ್ರಸಾದವಾಗಿ ಪೂಜ್ಯರು ಸಮಾಜಕ್ಕೆ ಸಮರ್ಪಿಸಿದ್ದಾರೆ ಎಂಬುದು 100ಕ್ಕೆ 100 ಸತ್ಯವಾದ ಮಾತು. ಎಲ್ಲೇ ಆತಂಕ, ಅನಾಹುತ, ಅಪಘಾತ, ಅವಘಡ, ಆತ್ಮಹತ್ಯೆ ಸಂಭವಿಸಿದಾಗ ನಮ್ಮ ಸ್ವಯಂ ಸೇವಕರು ಸಮಾಜದ ಕಣ್ಣುಗಳಾಗಿ, ಸಮಾಜದ ಕಿವಿಗಳಾಗಿ, ಸಮಾಜದ ಕೈಕಾಲುಗಳಾಗಿ ತಕ್ಷಣಕ್ಕೆ ಧಾವಿಸಿ ಅವರನ್ನು ಸ್ಪಂದಿಸುತ್ತಿದ್ದಾರೆ. ವಿಶೇಷವಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಅಗ್ನಿಶಾಮಕ ದಳ, NDRF, SDRF, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮತ್ತು ಅವರು ಕರೆದಾಗ ನಾವು ಹೋಗುವ ರೀತಿಯಲ್ಲಿ ಆಪತ್ಕಾಲದ ಆಪತ್ ಬಾಂಧವರಾಗಿ, ಆಪತ್ಕಾಲದ ಆಪ್ತ ರಕ್ಷಕರಾಗಿ ನಮ್ಮ ಸ್ವಯಂ ಸೇವಕರು ನೆರವು ನೀಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟು 10,460 ಆಯ್ದ ಸ್ವಯಂ ಸೇವಕರು ಸುಮಾರು 604 ಘಟಕಗಳ ಮೂಲಕ ವಿಪತ್ತು ನಿರ್ವಹಣೆ,
ಸಾಮಾಜಿಕ ಸೇವೆ, ತುರ್ತು ಸ್ಪಂದನೆ, ಅರಿವು ಮೂಡಿಸುವ ಕಾರ್ಯಕ್ರಮಗಳ ಮೂಲಕ ಸ್ಥಳೀಯ ಯೋಧರಂತೆ ಎಲ್ಲ ಸ್ತರದ ಕೆಲಸ ಕಾರ್ಯಗಳಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಕಳೆದ 5 ವರ್ಷಗಳಲ್ಲಿ 2.50 ಲಕ್ಷ ಅಂದರೆ 2,50,000 ವಿಪತ್ತು ನಿರ್ವಹಣಾ ಸೇವೆ, ಸಣ್ಣದು ದೊಡ್ಡದು ಎಲ್ಲವನ್ನ ಸೇರಿಸಿ 2 ಲಕ್ಷ ಸಾಮಾಜಿಕ ಸೇವೆಗಳ ಮೂಲಕ ಒಟ್ಟು 27,38,000 10,460 ಸ್ವಯಂ ಸೇವಕರು ಸಮಾಜಕ್ಕೆ ಒಟ್ಟು 27,38,000 ಮಾನವ ದಿನಗಳನ್ನು ಸಮಾಜಕ್ಕೆ ಸಮರ್ಪಿಸಿದ್ದಾರೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಳೆಗಾಲದ ಆಪತ್ತುಗಳು, ನೆರೆ ಹಾವಳಿ, ಗುಡ್ಡ ಕುಸಿತ, ಮನೆ ಕುಸಿತ, ಅಪಘಾತ, ಆತ್ಮಹತ್ಯೆ, ನೀರಿನಲ್ಲಿ ಬಿದ್ದವರ ರಕ್ಷಣೆ, ಶವ ಸಂಸ್ಕಾರ, ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸುವುದು, ಸೇತುವೆ ರಸ್ತೆ ನಿರ್ಮಾಣ, ಅದರಲ್ಲಿ ಕಸಗಡ್ಡಿ ಬಿದ್ದಾಗ ಅದನ್ನು ತೆರವುಗೊಳಿಸುವಂಥದ್ದು, ಮರ ಬಿದ್ದಾಗ ತೆರವುಗೊಳಿಸುವಂಥದ್ದು, ಸ್ಥಳೀಯ ಪಂಚಾಯತ್ಗಳಿಗೆ ಸಹಕಾರ ನೀಡುವಂಥದ್ದು, ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ನೆರವು ನೀಡುವಂಥದ್ದು, ಉರಗ ಕಾರ್ಯಾಚರಣೆ, ನಾಪತ್ತೆ ಪ್ರಕರಣ, ಕಿಂಡಿ ಅಣೆಕಟ್ಟು ಸ್ವಚ್ಛತೆ, ಸ್ವಚ್ಛತಾ ಕಾರ್ಯಕ್ರಮ, ಸಾಮಾಜಿಕ ಅರಣ್ಯೀಕರಣ, ಪರಿಸರ ಕಾರ್ಯಕ್ರಮ, ಹೀಗೆ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ಅನಾಥ ಶವಗಳ ವಿಲೇವಾರಿ, ಸತ್ತ ಜಾನುವಾರುಗಳ ದಫನ, ಹೀಗೆ 1-2 ಸಾವಿರಾರು ಸೇವೆಗಳನ್ನು ನಮ್ಮ ಸ್ವಯಂ ಸೇವಕರು ನೀಡ್ತಾ ಇದ್ದಾರೆ. ಇದಲ್ಲದೆ ರಕ್ತದಾನ. ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ಸ್ವಯಂ ಸೇವಕರು ರಕ್ತದಾನ ಮಾಡದ ಸ್ವಯಂ ಸೇವಕರೇ ಇಲ್ಲ ಎನ್ನುವ ರೀತಿಯಲ್ಲಿ ಮೆಜಾರಿಟಿ 90% ಜನ ಇವತ್ತು ರಕ್ತದಾನಕ್ಕೆ ಆಸಕ್ತಿ ತೋರಿ ರಕ್ತದಾನ ಮಾಡಿದ್ದಾರೆ. ಆರೋಗ್ಯ ಶಿಬಿರ, ಮಧ್ಯವರ್ಜನ ಶಿಬಿರ, ಅನಾಥಾಶ್ರಮ ಭೇಟಿ, ಜೀವದಾನ ಅಂದರೆ ಇಡೀ ರಾಜ್ಯದಲ್ಲಿ 6 ಮಂದಿ ನನ್ನ ಮರಣ ನಂತರದಲ್ಲಿ ನನ್ನ ಶವವನ್ನೇ ಅದನ್ನು ಆಸ್ಪತ್ರೆಗೆ ಕೊಡ್ತೇನೆ ಎನ್ನುವಂಥ ಒಂದು ಗುಪ್ತ ಮಾಹಿತಿಯನ್ನು ನಮಗೆ ತಲುಪಿಸಿದ್ದಾರೆ. ಅಂಥ ಒಂದು ವಿಶೇಷ ಸೇವಾ ಮನೋಭಾವನೆ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಇಂತಹ ಕೆಲವರು ಈ ಎಲ್ಲ ವಿಚಾರಗಳಲ್ಲಿ ಮುಂದಾಳತ್ವ ವಹಿಸಿ ಇವತ್ತು ಸಾರ್ಥಕರಾಗಿದ್ದಾರೆ ಎಂಬುದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸ್ವಯಂ ಸೇವಕರ ಕಾರ್ಯಾಚರಣೆಗೆ ಪ್ರತಿ ತಾಲೂಕು ಸಮಿತಿಗಳಿಗೆ ನೋಡಿ, ಇಲ್ಲಿ ಇಟ್ಟ ರೀತಿಯಲ್ಲಿ ಸುಮಾರು ಇಲ್ಲಿ ಕೆಲವೆಲ್ಲ ಇಟ್ಟಿದ್ದೇವೆ, ಸಣ್ಣ ಪುಟ್ಟ ವಸ್ತುಗಳನ್ನು ಇಡಲಿಲ್ಲ. 2 ಲಕ್ಷ ರು ವೆಚ್ಚದಲ್ಲಿ ರಕ್ಷಣಾ ಪರಿಕರವನ್ನು ರಕ್ಷಣಾ ಪರಿಕರವನ್ನು ಸುಮಾರು 91 ತಾಲೂಕುಗಳಲ್ಲಿ ತಮ್ಮ ಜೀವ ರಕ್ಷಣೆಗಾಗಿ ಪೂಜ್ಯರು ಕಾರ್ಯಕರ್ತರ ಸ್ವಯಂ ಸೇವಕರಿಗೆ ಅದನ್ನು ನೀಡಿದ್ದಾರೆ. ಅದನ್ನು ಸುಮಾರು ತಲಾ 75,000 ವೆಚ್ಚದಲ್ಲಿ ತಕ್ಷಣದಲ್ಲಿ 75,000 ವೆಚ್ಚದಲ್ಲಿ ಕ್ರಿಟಿಕಲ್ ಆರೋಗ್ಯ ಸೌಲಭ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಹಾಕಿರುವಂಥ ಯೂನಿಫಾರ್ಮ್ ಮತ್ತು ಅವರ ನಿರ್ವಹಿಸುವ ಸೇವೆಯನ್ನು ಆಧರಿಸಿ, ವಿಪತ್ತು ಸೇವೆಯನ್ನು ಆಧರಿಸಿ ಅವರಿಗೆ ಸೇವಾ ಭತ್ಯೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನಿಂದ ನೀಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ನಮ್ಮ ಸೇವಾರ್ಥಿಗಳು ಯೋಧರಾಗಿ, ಇನ್ನು ಕೆಲವರು ಪೊಲೀಸ್ ಅಧಿಕಾರಿಯಾಗಿ, 3 ಜನ ಪೊಲೀಸ್ ಅಧಿಕಾರಿಯಾಗಿ, 6 ಜನ ಯೋಧರಾಗಿ, ಸುಮಾರು ಜನ ಸ್ಥಳೀಯ ರಾಜಕಾರಣಿಗಳಾಗಿ, ಸಂಘ ಸಂಸ್ಥೆಗಳ ನಾಯಕರಾಗಿ, ಈ ರೀತಿಯಲ್ಲೂ ವ್ಯಕ್ತಿತ್ವ ವಿಕಸನ ಗುರುತಿಸುವಿಕೆಯಾಗಿ ಬೆಳೆದಿದ್ದಾರೆ ಎಂಬುದು ನಮ್ಮೆಲ್ಲರ ಸಂತೋಷದ ವಿಷಯ. ಪೂಜ್ಯರ ಮತ್ತು ಮಾತೃಶ್ರೀ ಅಮ್ಮನವರ ಶೌರ್ಯ ಕಾರ್ಯಕ್ರಮದ ರಚನೆಯ ಉದ್ದೇಶವು ಖಂಡಿತ ನಾನು ಹೇಳ್ತೇನೆ, ಈ 5 ವರ್ಷಗಳಲ್ಲಿ ಫಲಪ್ರದವಾಗಿ ಸಮಾಜ ಅನುಭವಿಸ್ತಾ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಸೇವೆಗೆ ಇನ್ನೊಂದು ಹೆಸರು, ಅದು ಶೌರ್ಯ ಎಂಬುದು ನಮಗೆಲ್ಲರಿಗೂ ಇವತ್ತು ಅರ್ಥ ಆಗ್ತಾ ಇದೆ. ಎಲ್ಲ ರೀತಿಯ ಸೆಲೆಸಕ್ಕೂ ಸೈ ಎಂಬ ಮನೋಧರ್ಮ ನಮ್ಮ ಈ ಯುವ ಸಮಾಜದಲ್ಲಿ ಬೆಳೆಸಲು ಶೌರ್ಯ ಕಾರಣವಾಗಿದೆ. ಈ ಉದ್ದೇಶಕ್ಕೆ ಪ್ರತಿ ವರ್ಷ ಯೋಜನೆಯಿಂದ ಪೂಜ್ಯರು 4-5 ಕೋಟಿ ರು ಅನುದಾನವನ್ನು ನೀಡುತ್ತಿದ್ದಾರೆ. ಇವರ ಸೇವೆಯನ್ನು ಮುಕ್ತವಾಗಿ ಪಡೆಯಲು ಹೆಲ್ಪ್ಲೈನ್ ಮಾಡಿದೆ. ನಮ್ಮ ಎಲ್ಲರ ಇಲ್ಲಿದ್ದ ಸ್ವಯಂ ಸೇವಕರು 10,460 ಜನರ ಹೆಸರು, ಫೋಟೋ, ದೂರವಾಣಿ ಸಂಖ್ಯೆ, ಆಯಾ ತಾಲೂಕಿನ ವೆಬ್ಸೈಟ್, ಇಡೀ ನಾವು ಒಂದು ವೆಬ್ಸೈಟ್ ಮಾಡಿದ್ದೇವೆ, www.skdrd2disastermanagement.org ಎನ್ನುವ ಈ ಒಂದು ವೆಬ್ಸೈಟನ್ನು ನೀವು ಗಮನಿಸಿದರೆ ಇವರೆಲ್ಲರ ಮಾಹಿತಿ ನಿಮಗೆ ಸಿಗ್ತದೆ. ನಿಮ್ಮ ಯಾವುದೇ ವಿಪತ್ತು ನಿರ್ವಹಣೆಗೆ ಅವರು ಸ್ಪಂದಿಸಬಹುದು ಎನ್ನುವುದಕ್ಕೆ ಇದೊಂದು ಪಾರದರ್ಶಕವಾದಂಥ ಒಂದು ವ್ಯವಸ್ಥೆಯನ್ನು ಸಮಾಜದ ಮುಂದೆ ಇಟ್ಟಿದ್ದೇವೆ. ಇಲ್ಲಿ ವಿಶೇಷವಾಗಿ ಇವರಿಗೆ NDRF, ಅಗ್ನಿಶಾಮಕ ದಳ ಪರಿಣತರಿಂದ ಕಾಲಕಾಲಕ್ಕೆ ತರಬೇತಿ ನೀಡ್ತಾ ಬಂದಿದ್ದೇವೆ. ಎಲ್ಲ ಸಮಿತಿಗಳಲ್ಲಿ ಮಾಸ್ಟರ್ ಕ್ಯಾಪ್ಟನ್ ಮತ್ತು ಘಟಕ ಪ್ರತಿನಿಧಿ, ಸಂಯೋಜಕರೆಂಬ ಹುದ್ದೆ ನೀಡಿ ಸ್ವಯಂ ಪ್ರೇರಣೆಯಿಂದ ಸೇವೆ ಮಾಡಲು ಯೋಜನೆ ರೂಪಿಸಲಾಗಿದೆ. ನಮ್ಮ ಮೇಲ್ವಿಚಾರಕರು ಬಹಳ ಗೌರವದಿಂದ ಅವರನ್ನು ಕಾಣ್ತಾರೆ ಮತ್ತು ಪ್ರೀತಿಯಿಂದ ಸೇವೆಗೆ ಮಾರ್ಗದರ್ಶನ ಕೊಡ್ತಾರೆ, ಯೋಜನಾಧಿಕಾರಿಗಳು ಕೂಡ. ಇದೀಗ ಪ್ರತಿ ತಂಡದಲ್ಲಿ ಸಕ್ರಿಯ ಪರಿಣತರ ತುರ್ತು ಸ್ಪಂದನ ಘಟಕ ಇವತ್ತಿನಿಂದ ಪ್ರಾರಂಭಿಸಬೇಕು ಅಂತೇಳಿ ನಾವು ಹೊರಟಿದ್ದೇವೆ. ಯಾಕಂದರೆ ಇಷ್ಟು ಸಮಯ ಅವರು ಕೆಲಸ ಮಾಡುವ ಒಂದು ವಿಚಾರವನ್ನು ಗಮನಿಸಿ, ಇದರಲ್ಲಿ 24 x 7 ದುಡಿಯುವವರು ಯಾರು?
ಸೇವೆಗೆ ಈ ಒಂದು ವಿಚಾರ ಬಂದಾಗ ನಾವು ಒಂದೊಂದು ತಾಲೂಕಲ್ಲಿ ಒಂದು 15 ಜನರ ತಂಡವನ್ನು ಮಾಡುವಷ್ಟು ಜನ ಇವತ್ತು 24x7 ಸೇವಾ ಮನೋಭಾವನೆಯಿಂದ ದುಡಿಯುವವರಿದ್ದಾರೆ. ಅಂತಹ ಪ್ರತಿಯೊಂದು ತಾಲೂಕು ಸಮಿತಿಯಲ್ಲಿ ಒಂದು ಘಟಕ ಮಾಡಬೇಕು ಅಂತ ಇವತ್ತು ನಾವು ಸಿದ್ಧತೆ ಮಾಡಿದ್ದೇವೆ. ಇವತ್ತು 2 ತುರ್ತು ಸ್ಪಂದನ ಘಟಕಗಳು ಇವತ್ತು ಪ್ರಾರಂಭಿಸಲಿಕ್ಕೆ, ಇವರ ಮಧ್ಯೆ ಘಟಕ ಪ್ರಾರಂಭಿಸಲಿಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ದಿನದ 24 ಗಂಟೆಯು ಸನ್ನದ್ಧರಾಗಲು ಪೂರಕ ಪ್ರೇರಣೆ ಅವರಿಗೆ ನೀಡಲಾಗ್ತಾ ಇದೆ. ಪ್ರತಿ ಘಟಕದ ಪುನಶ್ಚೇತನ ಮತ್ತು ಮೌಲ್ಯಮಾಪನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಮತ್ತು ಬೆಳ್ತಂಗಡಿಯ 180 ಜನ, ಗುರುವೇನಕೆರೆಯ 150 ಜನ, ಒಟ್ಟು 330 ಸ್ವಯಂ ಸೇವಕರು. ನಾವು 330 ಕರೆದಿದ್ದೆವು, 314 ಬಂದಿದ್ರು. ಈಗ ಕೆಲವರು ಬಂದು 330ಕ್ಕೆ 330 ಹಾಜರಿ. ಇವತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅಷ್ಟು ಪ್ರಾಮಾಣಿಕತೆ ಅಂದ ಅವರು ಬಂದಿದ್ದಾರೆ. ಇವರಲ್ಲಿ ಯಾರನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಆದರೂ ಅವರ ನಿಜವಾದ ಪ್ರಾಮಾಣಿಕತೆ ಸೇವೆಯಲ್ಲಿ ಏನು ಎಂಬುದನ್ನು ಅವರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಹುಟ್ಟುಹಾಕಿ ಜನರ ಆತಂಕ, ಭಯ, ಕಣ್ಣೀರು ನಿವಾರಿಸುವ ಕೆಲಸವನ್ನು ಶೌರ್ಯದ ಮೂಲಕ ನಿವಾರಿಸುವಂತಾಗಲು ಕಾರಣೀಕರ್ತರಾದ ನಮ್ಮ ಪ್ರೀತಿಯ ಕಾವಂದರು, ಪೂಜ್ಯರು, ನಮ್ಮ ಕಾರ್ಯಕ್ರಮದ ಶಕ್ತಿ. ಮಂಜುನಾಥನೇ ನಮ್ಮ ಕಾರ್ಯಕ್ರಮದ ಭಕ್ತಿ, ಅಮ್ಮನವರೇ ನಮ್ಮ ಕಾರ್ಯಕ್ರಮದ ಸ್ಫೂರ್ತಿ, ಯೋಜನೆಯೇ ನಮ್ಮ ಕಾರ್ಯಕ್ರಮದ ಮೇಲ್ಪಂಕ್ತಿ. ಈ ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸಿ ಹರಸಲಿರುವ ಪೂಜ್ಯರನ್ನ ಭಕ್ತಿ ಗೌರವದಿಂದ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಾತೃಶ್ರೀ ಅಮ್ಮನವರು ಶೌರ್ಯ ಎಂಬ ಹೆಸರನ್ನ ಈ ತಂಡಕ್ಕೆ ಕೊಟ್ಟರು. ಶೌರ್ಯ ಎಂಬ ಹೆಸರಲ್ಲೇ ಒಂದು ಶಕ್ತಿ ಇದೆ. ಆ ಶಕ್ತಿ, ಆ ಹೆಸರು ನಮ್ಮ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ನೀಡಿದೆ. ಮಾತೃಶ್ರೀ ಅಮ್ಮನವರನ್ನ ಅವರ ಅನುಪಸ್ಥಿತಿಯಲ್ಲಿ ಗೌರವದಿಂದ ನೆನಪಿಸಿ ಸ್ವಾಗತಿಸುತ್ತೇನೆ. ಯೋಜನೆಯ ಮೂಲಕ ಈ ಪುಣ್ಯ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಸಕಲ ವ್ಯವಸ್ಥೆ, ಮಾರ್ಗದರ್ಶನ ನೀಡುತ್ತಿರುವವರು ನಮ್ಮ ನೆಚ್ಚಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಸಣ್ಣ ದೊಡ್ಡ ವಿಚಾರದಲ್ಲಿ ಸೂಕ್ಷ್ಮತೆಯನ್ನು ಅರಿತು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ನಮ್ಮನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವರು ಯಾವತ್ತೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ನಾನು ಗೌರವದಿಂದ ಗುರುತಿಸಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಢಾಕಾ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉನ್ನತ ಅಧಿಕಾರಿಗಳಾದಂಥ ಶ್ರೀ ವಿಜಯ ಪೂಜಾರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮುಟ್ಲಿಕ್ಕಿದ್ದಾರೆ. ಅವರನ್ನು ಮತ್ತೆ ನಾವು ಸ್ವಾಗತಿಸಲಿಕ್ಕಿದ್ದೇವೆ. ಇವತ್ತು ಮಳೆಗಾಲ ಸಂದರ್ಭದಲ್ಲಿ NDRF ಟೀಮು ನಮ್ಮ ಕೊಡಗು, ಪುತ್ತೂರು, ಮಂಗಳೂರು, ಉಡುಪಿ, ಕುಮಟಾ, ಕಾರವಾರ ಹೀಗೆ ಅಲ್ಲಲ್ಲಿ ನೆಲೆಯಾಗಿದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಒಂದು ಟೀಮ್ ಇದೆ, 25 ಜನರ NDRF ಯೋಧರು ಅಲ್ಲಿದ್ದಾರೆ. ನಾವು ಇತ್ತೀಚೆಗೆ ನಮ್ಮ DC ಅವರನ್ನು ಭೇಟಿ ಮಾಡಿದಾಗ ದರ್ಶನ್ ಸಾಹೇಬರು ಬಹಳ ಗೌರವದಿಂದ ಈ ತರಬೇತಿಯನ್ನು ಸಮಾಜದ ಯುವಕರಿಗೆ ಕೊಡುವುದು ಬಹಳ ಒಳಿತು ಅಂತ ಹೇಳುವಂಥ ವಿಚಾರವನ್ನು ತಿಳಿದು ಇವತ್ತು ವಿಪತ್ತು ನಿರ್ವಹಣಾ ಕೋಶದವರಿಗೆ ಮಾರ್ಗದರ್ಶನ ನೀಡಿ ಇವತ್ತು ಪುತ್ತೂರಿನಿಂದ ನಮಗೆ ಶಾಂತಿಲಾಲ್ ಜಟಿಯರವರು ಅಪರಿಚಿತರಲ್ಲ. ನಮ್ಮ ತಂಡಕ್ಕೆ ಸುಮಾರು 13 ಕಡೆಯಲ್ಲಿ ಟ್ರೈನಿಂಗ್ ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ಅಂತ ಒಂದು ಅದ್ಭುತ ಒಂದು ತರಬೇತುದಾರ ಮತ್ತು ಯೋಧರಲ್ಲಿ ಬಹಳ ಉನ್ನತ ಅಂದರೆ ಗಡಿ ಪ್ರದೇಶದಲ್ಲಿ ಸೇವೆ ಮಾಡಿ ಇವತ್ತು ಈ ಒಂದು ತಂಡಕ್ಕೆ ಟೀಮ್ ಕಮಾಂಡರ್ ಆಗಿ NDRF ಟೀಮ್ ಕಮಾಂಡರ್ ಆಗಿ ಇನ್ಸ್ಪೆಕ್ಟರ್ ಶಾಂತಿಲಾಲ್ ಜಟಿಯಾ ಸಾಹೇಬರು ಇವತ್ತು ಪುತ್ತೂರಿನಲ್ಲಿ ಇದ್ದಾರೆ. ಅವರ ಉನ್ನತ ಅಧಿಕಾರಿಗಳು ಇವತ್ತು ಅವರ 10 ಜನರ ತಂಡ ಇಲ್ಲಿ ಬಂದಿದೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇನ್ನೊಂದು 2ನೇ ಹಂತದ ತರಬೇತಿಯನ್ನು ಅವರು ನೀಡಲಿಕ್ಕಿದ್ದಾರೆ. ಅವರು ಆಂಧ್ರ ಪ್ರದೇಶದಿಂದ, ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಎಲ್ಲ ವಿಧದ ತರಬೇತಿ ನೀಡುವಲ್ಲಿ ಸಹಕರಿಸಿದ ಇವರಿಗೆ ಗೌರವದ ಸ್ವಾಗತಗಳು. ನಮ್ಮ ಎಲ್ಲ ಕೆಲಸ ಕಾರ್ಯಕ್ರಮದಲ್ಲಿ ಪ್ರೇರಣೆ ತುಂಬುವ ಪೂಜ್ಯರ ಕುಟುಂಬ ವರ್ಗಕ್ಕೆ, ಯೋಜನೆಯ ವೇದಿಕೆಯ ಟ್ರಸ್ಟಿಗಳಿಗೆ, ಪದಾಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ, ದೇವಳ ಸಿಬ್ಬಂದಿಗಳಿಗೆ, ಕೇಂದ್ರ ಕಚೇರಿಯ ಸಿಬ್ಬಂದಿಗಳಿಗೆ ನಮ್ಮೆಲ್ಲರ ಪ್ರೀತಿಯ ಸ್ವಾಗತಗಳು. ಅದೇ ರೀತಿ ನನ್ನ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಈ ಸೇವೆಯನ್ನು ಮುನ್ನಡೆಸುತ್ತಿರುವ ಜಯವಂತ್ ಪಟಗಾರ್ ಯೋಜನಾಧಿಕಾರಿ, ಕಿಶೋರ್ ಕುಮಾರ್ ಯೋಜನಾಧಿಕಾರಿ ಮತ್ತು ನಮ್ಮೆಲ್ಲ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳು ಮತ್ತು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರು, ಎಲ್ಲ ನಮ್ಮ ಯೋಜನಾಧಿಕಾರಿ ನಿರ್ದೇಶಕರುಗಳಿಗೆ ಈ ಸಂದರ್ಭದಲ್ಲಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಇವತ್ತು ರಾಜ್ಯಕ್ಕೆ ಈ ಒಂದು ಕಾರ್ಯಕ್ರಮ ಮುನ್ನುಡಿ. ರಾಜ್ಯದ ಎಲ್ಲ 99 ಸಮಿತಿಯಲ್ಲೂ ಈ ತರಬೇತಿ ಕಾರ್ಯಕ್ರಮ ಈ ವರ್ಷದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ತಾಲೂಕಿಗೆ 7ರಂತೆ, ತಿಂಗಳಿಗೆ 7ರಂತೆ ಈ ಕಾರ್ಯಕ್ರಮವನ್ನು ನಾವು ರಾಜ್ಯದಲ್ಲಿ ಸಂಘಟಿಸಲಿಕ್ಕಿದ್ದೇವೆ. ಇವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಸಹಕರಿಸಲಿರುವ ನನ್ನ ಎಲ್ಲ ಯೋಜನೆಯ ತಂಡಕ್ಕೆ ಗೌರವದ ಸ್ವಾಗತವನ್ನು ಬಯಸುತ್ತಾ,
ನಮ್ಮ ಸ್ವಯಂ ಸೇವಕರು, ನಮ್ಮ ಸೇವೆಯ ಕುಟುಂಬದವರು, ಅವರನ್ನು ಇವತ್ತು ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ಪತ್ರಿಕಾ ಬಂಧುಗಳು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆಂಬಲ ನೀಡ್ತಾ ವಿಶೇಷ ವರದಿ ನೀಡುವ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಳಗಕ್ಕೂ ನನ್ನ ನಲ್ಲೆಯ ವಂದನೆಗಳನ್ನು ಸಲ್ಲಿಸಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಜನಜಾಗೃತಿ, ಜೈ ಧರ್ಮಸ್ಥಳ, ಜೈ ಶೌರ್ಯ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯ ಕಾವಂದರನ್ನ ಪ್ರಾದೇಶಿಕ ನಿರ್ದೇಶಕರು ಮತ್ತು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದ ತರಬೇತಿಯನ್ನ ನೀಡಲಿಕ್ಕಿರುವಂತಹ ಇನ್ಸ್ಪೆಕ್ಟರ್ ಶಾಂತಿಲಾಲ್ ಜಟಿಯಾ ಇವರನ್ನ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ವಿನೋದ್ ಆರ್ಯರ್ ಇವರನ್ನು ಕೂಡ ನಮ್ಮ ಮಾಧವಗೌಡ ಯೋಜನಾಧಿಕಾರಿಗಳು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಅನಿಲ್ ಕುಮಾರ್ ಎಸ್ ಸರ್ ಅವರನ್ನ ಯಶೋಧರ್ ಯೋಜನಾಧಿಕಾರಿಗಳು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆಗಮಿಸಿದ ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಆಶಯ ನುಡಿಗಳನ್ನ ಹೇಳಲಿಕ್ಕಿದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಅನಿಲ್ ಕುಮಾರ್ ಎಸ್ ಸರ್ ಅವರಿಂದ ಆಶಯ ನುಡಿಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರ ಪಾದಾರವಿಂದಗಳಿಗೆ ವಂದಿಸಿಕೊಳ್ಳುತ್ತಾ ಮಾತೃಶ್ರೀಯವರ ಆಶೀರ್ವಾದ ಬಿಡುತ್ತಾ ವೇದಿಕೆಯ ಮೂಲೆ ಉಪಸ್ಥಿತವಾಗಿರ್ತಕ್ಕಂತಹ ಶಾಂತಿಲಾಲ್ ಜಟಿಯರವರೇ, ವಿನೋದ್ ಜಿಯವರೇ, NDRFನ ಇತರ ಸಿಬ್ಬಂದಿಗಳೇ, ನಮ್ಮ ಕಾರ್ಯಕರ್ತ ಮಿತ್ರರೇ, ಈ ದಿನದ ಆಕರ್ಷಣೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಶೌರ್ಯ ಸ್ವಯಂ ಸೇವಕ ಮಿತ್ರರೇ, ಮಾನ್ಯ ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ವಂದಿಸಿಕೊಳ್ತಾ ಇವತ್ತು ನಮ್ಮ ರಾಜ್ಯಾದ್ಯಂತ ಸ್ವಯಂ ಸೇವಕರಿಗೆ ಶೌರ್ಯದ ತರಬೇತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೊಡ್ತಕ್ಕಂಥದ್ದನ್ನು ನಾವು ಇವತ್ತು ಧರ್ಮಸ್ಥಳದ ಮೂಲಕ ಪೂಜ್ಯ ಕಾವಂದರ ಮೂಲಕ ಚಾಲನೆ ನೀಡ್ತಾ ಇದ್ದೇವೆ. ಬಹಳ ಸಂತೋಷದ ವಿಚಾರ ಏನಂದ್ರೆ ಇವತ್ತಿಗೆ ನಮ್ಮ ಶೌರ್ಯ ವಿಪತ್ತು ಸೇವಾ ಕಾರ್ಯಕ್ಕೆ 5 ವರ್ಷಗಳು ತುಂಬಿರ್ತದೆ. ಮೊನ್ನೆ 20ನೇ ತಾರೀಕಿಗೆ ಜೂನ್ 20ಕ್ಕೆ ಅದು 5 ವರ್ಷಕ್ಕೆ ಪಾದಾರ್ಪಣೆ ಮಾಡಿತ್ತು. ಪೂಜ್ಯ ಕಾವಂದರ ಆಶೀರ್ವಾದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಆ ಒಂದು ಸವಿನೆನಪಿಗಾಗಿ ಕೂಡ ಆಯೋಜಿಸಿದ್ದೇವೆ. ಯಾವುದೇ ಒಂದು ಸಮಸ್ಯೆ ಒಂದು ದೊಡ್ಡ ಪರಿಹಾರವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣೀಭೂತ ಆಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಶೌರ್ಯವು ಒಂದು ನಿದರ್ಶನವಾಗಿದೆ. ಹಿಂದೆ ನಮ್ಮ ವಿಶ್ವ ಮಹಾಯುದ್ಧ 2ರ ನಂತರ ಬಹಳ ಕೈಗಾರಿಕಾ ಕ್ರಾಂತಿ ಆಯಿತು. ಅಂದರೆ ಅಂತಹ ದೊಡ್ಡ ಸಮಸ್ಯೆ ಬಂದಾಗ ದೊಡ್ಡ ಪರಿಹಾರದ ಅಥವಾ ಒಂದು ಹೊಸ ಅನ್ವೇಷಣೆಯ ಸೃಷ್ಟಿಯಾಗುತ್ತೆ. ಇದು ಪ್ರಕೃತಿಯ ನಿಯಮ. ಬಹುಶಃ ಶೌರ್ಯ ತಂಡವು ಕೂಡ ಈ ಒಂದು ಅನ್ವೇಷಣೆ ಕಾರಣೀಭೂತ ಆಗಿದೆ ಅನ್ನೋದಕ್ಕೆ ಬಹಳ ಒಂದು ಅರ್ಥಪೂರ್ಣವಾದ ನಿದರ್ಶನವಾಗಿದೆ. ಪೂಜ್ಯ ಕಾವಂದರು 2019ರಲ್ಲಿ ನಮ್ಮ ಚಾರ್ಮಡಿ ನೆರೆಯ ಕಡೆ ಬಹಳ ದೊಡ್ಡ ಭೀಕರ ಪ್ರವಾಹವಾಯಿತು. ಬಹಳಷ್ಟು ಮನೆಗಳು, ಆಸ್ತಿಗಳು, ತೋಟಗಳು ಎಲ್ಲ ಕೊಚ್ಚಿ ಹೋಗಿರ್ತಕ್ಕಂಥ ಪ್ರದೇಶಕ್ಕೆ ಪೂಜ್ಯರು ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಪೂಜ್ಯರಿಗೆ ಒಂದು ಸಂಕಲ್ಪ ಮಾಡಿದ್ರು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು 2-3 ದಿನವಾದರೂ ಯಾವುದೇ ಸ್ಪಂದನೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಸ್ಪಂದನೆಯನ್ನು ಅಂತ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಇದ್ದದ್ದು ಕೇವಲ NDRF ಸೈನ್ಯಕ್ಕೆ. NDRF ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿತ್ತು, ಗುಂಟೂರಿನಲ್ಲಿ. ಅಲ್ಲಿಂದ ಇಲ್ಲಿಗೆ ಎಷ್ಟು ಶೀಘ್ರದಲ್ಲಿ ಬರಬೇಕಂದ್ರೆ 2 ದಿನ ಆಗ್ತಾ ಇತ್ತು. ಹಾಗಾಗಿ ಪೂಜ್ಯರು ಯೋಚನೆ ಮಾಡಿದ್ರು, ಯಾವುದೇ ವಿಪತ್ತು ಸಂಭವಿಸಿದಾಗ ಹೊರಗಡೆಯಿಂದ ಯಾವುದೋ ಸೈನ್ಯವಾಗಲಿ ಅಥವಾ ತರಬೇತಿ ಹೊಂದಿದ ವ್ಯಕ್ತಿಗಳಾಗಲಿ ಆ ಸ್ಥಳಕ್ಕೆ ಬರುವಾಗ ವಿಪತ್ತಿನ ತೀವ್ರತೆಯಾಗಿ ಎಲ್ಲ ನಷ್ಟಗಳು, ಸಾವು ನೋವುಗಳು ಆಗಬಹುದು. ಅದಕ್ಕೋಸ್ಕರ ಪ್ರತಿ ತಾಲೂಕಲ್ಲಿ, ಆ ತಾಲೂಕಿನ ಒಳಗೆ ಗ್ರಾಮ ಮಟ್ಟದಲ್ಲೇ ಅಲ್ಲಿರ್ತಕ್ಕಂಥ ಸ್ವಯಂ ಸೇವಕರಿಗೆ
ಈ ಒಂದು ವಿಪತ್ತು ನಿರ್ವಹಣೆಯ ಕೌಶಲ್ಯತೆಯನ್ನು ತರಬೇತಿಯನ್ನು ನೀಡಿದರೆ ಆಯಾ ತಾಲೂಕುಗಳು ಆ ಊರುಗಳು ಯಾವುದೇ ಸಮಸ್ಯೆ ಬಂದಾಗ ತುರ್ತಾಗಿ ಅವರೇ ಶೀಘ್ರದಲ್ಲೇ ಬಂದು ಅದಕ್ಕೆ ತುರ್ತು ಸ್ಪಂದನೆಯ ಸೇವೆಯನ್ನು ಮಾಡಿದರೆ ಎಷ್ಟೋ ದೊಡ್ಡ ಸಾವು ನೋವು ಅಥವಾ ಆಸ್ತಿ ನಷ್ಟವನ್ನ ಉಳಿಸ್ಬೋದು ಅನ್ನೋ ಒಂದು ಧೀಮಂತ ಚಿಂತನೆ ಪೂಜ್ಯರಿಗೆ ಆ ಸಂದರ್ಭದಲ್ಲಿ ಹೊಳಿತು. ತಕ್ಷಣ ಯಾವುದೇ ತಡ ಮಾಡಲಿಲ್ಲ, ಅದಕ್ಕೆ ಪೂಜ್ಯರು ಕಾರ್ಯಯೋಜನೆಯನ್ನು ರೂಪಿಸಿದರು, ಮಾರ್ಗದರ್ಶನ ಕೊಟ್ಟರು. ಇವತ್ತು ಇಷ್ಟು ದೊಡ್ಡ ಶೌರ್ಯ ಇಡೀ ರಾಜ್ಯಾದ್ಯಂತ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ಒಂದು ಚಿಂತನೆ, ಎಲ್ಲ ಯೋಜನೆ ಕಾರ್ಯಕ್ರಮಗಳು ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ, ಶಾಶ್ವತ ಪರಿಹಾರವನ್ನು ಕೊಡುವ ಸಲುವಾಗಿ ಪೂಜ್ಯರ ಧೀಮಂತ ಚಿಂತನೆಯನ್ನು ಹುಟ್ಟಿಕೊಂಡಿರ್ತಕ್ಕಂಥದ್ದು. ಯಾವುದೂ ಕೂಡ ಇವತ್ತು ಯೋಜನೆ ಕಾರ್ಯಕ್ರಮ ಯಾರಿಂದನೋ ಬೇಡಿಕೆಯಿಂದ ಬಂದಿರತಕ್ಕಂಥದ್ದಲ್ಲ. ಪೂಜ್ಯರ ಒಂದು ದೃಷ್ಟಿಯಲ್ಲೇ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿಕೊಂಡು, ಕೇಳಿಕೊಂಡು, ಆಲಿಸಿಕೊಂಡು ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ಸಲುವಾಗಿ ಇವತ್ತು ಯೋಜನೆಯಲ್ಲಿರುವ ಸುಮಾರು 25 ಸಮುದಾಯ ಸಮಾಜ ಸೇವೆ ಕಾರ್ಯಕ್ರಮಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಶೌರ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಮೊನ್ನೆ ನನಗೆ ಡೆಲ್ಲಿಯಲ್ಲಿ ಮೀಟಿಂಗ್ ಇತ್ತು. NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅದು ಭಾರತೀಯ ಒಂದು ಸೇನಾ ವಿಭಾಗದ ಒಂದು ಪ್ರಮುಖ ಅಂಗಸಂಸ್ಥೆಯಾಗಿದೆ. ಅದರ ಮುಖ್ಯಸ್ಥರು ರಾಜೇಂದ್ರ ಸಿಂಗ್ ಜಿ आपका हेड मुझे एक मीटिंग था. ಆ ಮೀಟಿಂಗ್ನಲ್ಲಿ ಭಾರತ ದೇಶದ ಪ್ರಮುಖ 20 NGOಗಳನ್ನು ಕರೆದಿದ್ರು. ಈ ರೀತಿಯ ಸಮಾಜ ಸೇವೆ, ವಿಪತ್ತು ಸೇವೆಯನ್ನು ಮಾಡತಕ್ಕಂಥ 20 NGOಗಳನ್ನ ಕರೆದಿದ್ರು. ಅದರಲ್ಲಿ ಪೂಜ್ಯರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅತ್ಯಂತ ಪ್ರಮುಖವಾದ NGO ಆಗಿತ್ತು. ಸುಮಾರು ಆ 20ರ ಲಿಸ್ಟ್ನಲ್ಲಿ 8ನೇ ಸ್ಥಾನದಲ್ಲಿತ್ತು. ಇಡೀ ಮೀಟಿಂಗ್ ಆದ ನಂತರ ಈ ಸೇನೆಯ ಮುಖ್ಯಸ್ಥರು ರಾಜೇಂದ್ರ ಸಿಂಗ್ ಜಿ ಅವರು ಮತ್ತೆ ನಮ್ಮ ಹತ್ರ ಬಹಳ ದೀರ್ಘ ಸಮಯದವರೆಗೆ ಚರ್ಚೆ ಮಾಡಿದ್ರು. ಪೂಜ್ಯರ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಈ ಶೌರ್ಯ ಕಾರ್ಯಕ್ರಮನ ಬಹಳ ಶ್ಲಾಘಿಸಿದ್ದಾರೆ. ನಾವು ಇಡೀ ಮೀಟಿಂಗ್ನಲ್ಲಿ ಗಮನಿಸಿದಾಗ ಅಲ್ಲಿ ಯಾವ್ಯಾವ ಸಂಸ್ಥೆಗಳು ಇತ್ತು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಭಾರತ ದೇಶದ ಅತಿ ದೊಡ್ಡ ಕೈಗಾರಿಕಾ ಸಂಸ್ಥೆ, ಉದ್ದಿಮೆಯ ದಿಗ್ಗಜ ಆಗಿರತಕ್ಕಂಥ ರಿಲಯನ್ಸ್ ಇಂಡಸ್ಟ್ರಿ ಇತ್ತು, ONGC ಇತ್ತು, ಗೇಲ್ ಇತ್ತು, ಹಾಗೆ ನಮ್ಮ ವಿಪ್ರೋ, ಇಸ್ಕಾನ್ ಮುಂತಾದ ಪ್ರಮುಖ NGOಗಳು ಇತ್ತು. ನಮ್ಮ ಯೋಜನೆ ಬಹಳ ಮೇಲ್ಪಂಕ್ತಿಯಲ್ಲಿ ಆ ಸಾಲಿನಲ್ಲಿತ್ತು. ನಾವು ಬಹಳ ಸ್ಪಷ್ಟವಾಗಿ ಗಮನಿಸಿದ್ದೇನೆಂದರೆ ಆ ರಿಲಯನ್ಸ್ನವರ ಒಂದು ವಿಪತ್ತು ನಿರ್ವಹಣಾ ತಂಡ ಎಲ್ಲಿತ್ತಂದ್ರೆ ಜಾಮ್ನಗರದಲ್ಲಿದೆ. ಗೇಲ್ನ ತಂಡ ಎಲ್ಲಿದೆ ಅಂದ್ರೆ, ಗೇಲ್ ಅಂದ್ರೆ ಗ್ಯಾಸ್ ಪೈಪ್ಲೈನ್ ಅನ್ನ ರಾಜ್ಯದಿಂದ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PSU. ಅವರ ಒಂದು ವಿಪತ್ತು ನಿರ್ವಹಣಾ ತಂಡ ಇದೆ. ಪೆಟ್ರೋಕೆಮಿಕಲ್ ONGC ನಿಮ್ಗೆ ಗೊತ್ತಿರ್ಬೋದು, ಆ ONGC ಕಂಪನಿಯ ಒಂದು ವಿಪತ್ತು ನಿರ್ವಹಣಾ ತಂಡ ಇದೆ. ಆದ್ರೆ ಆ ಎಲ್ಲ ಕಂಪನಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ನಾವು ಕಂಡುಕೊಂಡಿದ್ದೇನೆಂದ್ರೆ ಆ ಎಲ್ಲ ಕಂಪನಿಗಳ ಒಂದು ಕಾರ್ಯವೈಖರಿಯಲ್ಲಿ ವಿಪತ್ತು ನಿರ್ವಹಣೆ ಅತಿ ಅನಿವಾರ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಜಾಮ್ನಗರದಲ್ಲಿ ಪೆಟ್ರೋಲ್ ಒಂದು ಸಣ್ಣ ಕಿಡಿ ಆಗಿದ್ರೆ ಅದು ಸಾವಿರಾರು ಎಕರೆ ಇಡೀ ಪೆಟ್ರೋಲ್ ಪ್ರೊಸೆಸ್ ಆಗ್ತಕ್ಕಂಥದ್ದು ಏನೂ ಆಗ್ಬೋದು. ಹಾಗಾಗಿ ಬಹಳ ದೊಡ್ಡ ವಿಪತ್ತು ನಿರ್ವಹಣೆ ತಂಡವನ್ನು ಅವ್ರು ಇಟ್ಕೊಂಡಿದ್ದಾರೆ. ಗೇಲ್ ಗ್ಯಾಸ್ ಪೈಪ್ಲೈನ್ ನ ಉದ್ದಕ್ಕೂ ಅವರು ಅಂತ ತಂಡವನ್ನು ಮಾಡಿದ್ದಾರೆ. ONGC ಇಟ್ಕೊಂಡಿದ್ದಾರೆ, BPCL ಅವ್ರದೇ ಒಂದು ತಂಡವನ್ನು ಇಟ್ಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಇಂಡಸ್ಟ್ರಿ ಅಥವಾ ಬೇರೆಯ ಪ್ರೊಟೆಕ್ಷನ್ಗೆ ಇಟ್ಕೊಂಡಿರುವ ತಂಡವನ್ನ ಯಾವಾಗಲೂ ಸಮಾಜ ಸೇವೆಗೆ ಅಗತ್ಯ ಬಿದ್ದರೆ ಕೊಡ್ತೇವೆ ಅನ್ನುವಂಥದ್ದನ್ನ NDMA ಕೊಟ್ಟಿದ್ದಾರೆ. ಅದನ್ನ ಅವರು ಹಾಗೆ ಅರ್ಪಣೆ ಮಾಡಿದ್ದಾರೆ. ಎಲ್ಲಾದರೂ ಅಂತ ಅನಿವಾರ್ಯ ಬಂದಾಗ ಕೆಲವೊಂದು ಕಡೆ ಅವರು ಸೇವೆಯನ್ನು ನೀಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಗಮನಿಸಿರ್ತಕ್ಕಂಥ ಒಂದೇ ಒಂದು ವಿಷಯ ಏನಂದ್ರೆ, ಇಡೀ ಸಮಾಜಕ್ಕೆ ಸಂಪೂರ್ಣವಾಗಿ ಇಂಥ ಒಂದು ವಿಪತ್ತು ಸೇವೆಯು ಸಿಗಬೇಕನ್ನೋ ದೃಷ್ಟಿಕೋನದಿಂದ ಹೊಸ ಒಂದು ಶೌರ್ಯ ಸಂಸ್ಥೆಯನ್ನ ಪೂಜ್ಯರ ಶೌರ್ಯ ವಿಭಾಗವನ್ನು ಹುಟ್ಟು ಹಾಕಿ ಸಂಪೂರ್ಣ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಧರ್ಮಸ್ಥಳದ ವಿಪತ್ತಿಗಾಗ್ಲಿ, ಯಾವುದೇ ಒಂದು ಬೇರೆ ವಿಚಾರಕ್ಕಲ್ಲ, ಇಡೀ ಒಂದು ಏನು ನಮ್ಮ 80 ತಾಲೂಕುಗಳಿದೆ, ವಿಪತ್ತುಗಳಿಗೆ ಪ್ರೋನ್ ಅಂದ್ರೆ ಡಿಸಾಸ್ಟರ್ ಪ್ರೋನ್ ತಾಲೂಕ್ಸ್ ಅಂತ ಹೇಳ್ತಾರೆ. ಅಲ್ಲಿ ವಿಪತ್ತುಗಳು ಸಂಭವಿಸುವಂತಹ ಸಂಭಾವ್ಯಗಳು ಜಾಸ್ತಿ ಇರ್ತಕ್ಕಂಥ ತಾಲೂಕುಗಳಲ್ಲಿ ಅಲ್ಲಿಯ ಜನರ ಆಸ್ತಿಪಾಸ್ತಿ ಪ್ರಾಣಗಳು ರಕ್ಷಣೆ ಆಗ್ಬೇಕಂತ ಸಂಪೂರ್ಣವಾಗಿ ಜನರಿಗಾಗಿ ಸಮುದಾಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಇದ್ರೆ ಅದು ಪೂಜ್ಯರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬೇರೆ ಇದೆ, ನಿಮ್ಮ ಪುನಃ ನಾನು ರಿಪೀಟ್ ಮಾಡ್ತೇನೆ, ಬೇರೆ ವಿಪತ್ತು ತಂಡ ಇದೆ, ಅದನ್ನ
ಕೆಲವೊಮ್ಮೆ ಪಬ್ಲಿಕ್ ಕೊಡ್ತಾರೆ. ಆದರೆ ಅದನ್ನು ಯಾಕೆ ಮಾಡಿದ್ದಾರೆ ಅಂದರೆ ಅವರ ಒಂದು ಇಂಡಸ್ಟ್ರಿ, ಅವರ ಒಂದು ಪ್ರೊಟೆಕ್ಷನ್, ಅವರ ಒಂದು ವರ್ಕನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಅದು ನಿರಂತರವಾಗಿ ಒಂದು ಟೀಮ್ ಬೇಕಾಗಿರುತ್ತೆ. ಹಾಗೆ ಮಾಡಿರ್ತಕ್ಕಂಥದ್ದು. ಪ್ರತಿ ತಾಲೂಕಿನಲ್ಲಿ ಸುಮಾರು 2 ಲಕ್ಷದ ಪರಿಕರಗಳನ್ನು ಯೋಜನೆ ಮೂಲಕ ಅದನ್ನು ಕೊಂಡುಕೊಂಡು ಆ ತಾಲೂಕುಗಳಲ್ಲಿ ಇಟ್ಟಿರ್ತಕ್ಕಂಥದ್ದು. ಯೋಜನಾ ಕಚೇರಿಯ ವಾಹನ ಯಾವುದೇ ಸಂದರ್ಭದಲ್ಲಿ ತುರ್ತು ವಿಪತ್ತು ಸೇವೆಗೆ ಒದಗಿಸ್ತಕ್ಕಂಥದ್ದು, ಯೋಜನಾಧಿಕಾರಿಗಳ ನಿರ್ವಹಣೆಯಲ್ಲಾಗ್ತಕ್ಕಂಥದ್ದು. ನಮ್ಮ ಎಲ್ಲ ವಿಪತ್ತು ಸ್ವಯಂ ಸೇವಕರು ಕೆಲವೊಂದು ಸೇವೆಗಳನ್ನು ಸಲ್ಲಿಸಿದಾಗ ಅವರಿಗೆ ಗೌರವಧನಗಳನ್ನು ಕೊಡ್ತಕ್ಕಂಥದ್ದು. ಇದಕ್ಕೆಲ್ಲ ವಿಶೇಷವಾಗಿ ಪೂಜ್ಯರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಬಜೆಟ್ ಅನ್ನು ಇಡ್ತಾರೆ. ಇದು ಬೇರೆ ಯಾವ ಸಂಸ್ಥೆಯಲ್ಲೂ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಅದು ನಮ್ಮ ಯೋಜನೆ ವಿಶೇಷತೆ. ಇಲ್ಲಿ ಬಹಳವಾಗಿ ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಶೌರ್ಯ ಸ್ವಯಂ ಸೇವಕರ ಸೇವಾ ತತ್ಪರತೆ. ಬಹಳ ಸಂತೋಷದಿಂದ ವಿವೇಕರವರು ಹೇಳಿದ ಹಾಗೆ ಯಾವಾಗಲೂ ಸದಾ ಸಂತೋಷದಿಂದ ಇನ್ನೊಬ್ಬರ ಸೇವೆಗಾಗಿ ಅವರು ತಮ್ಮನ್ನು ಮುಡುಪಾಗಿ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಮೊದಲು ಅವರು ಸಣ್ಣ ಪುಟ್ಟ ಸೇವೆಗಳನ್ನ ಅವರ ಊರಲ್ಲಿ ಮಾಡ್ತಾ ಇದ್ರು. ಆದರೆ ಶೌರ್ಯಕ್ಕೆ ಸೇರಿದ ನಂತರ ಅದಕ್ಕೂ ಅವರ ಒಂದು ಸೇವೆಗೆ ಸಾಂಸ್ಥಿಕ ರೂಪುರೇಷ ಸಿಕ್ಕಿತು. ಸ್ವತಃ NDRF ದೇಶದ ಅತ್ಯುನ್ನತ ವಿಪತ್ತು ಸ್ಪಂದನಾ ಸೇನೆಯ ತರಬೇತುದಾರರಿಂದನೇ ಅವರಿಗೆ ತರಬೇತಿ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ. ಬೇರೆ ಯಾವ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೂ NDRF ಇಂದ ಸಿಗಲಿಲ್ಲ. ಅವರು ಪ್ರೈವೇಟ್ ಮಾಡ್ಕೊಂಡಿದ್ದಾರೆ, ಬಟ್ NDRF ಇಂದ ಸಿಗಲಿಲ್ಲ. ಪೂಜ್ಯರ ಸಮಾಜ ಸೇವೆಯನ್ನು ನೋಡಿಕೊಂಡು ಸ್ವತಃ NDRF ನಮ್ಮ ಸ್ವಯಂ ಸೇವಕರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು. ಅವರ ಯಾವಾಗಲೂ ಪೂಜ್ಯರು ಹೇಳ್ತಾರೆ, ಯಾರು ವಿಪತ್ತು ಸೇವೆಯನ್ನು ಸಲ್ಲಿಸಬೇಕು ಮೊದಲು ಅವರು ತನ್ನ ರಕ್ಷಣೆಯನ್ನು ಖಚಿತಪಡಿಸ್ಕೊಳ್ಬೇಕು. ಯಾಕಂದ್ರೆ ಅವರ ರಕ್ಷಣೆ ಇದ್ರೆ ಮಾತ್ರ ಇನ್ನೊಬ್ಬರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಅದು ವಿಪತ್ತು ಸೇವೆಯ ಅತ್ಯಂತ ಮೂಲ ನಿಯಮ. ತಾನು ಮೊದಲು ಗಟ್ಟಿ ನಿಲ್ಬೇಕು, ತಾನು ಸುರಕ್ಷಿತ ಇದ್ರೆ ಮಾತ್ರ ಇನ್ನೊಬ್ಬರನ್ನ ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಮೂಲಭೂತ ನಿಯಮ. ಅದನ್ನು ಯಾವಾಗಲೂ ಪೂಜ್ಯರು ನಮ್ಮ ಸ್ವಯಂ ಸೇವಕರಿಗೆ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸ್ವಯಂ ಸೇವಕರಿಗೆ ಉತ್ಕೃಷ್ಟ ಗುಣಮಟ್ಟದ ಲೈಫ್ ಜಾಕೆಟ್ಗಳು, ರೋಪ್ಗಳು, ಬೇರೆ ಬೇರೆ ಪರಿಕರಗಳು, ಹೆಲ್ಮೆಟ್ಗಳು, ಗ್ಲೌಸ್ಗಳು, ಅವರ ರಕ್ಷಣೆಗೋಸ್ಕರ ಈ ಪರಿಕರಗಳನ್ನ ಪ್ರತಿ ಯೋಜನಾ ಕಚೇರಿ ಇಟ್ಟಿರ್ತಕ್ಕಂಥದ್ದು, ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು. ಹಾಗೆ ಆಯಾ ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿವೇಕ್ ಪಾಯಸರ್ ಅವರ ತಂಡ, ಮುಖ್ಯವಾಗಿ ಜೈವಂತ್, ಬಹಳ 5 ವರ್ಷದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿ ಮಾಡ್ಕೊಂಡು ಬರ್ತಿದ್ದಾರೆ. ಒಳ್ಳೆಯ ಲೀಡರ್ಶಿಪ್ ನಲ್ಲಿ ಕಾರ್ಯಕ್ರಮ ವಿವೇಕ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಎಲ್ಲ ಯೋಜನಾಧಿಕಾರಿಗಳು ನಮ್ಮ 80 ಯೋಜನಾ ಕಚೇರಿ, 91 ಯೋಜನಾ ಕಚೇರಿಗಳು ಬರುತ್ತೆ. ನಾವು ಕೆಲವೊಂದು ತಾಲೂಕುಗಳನ್ನ ಸ್ಪ್ಲಿಟ್ ಮಾಡಿದ್ದೇವೆ. 91 ಯೋಜನಾ ಅಧಿಕಾರಿಗಳು ಕೂಡ ಇದಕ್ಕೆ ಬಹಳ ವಿಶೇಷ ಮುತುವರ್ಜನೆ ವಹಿಸಿ ಕಾರ್ಯನಿರ್ವಹಿಸ್ತಾರೆ. ಇನ್ನೂ ಒಂದು ವಿಶೇಷತೆ ಅಂದರೆ ನಮ್ಮ ಈ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಒಂದು ಸ್ಟ್ರಕ್ಚರ್ ಹೇಗೆ ಮಾಡಿದ್ದೀವಿ ಅಂದರೆ, ಒಂದೊಂದು ತಾಲೂಕಿನಲ್ಲಿ ನಾವು ಎಕ್ಸ್ಪರ್ಟ್ಸ್ ಅನ್ನು ಹುಡುಕಿದ್ದೇವೆ. ಯಾಕಂದ್ರೆ ವಿಪತ್ತು ಸೇವೆ ಅಂದರೆ ವಿಪತ್ತು ಒಂದೇ ರೀತಿ ಬರೋದಿಲ್ಲ. ವಿಪತ್ತುಗಳ ಆಯಾಮಗಳು, ಸ್ವರೂಪಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ವ್ಯಕ್ತಿಗಳಿಗೆ ವಿಭಿನ್ನ ರೀತಿಯ ವಿಪತ್ತುಗಳು ವಿಭಿನ್ನ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಒಂದು ವೃದ್ಧೆ ಇರ್ತಕ್ಕಂಥ ಮನೆಯಲ್ಲಿ ಒಂದು ಸಣ್ಣ ಹಾವು ಬಂದ್ರೆ ದೊಡ್ಡ ವಿಪತ್ತು, ಯಾಕಂದ್ರೆ ಅಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇನ್ಯಾರೋ ದೊಡ್ಡ ಶ್ರೀಮಂತರಿಗೆ ಇನ್ನು ಅವರ ಎಸ್ಟೇಟ್ ನಲ್ಲಿ ಏನಾದ್ರೂ ಇದಾದ್ರೆ ಅದು ವಿಪತ್ತು ಆಗ್ಬೋದು. ಹಾಗಾಗಿ ವ್ಯಕ್ತಿಗತವಾಗಿ ವಿಪತ್ತುಗಳ ಸ್ವರೂಪ ಬೇರೆ ಇರುತ್ತದೆ, ಅದರ ಪರಿಣಾಮ ಬೇರೆ ಇರ್ತದೆ. ಅಂತ ಎಲ್ಲ ಸ್ವರೂಪ ಮತ್ತು ಆಯಾಮಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಒಂದು ಅರ್ಥಪೂರ್ಣವಾದ ಒಂದು ಸಾಂಸ್ಥಿಕ ರೂಪುರೇಷೆಯನ್ನು ನಾವು ಪ್ರತಿ ತಾಲೂಕು ಘಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾವ್ಯಾವ ಮೂಲಗಳಿಂದ ಯಾವ್ಯಾವ ಸ್ವರೂಪದಲ್ಲಿ ವಿಪತ್ತುಗಳು ಬರುತ್ತೆ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿಕೊಂಡು ಅಂತಹ ಪರಿಣಿತರನ್ನ ನಾವು ಆ ಘಟಕದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಶೌರ್ಯ ವಿಪತ್ತು ಘಟಕದ ವಿಶೇಷತೆ. ಇಲ್ಲಿ ಉರಗ ತಜ್ಞರಿದ್ದಾರೆ, ಯಾಕಂದ್ರೆ ಹಾವುಗಳಿಂದ ವಿಪತ್ತು ಬರ್ಬೋದು. ನೀರಿನಲ್ಲಿ ಮುಳುಗುವವರು, ಈಜುವವರು, ನೀರಿನಿಂದ ರಕ್ಷಣೆ ಮಾಡತಕ್ಕಂಥ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಥವಾ ಕರೆಂಟ್ ಗೊತ್ತಿರ್ತಕ್ಕಂಥದ್ದು, ಎಲೆಕ್ಟ್ರಿಷಿಯನ್, ಕರೆಂಟ್ ಆದಾಗ ಅಂತಹ ಒಬ್ಬ ಎಕ್ಸ್ಪರ್ಟ್ ಅನ್ನೇ ನಾವು ಕಳಿಸ್ತಕ್ಕಂಥದ್ದು. ಬೆಂಕಿಯಲ್ಲಿ ಪಳಗಿದವನು, ಬೆಟ್ಟವನ್ನು ಹತ್ತುವವರು, ಮರ ಹತ್ತುವವರು, ಈ ರೀತಿಯ ನಾನಾ ರೀತಿಯ ಕೌಶಲ್ಯಗಳು ನಮ್ಮ ಗ್ರಾಮೀಣ ಪ್ರದೇಶದ ಯುವಕರಲ್ಲಿ ಇರ್ತದೆ. ಅಂತಹ ಕೌಶಲ್ಯತೆ ಹಿನ್ನೆಲೆಯಲ್ಲಿ ಅವರು ಆಗಾಗಲೇ ಕೆಲವು ಸೇವೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಉನ್ನತ ಕೌಶಲ್ಯವನ್ನು ಈ ರೀತಿ ಪ್ರತಿ ವರ್ಷ ತರಬೇತಿ ಮೂಲಕ ಕೊಟ್ಟು ಅವರು ಇನ್ನೂ ಅವರನ್ನು ನಿಪುಣರನ್ನಾಗಿ ಮಾಡತಕ್ಕಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ವಿಶೇಷತೆ. ಹಾಗೂ ಅವರನ್ನು ಸದಾ ಇದರಲ್ಲಿ ಕ್ರಿಯಾಶೀಲರಾಗಿ ಇಟ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಶೌರ್ಯ ಕಾರ್ಯಕರ್ತರನ್ನ ಇಲಾಖೆಗಳು ಕೂಡಲೇ ಗುರುತಿಸ್ತದೆ, ಕೂಡಲೇ ತಮ್ಮ ಸೇವೆಗೆ ತೆಗೆದುಕೊಳ್ತದೆ. ನಮ್ಮ ಇದೇ ಕಾರ್ಯಕರ್ತರು ಮೊದಲು ಏನಾದರೂ ವಿಪತ್ತು ಆದಾಗ, ಅಪಘಾತ ಆದಾಗ ಇವ್ರು ಏನಾದರೂ ಸೇವೆಗೆ ಹೋದ್ರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ದೂರ ಇಡ್ತಾ ಇದ್ರು. ಯಾಕಂದ್ರೆ ಅದು ಒಂದು ಕಾನೂನಾತ್ಮಕವಾಗಿ ಬೇರೆಯವರು ಅದಕ್ಕೆ ಬರಬಾರ್ದು ಅಂತೇಳಿ.
ಇವತ್ತು ಅದೇ ಪೊಲೀಸ್ ಅಧಿಕಾರಿಗಳು ನಮ್ಮ ಶೌರ್ಯದ ಕಾರ್ಯಕರ್ತರಿಗೆ ಫೋನ್ ಮಾಡಿ ಒಂದು ಡೆಡ್ ಬಾಡಿ ನೀರು ಒಳಗಿದೆ, ಬಂದು ನೀವು ತೆಗಿಬೇಕು, ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ಬರಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆಡಳಿತಾತ್ಮಕವಾಗಿ ಕೂಡ ಇದು ನಮ್ಮ ಶೌರ್ಯ ವ್ಯವಸ್ಥೆಯನ್ನ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಒಪ್ಪಿಕೊಂಡಿದೆ. ಅಂದ್ರೆ ಇದು ನಮ್ಗೆ ಹೆಮ್ಮೆ. ಇದಕ್ಕೆ ಕಾರಣ ನೀವು ಶಿಸ್ತುಬದ್ಧವಾಗಿ ಪೂಜ್ಯರ ಈ ಒಂದು ದೊಡ್ಡ ಕೊಡುಗೆಯನ್ನು ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ನೀವು ಅದನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ಹಾಗಾಗಿ ಬಹಳ ಸಂತೋಷ. ಇಂತಹ ಕಾರ್ಯಕ್ರಮಗಳು ನಮ್ಮ ಸ್ವಯಂ ಸೇವಕರಿಗೆ ಪ್ರೇರಣೆ ಕೊಡೋದ್ರ ಜೊತೆಗೆ ಮುಂದೆ 1 ವರ್ಷದವರೆಗೆ ಯಾವುದೇ ಸೇವೆಗಳನ್ನ ತಮ್ಮ ಸುರಕ್ಷತೆಯೊಂದಿಗೆ ಆ ಸೇವೆಗಳನ್ನ ತುರ್ತಾಗಿ ಸ್ಪಂದಿಸುವುದನ್ನ ನೀವು ಕರಗತ ಮಾಡಿಕೊಳ್ಳುವ ಸಲುವಾಗಿ ಈ ತರಬೇತಿ ಕೊಡ್ತಾ ಇದ್ದೇವೆ. ಇವತ್ತು ಈ ತರಬೇತಿಯನ್ನು ಕೊಡ್ಲಿಕ್ಕೆ ಜಟಿಯಾ ಸಾಬ್ ಬಂದಿದ್ದಾರೆ ಖುದ್ದಾಗಿ, ಹಾಗೆ ವಿನೋದ್ ಜಿ ಅವರು ಬಂದಿದ್ದಾರೆ. ಅವರ ತಂಡದವರು ಇನ್ನು ಅವರು ಕೆಳಗಡೆ ಲಾರಿಯಲ್ಲಿ ಕೆಲವು ಪರಿಕರಗಳನ್ನ ಸರಿ ಮಾಡ್ತಾ ಇದ್ದಾರೆ. ಅವರ ಎಲ್ಲ ತಂಡದವರಿಗೆ ನಾನು ಇನ್ನೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇವತ್ತು ಮಳೆಯ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಡೌಟ್ ಇತ್ತು, ಮಳೆ ಜಾಸ್ತಿ ಆದ್ರೆ ಅವ್ರು ಹೇಳಿದ್ರು ನಾವು ಅನಿವಾರ್ಯ ಬರ್ಲಿಕ್ಕೆ ಆಗಲ್ಲ. ಆದ್ರೆ ಇವತ್ತು ಮಳೆ ಕಡಿಮೆ ಇರೋದ್ರಿಂದ ಅವ್ರು ಬಂದಿದ್ದಾರೆ. ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಎಲ್ಲ ನಮ್ಮ ಕಾರ್ಯಕರ್ತರು ಈ ತರಬೇತಿಯನ್ನು ಪಡ್ಕೊಂಡು ಪೂಜ್ಯರ ಆಶಯದಂತೆ ಜನರ ಸೇವೆಯನ್ನು ಸಲ್ಲಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅಭಿನಂದನೆಗಳು ಸರ್. मुझे ऐसा लगता है कि एसके डीआरडीपी को खड़ा करने में उसके स्ट्रेंथ का मैं एक पिलर हूँ एनडीआरएफ की तरफ से, क्योंकि 2020 से मैं लगातार आपको ट्रेनिंग दे रहा हूँ। मुझे लगता है कि शायद ऐसा कोई बेच नहीं बचा है जिसको मैंने ट्रेनिंग नहीं दिया है। उत्तर कन्नड़ा से लेकर के दक्षिण कन्नड़ा हो चाहे कुडगु हो, लगभग सभी जगह जाके मैंने काम किया है और मैंने बहुत अप्रिशिएट किया है। मैं बहुत जो है आदरणीय श्री हेगड़े साहब का बहुत बहुत धन्यवाद ज्ञापित करना चाहूँगा कि सर आपने आपकी इतनी अच्छी सोच के माध्यम से जो है आज एक टीम जो है खड़ी हो पाई है। इसी कर्नाटका में मुझे पता चला है कि समथिंग 10,000 से ज़्यादा लोग काम कर रहे हैं। ये अपने आप में एक गौरव की बात है और अपने आप में एक शौर्य की बात है। तो मैं बहुत खुश हूँ कि इतने लोग एक साथ में काम कर रहे हैं। अगर छोटा सा कोई इंसिडेंट होता है तो मैंने अभी शर्मा जी के मुंह से सुना था कि पुलिस सीधा एसके डीआरडीपी को कॉल करती है। मतलब देखो कितनी बड़ी बात हो चुकी, वो फायर डिपार्टमेंट को कॉल नहीं करके सीधा एसके डीआरडीपी को कॉल कर रहे हैं। तो ये बहुत बड़ी बात है। आपका जो संस्थान, आपका जो है ऑर्गेनाइजेशन बहुत आगे की तरफ बढ़ रहा है, सिर्फ और सिर्फ आप सबकी बदौलत। इनकी सोच है लेकिन काम आप लोग कर रहे हैं। मैं सभी से निवेदन करूंगा हाथ जोड़ के कि आप जो है भविष्य में इसी तरह से काम करते रहें, इस संस्थान का नाम रोशन करें, जिससे कि ये संस्थान बहुत बहुत आगे बढ़े। यहाँ ही नहीं, मैं चाहता हूँ कि भारत के सभी राज्यों में एसके डीआरडीपी जाना चाहिए, ठीक है। और मैं आज इतने बड़े मंच से एक बात कहना चाहूंगा कि जितने भी यहाँ पे स्टेट हैं वो भी एसके डीआरडीपी जैसे संस्थान से जो है उनसे आज्ञा ले, उनका आशीर्वाद ले कि यार हमारे स्टेट में भी इस तरह की टीमें होनी चाहिए। आज छोटे छोटे काम को लेकर के हम पुलिस को कॉल करते हैं, छोटे काम को लेकर हम एनडीआरएफ को बुला रहे हैं, फायर डिपार्टमेंट को बुला रहे हैं। भाई हम क्यों बुलाएंगे बताओ, इतने बड़े संस्थान को हम लोग कैपेबल है इस चीज के लिए। तो बहुत अच्छी बात है, ये सब देख रहा हूं मैं, बहुत बहुत सुंदर लगता है। क्योंकि मैं आपकी जो वेबसाइट है एसके डीआरडीपी की, मैं उसको परमानेंट उसको रेगुलरली देखता रहता हूँ कि वहां पे क्या हरकत हो रही है। तो उसमें डेफिनेटली कहीं ना कहीं कुछ फोटोज आएगा, कोई लकड़ी निकाल रहा है, कोई डेड बॉडीज निकाल रहा है, तो ये अपने आप में देखने लगता है कि यार देखो कहीं ना कहीं हमारी ट्रेनिंग जो है वो काम आ रही है। तो बहुत अच्छा लगता है, बहुत अच्छा। मैं तो कहूँगा कि ये जो चीजें हैं इसको लगातार चलाएं, चाहे मैं यहाँ से पेंशन भी चला जाऊँ ना, क्योंकि मेरा पेंशन का टाइम हो रहा है, मुझे शायद 3 साल के समथिंग और इसमें सर्विस करना है, 3 साल के बाद मैं पेंशन चला जाऊंगा। तो मुझे ऐसा लगता है कि मैं अगर 50 साल के बाद भी यहाँ आता हूँ ना दर्शन करने के लिए धर्मशाला में, तो आप मुझे मिले और मैं आके फिर इस मंच पे खड़ा होकर बोलूँ भाई एसके डीआरडीपी वाला कहाँ है, कि सर हम खड़े हैं अभी तक बोला। तो इस मुट्ठी को हमेशा ऐसे रखना है, कभी इसको जो खोलना नहीं है, इसको हमेशा ऐसे रखना है। ये मुट्ठी बंद रहेगी ना तो बड़ा मजा आएगा, बता रहा हूँ। संगठन में ही शक्ति है। आज ये संगठन है इसलिए ऑरेंज वाले आप लोग बैठे हैं, इतने किसी एक की जो है सोच है इतने लोग बैठे हैं। तो मैं पुनः आप सभी से निवेदन करूंगा कि आप सब लोग एकता के साथ खड़े रहें, एसके डीआरडीपी को हमेशा हाइट पे लेके जाना है। जय एसके डीआरडीपी, थैंक यू सो मच। ಅಭಿನಂದನೆಗಳು.
ವಿಪತ್ತು ವಿಕೋಪಗಳು ಯಾರನ್ನೋ ಹೇಳಿ ಕೇಳಿ ಬರುವುದಿಲ್ಲ. ವಿಪತ್ತು ಬಂದಾಗ ಅದಕ್ಕೆ ಎಷ್ಟು ಶೀಘ್ರವಾಗಿ ಸ್ಪಂದಿಸುತ್ತೇವೆ ಎಂಬುದರ ಮೇಲೆ ವಿಪತ್ತಿನ ತೀವ್ರತೆಯನ್ನ ಅಳೆಯಬಹುದು. ವಿಪತ್ತುಗಳು ಎದುರಾದಾಗ ಅವುಗಳನ್ನು ತಡೆಯಲು ರಾಜ್ಯದಲ್ಲಿ ವಿಶೇಷ ತಂಡಗಳಿವೆ. ಹಾಗಂತ ರಾಜ್ಯದ ಯಾವುದೋ ಮೂಲೆಯಲ್ಲಿ ವಿಪತ್ತು ಸಂಭವಿಸಿದಾಗ ಈ ತಂಡಗಳು ತಕ್ಷಣಕ್ಕೆ ಧಾವಿಸಲು ಸಾಧ್ಯವಾಗುವುದಿಲ್ಲ. ಈ ತುರ್ತು ಸಂದರ್ಭದಲ್ಲಿ ತ್ವರಿತ ಸ್ಪಂದನೆ ಅತ್ಯಗತ್ಯ. ಇದನ್ನ ಗಮನದಲ್ಲಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಆಯಾ ಗ್ರಾಮದಲ್ಲೂ ವಿಪತ್ತನ್ನು ಎದುರಿಸಲು ತರಬೇತಿ ಪಡೆದ ವಿಪತ್ತು ನಿರ್ವಹಣಾ ತಂಡಗಳಿರಬೇಕೆಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಒಂದು ವಿಪತ್ತು ನಿರ್ವಹಣಾ ತಂಡವನ್ನು ಕಟ್ಟಿದರು. ಅದುವೇ ಶೌರ್ಯ. ಊರಿನ ಯುವಕ ಯುವತಿಯರನ್ನು ಒಗ್ಗೂಡಿಸಿ ಅವರಿಗೆ ಎನ್ಡಿಆರ್ಎಫ್ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಗಳಿಂದ ಸಮಗ್ರ ಮತ್ತು ಕಠಿಣ ತರಬೇತಿಯನ್ನು ನೀಡಿ ಅವರನ್ನ ಶೌರ್ಯ ಆಪತ್ ಬಾಂಧವರನ್ನಾಗಿ ಮಾಡಲಾಗುತ್ತದೆ. ಜೊತೆಗೆ ಅಣಕು ಕಾರ್ಯಾಚರಣೆಗಳ ಮೂಲಕ ಯಾವುದೇ ರೀತಿಯ ವಿಪತ್ತನ್ನು ಎದುರಿಸಲು ಪ್ರಾಯೋಗಿಕ ಜ್ಞಾನವನ್ನು ನೀಡಲಾಗುತ್ತದೆ. ಈ ಮೂಲಕ ಯಾವುದೇ ರೀತಿಯ ವಿಪತ್ತಿದ್ದರೂ ಅದನ್ನು ಸಮರ್ಥವಾಗಿ ಎದುರಿಸಲು ಶೌರ್ಯ ಸ್ವಯಂ ಸೇವಕರಲ್ಲಿ ಕೌಶಲ್ಯವನ್ನ ಬೆಳೆಸಲಾಗುತ್ತದೆ. ಅಲ್ಲದೆ ಕಾರ್ಯಾಚರಣೆಗೆ ಬೇಕಾದ ಅಗತ್ಯ ವಸ್ತುಗಳಾದ ಸ್ಟ್ರೆಚರ್, ಲೈಫ್ ಜಾಕೆಟ್, ಹೆಲ್ಮೆಟ್, ಪ್ರಥಮ ಚಿಕಿತ್ಸಾ ಕಿಟ್ ಸೇರಿದಂತೆ ವಿವಿಧ ರಕ್ಷಣಾ ಉಪಕರಣಗಳನ್ನು ನೀಡಲಾಗಿದೆ. ಈವರೆಗೆ 2 ಕೋಟಿ ಮೌಲ್ಯದ ಉಪಕರಣಗಳನ್ನು ಶೌರ್ಯ ತಂಡಗಳಿಗೆ ವಿತರಿಸಲಾಗಿದೆ. ಅಂದು ಜೂನ್ 21, 2020 ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಪುಟ್ಟ ಹೆಜ್ಜೆಯೊಂದಿಗೆ ಆರಂಭಗೊಂಡ ಶೌರ್ಯ ಇಂದು ವಿಸ್ತಾರವಾಗಿದೆ. ಇಂದು ಶೌರ್ಯ ವಿಪತ್ತು ನಿರ್ವಹಣಾ ಘಟಕವು ರಾಜ್ಯದ 91 ತಾಲೂಕುಗಳಲ್ಲಿ 10,460 ಸಮರ್ಪಿತ ಸ್ವಯಂ ಸೇವಕರನ್ನು ಹೊಂದಿದ್ದು ರಾಜ್ಯಾದ್ಯಂತ ಜೀವಗಳನ್ನ ಆಸ್ತಿಯನ್ನ ರಕ್ಷಿಸುವಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆರಂಭದಿಂದ ಇಂದಿನವರೆಗೆ 2,54,000ಕ್ಕೂ ಹೆಚ್ಚು ವಿಪತ್ತು ನಿರ್ವಹಣಾ ಚಟುವಟಿಕೆಗಳು, 2,02,000ಕ್ಕೂ ಹೆಚ್ಚು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಶೌರ್ಯ ತಂಡ ಕೈಗೊಂಡಿದೆ. ಇದು ಶೌರ್ಯ ತಂಡದ ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ. ಜಗತ್ತನ್ನೇ ಕಂಗೆಡಿಸಿದ ಕೋವಿಡ್-19 ಸಾಂಕ್ರಾಮಿಕದಂತಹ ಅಭೂತಪೂರ್ವ ಸವಾಲನ್ನು ಶೌರ್ಯ ತಂಡ ಯಶಸ್ವಿಯಾಗಿ ನಿರ್ವಹಿಸಿದೆ. ಮಾಸ್ಕ್ ವಿತರಣೆ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಅಗತ್ಯವಿರುವವರಿಗೆ ನೆರವು ನೀಡುವ ಮೂಲಕ ಕೋವಿಡ್ ವಿಷಮ ಸಂದರ್ಭದಲ್ಲೂ ಶೌರ್ಯ ಸ್ವಯಂ ಸೇವಕರು ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಮೃತಗೊಂಡವರ ಕುಟುಂಬದವರೇ ತಮ್ಮವರ ಹೆಣವನ್ನ ಸಂಸ್ಕಾರ ಮಾಡಲು ತಿರಸ್ಕರಿಸಿದಾಗ ಶೌರ್ಯ ಸ್ವಯಂ ಸೇವಕರೇ ಮುಂದೆ ನಿಂತು ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಆ ಹೆಣಗಳ ಅಂತ್ಯಕ್ರಿಯೆಯನ್ನು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಶೌರ್ಯ ಸ್ವಯಂ ಸೇವಕರು ಕೇವಲ ವಿಪತ್ತಿನ ಸಂದರ್ಭದಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಲ್ಲ, ಇತರ ಸಾಮಾಜಿಕ ಸೇವೆಗಳಲ್ಲೂ ಶೌರ್ಯ ಸೇನಾನಿಗಳು ಮುಂದಿರುತ್ತಾರೆ. ಪೂಜ್ಯ ಹೆಗ್ಗಡೆಯವರ ಪರಿಕಲ್ಪನೆಯ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದ ಮೂಲಕ ಸಾವಿರಾರು ಗಿಡಗಳನ್ನು ನಾಟಿ ಮಾಡಿ ಪರಿಸರ ಸಂರಕ್ಷಣೆಗೂ ಶೌರ್ಯ ಸೇನಾನಿಗಳು ಬಲ ನೀಡಿದ್ದಾರೆ. ಈ ರೀತಿ ಗಿಡ ನಾಟಿ ಮಾಡಿದ 6 ಶೌರ್ಯವನಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ದೇವಸ್ಥಾನದ ಸ್ವಚ್ಛತೆ, ರಸ್ತೆ ರಿಪೇರಿ, ಬಡವರಿಗೆ ಶೌಚಾಲಯ ನಿರ್ಮಾಣ, ನಿರ್ಗತಿಕರ ಪುನರ್ವಸತಿ ಸೇರಿದಂತೆ ಹಲವು ಸಾಮಾಜಿಕ ಸೇವೆಗಳನ್ನು ಶೌರ್ಯ ಸೇನಾನಿಗಳು ಮಾಡುತ್ತಿದ್ದಾರೆ.
ಈ ತಂಡದಲ್ಲಿ ಈಜುಪಟುಗಳು, ಮುಳುಗು ತಜ್ಞರು, ಉರಗ ರಕ್ಷಕರು, ಎಲೆಕ್ಟ್ರಿಷಿಯನ್ಸ್, ಚಾಲಕರು ಸೇರಿದಂತೆ ಎಲ್ಲಾ ಬಗೆಯ ವೃತ್ತಿಯವರು ಇದ್ದಾರೆ. ವಿಪತ್ತು ಅಥವಾ ತುರ್ತು ಪರಿಸ್ಥಿತಿ ಬಂದಾಗ ತಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ತಕ್ಷಣಕ್ಕೆ ನೆರವಿಗೆ ಧಾವಿಸುತ್ತಾರೆ. ಶೌರ್ಯ ಈ ಹೆಸರೇ ಸೂಚಿಸುವಂತೆ ಇದು ಸ್ಥೈರ್ಯ ಹೊಂದಿದ ಜನರೆದೆಯಲ್ಲಿ ಧೈರ್ಯ ತುಂಬುವ ಸ್ವಯಂ ಸೇವಕರ ತಂಡ. ಇವರು ದುಡ್ಡಿಗಾಗಿ ಸೇವೆ ಮಾಡುವವರಲ್ಲ, ಹೆಸರಿಗಾಗಿ ಸೇವೆ ಮಾಡುವವರಲ್ಲ, ಪ್ರಚಾರಕ್ಕಾಗಿ ಸೇವೆ ಮಾಡುವವರಲ್ಲ. ಬದಲಾಗಿ ಹೆಸರು, ದುಡ್ಡು, ಪ್ರಚಾರಕ್ಕೆ ಬಯಸದೆ ಸಮರ್ಪಣ ಭಾವದಿಂದ ಸೇವೆ ಮಾಡುವವರು. ಇನ್ನು ವಿಪತ್ತು ಬಂದಾಗ ದೂರದ ಸಹಾಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಯಾಕೆಂದರೆ ಶೌರ್ಯ ಸ್ವಯಂ ಸೇವಕರೇ ತಮ್ಮ ಹಳ್ಳಿಗಳ ಮೊದಲ ರಕ್ಷಕರಾಗಿ ನಿಲ್ಲುತ್ತಾರೆ. ಅಂದಿನಿಂದ ಇಂದಿನವರೆಗೆ ಈ 5 ವರ್ಷಗಳಲ್ಲಿ ಶೌರ್ಯ ಸ್ವಯಂ ಸೇವಕರು ಹಲವು ಕೆಲಸಗಳನ್ನ ಸದ್ದಿಲ್ಲದೆ ಮಾಡಿದ್ದಾರೆ. ಎದುರಾಗುವ ಪ್ರತಿ ವಿಪತ್ತನ್ನ ಸಮರ್ಥವಾಗಿ ಎದುರಿಸಲು ಶೌರ್ಯ ಸೇನಾನಿಗಳು ಸದಾ ಸರ್ವದಾ ಸಿದ್ಧರಿದ್ದಾರೆ. ವಿಪತ್ತನ್ನ ಸಂಪೂರ್ಣವಾಗಿ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಸಂಭವನೀಯ ವಿಪತ್ತನ್ನ ತಗ್ಗಿಸುವ ಪ್ರಯತ್ನವನ್ನು ಮಾಡಬಹುದು. ಇದೀಗ ಸಾಧನೆ ಮಾಡಿದ ಸಾಧಕ ಸ್ವಯಂ ಸೇವಕ ಪ್ರಶಸ್ತಿ 2024-25 ಈ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ, ತಾಲೂಕು ಪ್ರಶಸ್ತಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರಾರಂಭದಲ್ಲಿ ರವೀಂದ್ರ ಉಜಿರೆ ಇವರು ವೇದಿಕೆಗೆ ಬರಬೇಕು, ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ರವೀಂದ್ರ ಅವರು ಉಜಿರೆ ಘಟಕದ ಘಟಕ ಪ್ರತಿನಿಧಿ ಮತ್ತು ತುರ್ತು ಸ್ಪಂದನ ತಂಡದ ನಾಯಕರಾಗಿದ್ದಾರೆ. ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿರುವ ಇವರು ಕಳೆದ 5 ವರ್ಷಗಳಿಂದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನೆಕ್ಸ್ಟ್ ಅವಿನಾಶ್ ಬಿಡೆ ಅರಿಶಿನಮಕ್ಕಿ. ಅದೇ ರೀತಿ ಅವಿನಾಶ್ ಬಿಡೆ ಅರಿಶಿನಮಕ್ಕಿ ವೇದಿಕೆಗೆ ಬರಬೇಕು. ದಿನೇಶ್ ಶೆಟ್ಟಿ ನಾರಾವಿ ಘಟಕ ಗುರುವಾಯೂರು ಸಮಿತಿ. ನೆಕ್ಸ್ಟ್ ವಿಶ್ವನಾಥ್ ತೆಂಕಕಾರಂದರು ಗುರುವಾಯೂರು ಘಟಕ. ಒಟ್ಟು 4 ಜನ ಸಾಧಕ ಸ್ವಯಂ ಸೇವಕರಿಗೆ ಪೂಜ್ಯರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಧಕ ಸಂಯೋಜಕ ಪ್ರಶಸ್ತಿ 2024-25 ಕುಮಾರಿ ವಸಂತಿ ನಡಕನ್ಯಾಡಿ ಘಟಕ ಸಂಯೋಜಕಿ ವೇದಿಕೆ ಬರಬೇಕು. ಶ್ರೀಮತಿ ಸವಿತಾ ಪಿರೇರ ಗುರುವಾಯೂರು ಘಟಕ ಇಬ್ಬರು ಸಾಧಕ ಸಂಯೋಜಕ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಕುಮಾರಿ ವಸಂತಿ ಹಾಗೂ ಶ್ರೀಮತಿ ಸವಿತಾ ಪಿರೇರ. ಸಾಧನೆ ಮಾಡಿದ ಸ್ವಯಂ ಸೇವಕರಿಗೆ ಹಾಗೂ ಸಂಯೋಜಕರಿಗೆ ವಿಶೇಷವಾಗಿ ಅಭಿನಂದನೆಗಳು. ಸಾಧಕ ಸ್ವಯಂ ಸೇವಕರಿಗೆ ಮತ್ತು ಸಂಯೋಜಕರಿಗೆ ಅಭಿನಂದನೆಗಳು. ಇದೀಗ ಸಾಧಕ ಘಟಕ ಪ್ರಶಸ್ತಿ ಬೆಳ್ತಂಗಡಿ ತಾಲೂಕಿನಿಂದ ಶಿಶಿಲಾ ಅರಶಿನಮಕ್ಕಿ ಘಟಕ ಹೊಂದಿರುವ ಸ್ವಯಂ ಸೇವಕರು 20, ಘಟಕ ಸಂಯೋಜಕರು ರಶ್ಮಿತಾ ಟಿಟಿ, ಘಟಕ ಪ್ರತಿನಿಧಿ ಆನಂದ ನಾಯ್ಕ್ ವೇದಿಕೆ ಬರಬೇಕಾಗಿ ವಿನಂತಿ. ವಿಶೇಷವಾಗಿ ಎಲ್ಲ ಸ್ವಯಂ ಸೇವಕರು ಘಟಕಕ್ಕೆ ಸಂಬಂಧಪಟ್ಟ ಶಿಶಿಲಾ ಅರಿಶಿನಮಕ್ಕಿ ಘಟಕದ ಸ್ವಯಂ ಸೇವಕರು ವೇದಿಕೆ ಬರಬೇಕು. ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಧಕ ಘಟಕ ಶಿಶಿಲಾ ಅರಿಶಿನಮಕ್ಕಿ ಘಟಕ. ಜೋರಾದ ಚಪ್ಪಾಳೆ. ಈ ಘಟಕವು 500ಕ್ಕೂ ಹೆಚ್ಚು ಸಾಮಾಜಿಕ ಮತ್ತು ವಿಪತ್ತು ನಿರ್ವಹಣಾ ಸೇವೆಗಳನ್ನು ಸಲ್ಲಿಸಿರುತ್ತಾರೆ. ಕಳೆದ 5 ವರ್ಷಗಳಲ್ಲಿ ಸಾಮಾಜಿಕ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಬೆಳ್ತಂಗಡಿ ಸಮಿತಿಯ ಶಿಶಿಲಾ ಅರಿಶಿನಮಕ್ಕಿ ಘಟಕ 2024-25 ಸಾಲಿನಲ್ಲಿ ಸಾಧಕ ಘಟಕ ಎನ್ನುವ
ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಶಿಶಿಲ ಗ್ರಾಮದಲ್ಲಿ ಕಾಡಿನಲ್ಲಿ ನಾಪತ್ತೆಯಾದ ವಾಸುರಾಣ್ಯನವರ ಪತ್ತೆ ಕಾರ್ಯಕ್ಕೆ ಸತತವಾಗಿ 5 ದಿನಗಳ ಕಾಲ ಅರಣ್ಯದ ವಿವಿಧ ಪ್ರದೇಶಗಳಲ್ಲಿ ಹುಡುಕಿ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಈ ತಂಡ ವಿಶೇಷವಾದ ಸಾಧನೆಯನ್ನ ಮಾಡಿರ್ತಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಗುರುವಾನ್ಕೆರೆ ತಾಲೂಕಿನ ಮಡಂತ್ಯಾರ್ ಘಟಕ ಸಾಧಕ ಘಟಕ ಪ್ರಶಸ್ತಿಯನ್ನ ಪಡೆದಿದೆ. 300ಕ್ಕೂ ಅಧಿಕ ಸೇವಾ ಚಟುವಟಿಕೆಗಳನ್ನ ನಡೆಸಿದಂತಹ ಮಡಂತ್ಯಾರ್ ಘಟಕ ಸಾಧಕ ಘಟಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಗುರುವಾನ್ಕೆರೆ ವಿಭಾಗದ ಮಡಂತ್ಯಾರ್ ಅಭಿನಂದನೆಗಳು. ವಿಶೇಷ ಸಾಧನೆಯನ್ನ ಮಾಡಿ ನಮ್ಗೆಲ್ಲರಿಗೂ ಕೂಡ ಅತ್ಯುತ್ತಮವಾದ ತರಬೇತಿಯನ್ನ ನಡೆಸಿಕೊಡುತ್ತಿರುವಂತಹ ಇನ್ಸ್ಪೆಕ್ಟರ್ ಶಾಂತಿಲಾಲ್ ಜಟಿಯಾ, ಟೀಮ್ ಕಮಾಂಡರ್ NDRF ಗುಂಟೂರು ಆಂಧ್ರ ಪ್ರದೇಶ, ಇವರನ್ನ ಅಭಿನಂದಿಸಬೇಕಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಟೀಮ್ ಕಮಾಂಡರ್ ಶಾಲು ಹಾಕಿ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಪತ್ತು ನಿರ್ವಹಣಾಧಿಕಾರಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಕೋಶ, ದಕ್ಷಿಣ ಕನ್ನಡ ಜಿಲ್ಲೆ ವಿಜಯ್ ಪೂಜಾರಿ ಇವರು ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಪತ್ತು ಜಿಲ್ಲಾ ನಿರ್ವಹಣಾ ಕೋಶದ ವಿಜಯ್ ಪೂಜಾರ್ ಅವರನ್ನು ಕೂಡ ಪರಮ ಪೂಜ್ಯರು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ವಿಜಯ್ ಪೂಜಾರ್, ವಿಪತ್ತು ನಿರ್ವಹಣಾಧಿಕಾರಿ, ಜಿಲ್ಲಾ ವಿಪತ್ತು ನಿರ್ವಹಣಾ ಕೋಶ, ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಪೂಜ್ಯರಿಂದ ಗೌರವಾರ್ಪಣೆ. ನ್ಯಾಯ, ನೀತಿ, ಸತ್ಯ ಧರ್ಮದ ಸಹಕಾರ ಮೂರ್ತಿ, ಅಮೃತ ಸ್ವರೂಪಿ, ಧರ್ಮ ಪ್ರತಿಷ್ಠೆಯ ವದನದ ವರ್ಚಸ್ಸುಳ್ಳ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ನಮ್ಮ ಹೆಮ್ಮೆಯ ಪರಮಪೂಜ್ಯ ಕಾವಂದರು, ಇದೀಗ ಅಧ್ಯಕ್ಷೀಯ ಭಾಷಣ, ಅದರೊಂದಿಗೆ ನಮಗೆಲ್ಲರಿಗೂ ಆಶೀರ್ವದಿಸಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿ. ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಶ್ರೀ ಶಿವಕುಮಾರ್ ಅವರೇ, ಶ್ರೀ ಶಾಂತಿಲಾಲ್ ಜಟಿ ಅವರೇ ಮತ್ತು ಅವರೆಲ್ಲ ಅಧಿಕಾರಿಗಳೇ, ನಮ್ಮ ಸಂಘಟನೆಯ ಮುಖ್ಯಸ್ಥರಾದ ಬೇಕ್ಪಾಯಸ್ ಅವರೇ ಮತ್ತು ಅನಿಲ್ ಕುಮಾರ್ MS ನಮ್ಮ ಇಡಿಯವರು, ಯೋಜನೆಯ ಇಡಿಯವರೇ ಮತ್ತು ಇದರೆಲ್ಲ ಇಲ್ಲಿ ಸಂಬಂಧಪಟ್ಟ ನಮ್ಮ ಯೋಜನೆಯ ಸಂಪರ್ಕ ಅಧಿಕಾರಿಗಳೇ, ನಮ್ಮ ತಾಲೂಕು ಮುಖ್ಯಸ್ಥರೇ ಮತ್ತು ಜಿಲ್ಲೆಯ ಮುಖ್ಯಸ್ಥರೇ, ಎಲ್ಲ ಶೌರ್ಯ ತಂಡ ಕಾರ್ಯಕರ್ತರೆ. ನಾನೊಮ್ಮೆ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಹೋಗಿ ಹಿಂದೆ ಬರುವಾಗ ಉಜಿರೆ ಹತ್ರ ಒಂದು ಬ್ಲಾಕ್ ಆಯಿತು. ಏನು ಅಂತ ಕೇಳಿದರೆ, ಮರ ಬಿದ್ದಿದೆ, ನೀವು ಹೋಗೋ ಹಾಗಿಲ್ಲ ಅಂತ. ಏನು ಮಾಡಬೇಕು, ಇಲ್ಲಿ ರೂಟ್ ಶೆಟ್ಟಿದಲ್ಲಿ ಕೂತ್ಕೊಳ್ಳಿ, ನಾವು ಮರ ತೆರವಾದ ಕೊಡ್ಲಿಕ್ಕೆ ತಿಳಿಸ್ತೇವೆ ಅಂತ ಹೇಳಿದರು. ನಾನು ಹೋಗಿ ಅಲ್ಲಿ ರೂಟ್ ಶೆಟ್ಟಲ್ಲಿ ಕೂತೆ. ಸ್ವಲ್ಪ ಹೊತ್ತಿನ ನಂತರ ಕೇವಲ ಒಂದು 20 ನಿಮಿಷದೊಳಗೆ ಅವರು ಬಂದು, ನೀವು ಹೋಗ್ಬೋದು. ನಾನು ಹೇಗೆ ಹೋಗೋದು, ಮರ ಎಲ್ಲ ಸೈಡ್ಗೆ ಹೋಗಿ ಯಾರು ಮಾಡಿದ್ರು, ಅದು ಶೌರ್ಯದವರು ಮಾಡಿದರು ಅಂತ. ಹಾಗೆ 20 ನಿಮಿಷದಲ್ಲಿ ನಮ್ಮ ವಾಹನ ಈಚೆ ಬರುವಾಗಾಯಿತು. ಇಂತಹ ಅನೇಕ ಕಥೆಗಳನ್ನು ನಾವು ನಿಮಗೆ ಹೇಳ್ಬೋದು. ಮತ್ತು ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಮ್ಮ ಶೌರ್ಯ ತಂಡದವರು ವಿಶೇಷವಾಗಿ ಆಯಾ ಪ್ರಾದೇಶಿಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ನಾವು ಎಲ್ಲದಕ್ಕೂ ಕೂಡ ಮೇಲೆ ನೋಡ್ತೇವೆ, ಸರ್ಕಾರವನ್ನು ನೋಡ್ತೇವೆ, ಸರ್ಕಾರ ಮಾಡಲಿಂದ್ರಿ. ಈಗ ನಿನ್ನೆ ಶಿರಾಡಿ ಘಾಟಿ ಬಂದಾಗಿದೆ. ನಾವು ಬರುವಾಗ ಚಾರ್ಮಾಡಿ ಮೇಲೆ ಬಂದೆವು ನಾವು. ಯಾಕಂದರೆ ಶಿರಾಡಿಯಲ್ಲಿ ಬರುವಾಗ ಒಮ್ಮೆ ಕುಸಿತ ಕ್ಲಿಯರ್ ಆಯಿತು, ಆದರೆ ಯಾವ ಗಳಿಗೆಯಲ್ಲಿ ಕುಸಿತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ.
ಹಾಗೆ ಅವ್ರು ಹೇಳಿದರು, ನೀವು ಅಲ್ಲಿ ಹೋಗ್ಬಿಡಿ, ಚಾರ್ಮಾಡಿ ಹೋಗಿ. ಹಾಗೆ ಚಾರ್ಮಾಡಿ ಮೇಲೆ ನಿನ್ನೆ ಬಂದೆವು ನಾವು. ನಿಶ್ಚಯವಾಗಿ ಮನೆ ತಲುಪಿದ್ದು. ಇಲ್ಲದಿದ್ದರೆ ಶಿರಡಿಗೆ ಬಂದಿದ್ರೆ ಅಲ್ಲಿ 4 ಗಂಟೆ 5 ಗಂಟೆ ಸಿಕ್ಕಾಕೊಳ್ಬೇಕಿತ್ತು. ಊಟ ಇಲ್ಲ, ಮತ್ತು ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿ ನಾವು ಸಿಕ್ಕಾಕೊಳ್ಬೇಕಾಗ್ತಿತ್ತು. ಎಷ್ಟೋ ಕಡೆ ಎಂತೆಂಥ ಆಪತ್ತುಗಳು ಬರ್ತವೆ. ಈಗ ನೀವು ನೋಡಿದಿರಿ, ಹಾವು ಓಡಾಡ್ತವೆ. ನಾವು ಬೊಂಬೈಯಲ್ಲಿ ಪ್ರವಾಹ ಬಂದಾಗ ನಮ್ಮಲ್ಲಿ ಬಂದೊಬ್ಬರು ಹೇಳ್ತಿದ್ರು, ಅವರು 1ನೇ ಒಬ್ಬರಿಗೆ ಬಾಲ್ಕನಿಯ ಇದನ್ನು ಹಿಡ್ಕೊಂಡು ನಿಂತಿದ್ರಂತೆ. ಎಲ್ಲ ನೀರು ಅವರ ಅಷ್ಟು ಎತ್ತರ ಹೋಗಿದ್ದು ನೀರು, ಸುಮಾರು 12 ಅಡಿ ನೀರು ಇತ್ತು. ಎಲ್ಲ ಹೋಗ್ತಾ ಇತ್ತು ನೀರಲ್ಲಿ. ಎಮ್ಮೆ ಕೋಣ ಎಲ್ಲ ಕೊಚ್ಚಿ ಹೋಗ್ತಿದೆ. ಅದ್ರ ಜೊತೆಗೆ ಹಾವು ಕೂಡ ಹೋಗ್ತಾ ಇದ್ದದ್ದೆ. ಇವರು ಹತ್ತಿರದಲ್ಲೇ ಹಾವು ಹೋಗ್ತದೆ, ಇವರಿಗೆ ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ಒಬ್ಬ ಹೇಳಿದ್ರು ಪ್ರಯೋಜನ, ಹಾವೇ ಕೇಳೋದಿಲ್ಲ. ಹಾಗಾಗಿ ಹಾವೇ ಕೇಳಿದರೆ ಏನು ಮಾಡಬೇಕಾಗುತ್ತೆ ಅಂತೂ. ಇಂಥ ಅನೇಕ ಆಪತ್ತುಗಳು ಹೇಳದೆ ಬರ್ತವೆ. ಪ್ರವಾಹ ಮತ್ತು ನಮ್ಮ ಇಲ್ಲಿ ಪಟ್ಟಿ ಇದೆ, ಅಡಿಗೆ ಅನಿಲ ಸೋರಿಕೆ, ರಸ್ತೆ ಅಪಘಾತ, ಆಮೇಲೆ ಈ ತೀವ್ರ ಮಳೆಯಿಂದ ಮನೆ ಕುಸಿಯುವುದು, ಕೆರೆನದಿಯಲ್ಲಿ ಮರಣ ಹೊಂದಿದ ಪ್ರಾಣಿಗಳನ್ನು ತೆರವುಗೊಳಿಸುವುದು, ಮತ್ತು ಕಾಡು ಪ್ರಾಣಿಗಳ ಹಾವಳಿ ತಡೆ, ಚಿಕಿತ್ಸೆ, ರೋಗ ರಿಪೇರಿ, ಇಂಥದ್ರಲ್ಲಿ ತುಂಬ ಇದೆ ವಿಷಯಗಳಿದೆ. ಈ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಬೇರೆ ಯಾರಾದರೂ ಬಂದು ಸಹಾಯ ಮಾಡಲಿ ಅಂತ ಮೊದಲು ದೇವರು ಸಹಾಯ ಮಾಡಲಿ ಅಂತ. ದೇವರು ಸಹಾಯ ಮಾಡಿ ಅವ್ರಾಗದಿದ್ದರೆ ಯಾರಾದರೂ ಊರಿನವರು ಬಂದು ಸಹಾಯ ಮಾಡಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಈ ನಿರೀಕ್ಷೆಯಲ್ಲಿ ನಾವು ಬೇರೆಯವರು ನೋಡ್ತೇವೆ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ. ನಾವು ಹೇಗೆ ಮಾಡ್ಬೋದು ಅಂತ ನೋಡೋದು. ಅದು ಶೌರ್ಯದಿಂದ ಇನ್ನೊಬ್ಬರ ಅವಕಾಶವನ್ನು ಸೇವೆಯನ್ನು ಬಯಸೋದಿಲ್ಲ, ತಾವೇ ಮೊದಲು ಹೋಗಿ ಮಾಡ್ತಾರೆ. ಹಾಗಾಗಿ ನಿಮ್ಮ ಸೇವೆ ಅಪೂರ್ವವಾದದ್ದು, ಅಭೂತಪೂರ್ವವಾದದ್ದು. ಯಾಕಂದರೆ ಯಾವಾಗಲೂ ಅಪಾಯದ ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೆ ವಿಶೇಷವಾದ ಛಲ ಬೇಕಾಗುತ್ತೆ, ವಿಶೇಷವಾದ ಧೈರ್ಯ ಬೇಕಾಗುತ್ತೆ. ನಾನು ಅಲ್ಲಿ ನೆರಿಯದಲ್ಲಿ ಮಳೆ ಬಿದ್ದಾಗ ಹೋಗಿದ್ದೆ. ಹೋದಾಗ ಅಲ್ಲಿ ಕೆಲವೆಲ್ಲ ಮನೆ ಕಳ್ಕೊಂಡಿದ್ರು. ಭೂಮಿಯಲ್ಲಿ ಅಡಿಕೆ ತೋಟದಲ್ಲಿ 3 ಅಡಿ ಮಣ್ಣು ಬಿದ್ದಿದ್ದು. ಅವ್ರು ಏನು ಮಾಡಬೇಕು ಎಲ್ಲ ಯೋಚನೆ ಮಾಡ್ತಾನೆ. ಹೇಳಿದೆ, ನೀವು ಏನು ಮಾಡಬೇಡಿ, ಬದುಕು ಕಟ್ಟಬೇಕು, ಇನ್ನೊಮ್ಮೆ ಬದುಕು ಕಟ್ಟೋಣ, ಹೆದರಬೇಡಿ ಅಂತ. ಅದಕ್ಕೆ ನಮ್ಮ ಅಲ್ಲಿ ಅವರ ತಂಡಕ್ಕೆ ಬದುಕು ಕಟ್ಟೋಣ ತಂಡ ಹೆಸರಿಟ್ಟರು. ನಾನಲ್ಲಿ ಏನು ಹೇಳಿದವರಿಗೆ ಅಂತಂದರೆ, ಏನೇ ಆಪತ್ತು ಬರಲಿ ಹೆದರಬೇಡಿ, ಮತ್ತೆ ಬದುಕು ಕಟ್ಟಲೇಬೇಕಾಗುತ್ತೆ. ಯಾಕಂದರೆ ಸಾಧ್ಯವೇ ಇಲ್ಲ. ನಾವು ನಿರಾಶರಾಗಿ ಹತಾಶೆ ಕೈ ಎತ್ತಿ ಕೂತ್ಕೊಳ್ಳೋ ಹಾಗಿಲ್ಲ. ನಾಳೆಯಿಂದ ಮತ್ತೆ ಕೆಲಸ ಮಾಡಲೇಬೇಕು. ಅಂತಹ ಸಂದರ್ಭಗಳಲ್ಲಿ ಈಗ ನಮ್ಮ ವಿವೇಕ್ ಮಹೇಶ್ವರ ನೇತೃತ್ವದಲ್ಲಿ ನೀವೆಲ್ಲ ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀವಿ. ಎಂಥ ಕೆಲಸ ಮಾಡ್ತಿದ್ದೀರಿ ಅಂತಂದರೆ, ಯಾವುದೇ ಅಪಾಯವನ್ನು ಎದುರಿಸಲಿಕ್ಕೆ ನೀವು ತಯಾರಿದ್ದೀರಿ. ಆದರೆ ನಾವು ಏನು ಮಾಡ್ತೇವೆ ಅಂತಂದರೆ, ಅಪಾಯವನ್ನು ಎದುರಿಸುವಾಗ ಅದರಲ್ಲಿ ತಕ್ಷಣವಾದ ಪರಿಹಾರ, ಅದರ ಜೊತೆಗೆ ಆಪತ್ತು ಬಂದಾಗ ಆಪತ್ತನ್ನು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಆಪತ್ತು ಎದುರಿಸಬೇಕು. ಸುಮ್ಮನೆ ಬೆಂಕಿ ಬಿದ್ದಿದೆ, ಶೀತ ಬೆಂಕಿ ಹಾರಲಿಕ್ಕೆ ಆಗೋದಿಲ್ಲ. ಬೆಂಕಿಯ ಒಂದು ಕಡೆ ಹೋಗಿ ಬೆಂಕಿ ಬಿದ್ದಿದೆ, ಏನು ಬಿದ್ದಿದೆ, ಎಲ್ಲಿ ಬಿದ್ದಿದೆ, ಎಲ್ಲಿ ಗಾಳಿ ಕಡೆಗೆ ಬೀಸ್ತಾ ಇದೆ ಗಾಳಿ, ಆ ಗಾಳಿ ಬೀಸೋ ಕಡೆಗೆ ನಾವು ಎದುರು ಹೋಗ್ಬೋದು, ಹಿಂದೆ ಹೋಗಬೇಕು. ಈಗೆಲ್ಲ ಕೆಲವು ಸೂಕ್ಷ್ಮಗಳ ವಿಷಯ ತರಬೇತಿ ಕೊಟ್ಟರೆ ಮಾತ್ರ. ಇಲ್ಲದೆ ಕೆಲವರು ಈಗ ನೀವು ನೋಡ್ತೀರಿ, ವಿಮಾನ ಬಿತ್ತು ಅಹಮದಾಬಾದ್ನಲ್ಲಿ. ವಿಮಾನ ಬಿದ್ದಾಗ ಅನೇಕ ಜನ ಹೋಗಿ ಕೆಲಸ ಮಾಡಿದ್ದಾರೆ. ಅವರು ಯಾವ ಅನುಭವ ಇದ್ದವರಲ್ಲ, ಕೇವಲ ಮಾನವೀಯತೆ. ಅಯ್ಯೋ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದೆ ಅಂತ ನಾವು ಹೋಗಿ ಏನಾದರೂ ಸೇವೆ ಮಾಡಬೇಕು ಅಂತ ನೇರ ಹೋಗಿ ಅಲ್ಲಿ ಸೇವೆ ಮಾಡ್ತಾರೆ. ಇಂತಹ ಅನೇಕ ವಿಷಯಗಳಲ್ಲಿ ನೀವೆಲ್ಲ ತತ್ಪರರಾಗಿದ್ದೀರಿ. ನನಗೆ ಭಾಳ ಸಂತೋಷ, ನಿಮ್ಮ ಬಗ್ಗೆ ಭಾಳ ಹೆಮ್ಮೆ. ನೀವು ತುಂಬ ಸಂತೋಷ ಮತ್ತು ಹೆಮ್ಮೆ ನನಗೆ. ಯಾಕೆಂದರೆ ಅಪಾಯವನ್ನು ಗೊತ್ತಿದ್ದು ಎದುರಿಸುವವರು, ಅಪಾಯವನ್ನು ಎದುರಿಸೋದು ಗೊತ್ತಿದ್ದು, ಈಗ ಇದು ಅಪಾಯ ಇದೆ ಅಂತೇಳಿ ಗೊತ್ತಿದ್ದು ಕೂಡ ಓಡಿ ಹೋಗೋದಲ್ಲ, ಆದರೂ ಬೇಕಾದ್ರೆ ಮಾಡಿಕೊಳ್ಳಿ ಅಂತೇಳಿ ಅಲ್ಲಿ ಹೋಗಿ ಅದನ್ನು ಎದುರಿಸ್ತೀರಿ. ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಕೊಡ್ತೇನೆ. ನಮ್ಮ ವಿವೇಕ್ ಮಹೇಶ್ವರು ಒಳ್ಳೆಯ ಟೀಮ್ ಕಟ್ಟಿದ್ದಾರೆ, ಎಲ್ಲರಿಗೂ ಧೈರ್ಯವನ್ನು ಅವರು ಕೂಡ ಶೌರ್ಯ ಮುಖ್ಯಸ್ಥರಾಗಿರಲಿಕ್ಕೆ ಎಲ್ಲ ಅರ್ಹತೆಯುಳ್ಳವರು. ಯಾಕಂದರೆ ಮದ್ಯಪಾನದಂಥ ಒಂದು ದುಶ್ಚಟವನ್ನು ದೂರ ಮಾಡಲಿಕ್ಕೆ ಜನಜಾಗೃತಿ ವೇದಿಕೆಯನ್ನು ಕಟ್ಟಬೇಕಾದ್ರೆ ಭಾಳ ಕೆಲಸ ಮಾಡಿ ಧೈರ್ಯ ಬೇಕಾಗುತ್ತೆ. ಅಂತಹ ಕೆಲಸ ಅಲ್ಲದೆ ಎಲ್ಲಿಯಾದ್ರೂ ಆಪತ್ತಾದಾಗ ನಾವು ಆಪತ್ತಣ್ಣವನ್ನು ಕರ್ಕೊಂಡು ಹೋಗಿ ಮಾಡ್ತಾರೆ. ಮತ್ತು ನೀವು ನಮ್ಮ ಒಪ್ಪಿಗೆ ನಿರೀಕ್ಷೆ ಮಾಡಬೇಕಾದ್ರೆ ನೀವು ಹೋಗಿ ಸಿದ್ಧ ಮಾಡ್ಬೋದು, ಕ್ಯಾಪ್ಟನ್ ಹೇಳಿದರೆ ಆಯಿತು. ಆದರೆ ಇಂತಹ ಸಂದರ್ಭದಲ್ಲಿ ಧೈರ್ಯ, ಸಾಹಸ ಪ್ರವೃತ್ತಿ ಮತ್ತು ಆತ್ಮಸಂತೋಷ, ನೀವು ಯಾರು ಥ್ಯಾಂಕ್ಸ್ ಕೊಟ್ಟಿರೋದಿಲ್ಲ. ಇನ್ನೂ ಪತ್ರಿಕೆಯಲ್ಲಿ ಶೌರ್ಯ ಅಂತ ಬರಲಿಲ್ಲ, ನನಗೆ ಅದೇ ಬೇಜಾರು. ಅನೇಕ ಸ್ಪಂದನೆ ಬರ್ತದೆ, ಆದರೆ ಶೌರ್ಯ ಸೇರಿದ್ದಾರೆ, ಶೌರ್ಯ ಅಂತ ಪತ್ರಿಕೆಯಲ್ಲಿ ಬರುವುದಿಲ್ಲ. ಪತ್ರಿಕೆಯಲ್ಲಿ ಶೌರ್ಯ ಅಂತ ಬಂದರೆ ಶೌರ್ಯದವರಿಗೆ ಹೆಚ್ಚಿನ ಹೆಮ್ಮೆ ಬರ್ತದೆ ಅಂತ ಹೇಳಿ ಪತ್ರಿಕೆಗಳು ಕೂಡ ನಾನು ನಿರೀಕ್ಷೆ ಮಾಡ್ತೇನೆ. ಇನ್ನು ಶೌರ್ಯ ತಂಡದವರು ಎಲ್ಲಿಯಾದರೂ ಕೆಲಸ ಮಾಡಿದರೆ ಅವರಲ್ಲಿ ಶೌರ್ಯ ತಂಡದವರು ಕೂಡ ಇದ್ದರು ಅಂತ ನೀವು ಬರೆದರೆ
ಅವರಿಗೆಲ್ಲ ತುಂಬ ಪ್ರೋತ್ಸಾಹ ಸಿಗುತ್ತೆ. ಈ ರೀತಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ, ಎಲ್ಲ ರೀತಿಯ ಸಾಹಸಗಳನ್ನು ಮಾಡಿ ನಿಮ್ಮ ಆತ್ಮತೃಪ್ತಿಗೆ, ಮತ್ತು ನೀವು ಮುದುಕರಾದಾಗ ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು, ಇದರಿಂದ ನನಗೆ ಇದಕ್ಕಿಂತ ದೊಡ್ಡ ಪ್ರವಾಹ ಬಂದಿತ್ತು, ಬೆಂಕಿ ಇದರಿಂದ ಬೆಂಕಿ, ಇದಕ್ಕಿಂತ ದೊಡ್ಡ ಬೆಂಕಿ ಬಿದ್ದಿತ್ತು ನಮ್ಮ ಊರಿನಲ್ಲಿ, ನಾವು ಹೋಗಿ ಆವಾಗ ಮಾಡಿದ್ದೇವೆ ಅಂತ ಮೊಮ್ಮಕ್ಕಳಿಗೆ ಹೇಳ್ಬೋದು. ನೀವು ಈಗ ಮಿಲಿಟರಿಯಲ್ಲಿ ಹೇಗೆ ಹಿಂದೆ ಬಂದವರು ಆ ಮಿಲಿಟರಿ ಹಾಗೆ ಮಾಡಿದೆ ಹೀಗೆ ಮಾಡಿದ್ದೇವೆ ಅಂತ ಹೇಳ್ತಾರೆ, ಅದೇ ರೀತಿ ನೀವು ಕೂಡ ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು, ನಾನು ಅಂತಹ ಸಾಹಸ ಮಾಡಿದ್ದೀನಿ, ನೀನಿಂದ ಮಾಡೋದು, ನಿನಗಿಂತ ದೊಡ್ಡ ಸಾಹಸ ನಾನು ಮಾಡಿದೆ ಅಂತ ಮೊಮ್ಮಕ್ಕಳಿಗೆ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಶೌರ್ಯ ತಂಡದ ಕಾರ್ಯಕರ್ತರು ನಾನು ಅಭಿನಂದಿಸ್ತೇನೆ. ನಿಮ್ಮಿಂದ ಹೆಚ್ಚು ನಿರೀಕ್ಷೆ ಮಾಡ್ತೇವೆ, ಇನ್ನೂ ಕೂಡ ಸಮಾಜ ಹೆಚ್ಚು ನಿರೀಕ್ಷೆ ಮಾಡ್ತದೆ, ಇನ್ನೂ ಮಾಡಿ ಇನ್ನೂ ಮಾಡಿ ಇನ್ನೂ ಮಾಡಿ ಅಂತ. ಅದಕ್ಕಾಗಿ ಇನ್ನೂ ತರಬೇತಿಗಳನ್ನು ಕೊಡ್ತಾನೆ ಇರ್ತದೆ. ಈಗ ಕೂಡ ತಂಡದವರು ಬಂದು ಟ್ರೈನಿಂಗ್ ಕೊಡ್ತಾರೆ. ಇವತ್ತು ಕೂಡ ಈ ಟ್ರೈನಿಂಗ್ ತೆಗೆದುಕೊಂಡವರು ಧೈರ್ಯದಿಂದ ಮುಂದೆ ಹೋಗ್ಬೋದು. ಈಗ ಇದೆಲ್ಲ ವಸ್ತುಗಳೆಲ್ಲ ನಿಮಗೆ ಕಟ್ಟುತ್ತವೆ, ಇದನ್ನು ವಸ್ತುಗಳನ್ನು ಬಳಸಿಕೊಂಡು ಅಪಾಯವನ್ನು ಎದುರಿಸ್ಬೋದು. ಇಂತಹ ಅಪಾಯವನ್ನು ಎದುರಿಸಬೇಕಾದ್ರೆ ಅಂತಃಶಕ್ತಿ ಬೇಕು, ದೇಹ ಶಕ್ತಿ ಬೇಕು, ಮಾನಸಿಕ ಶಕ್ತಿಯೂ ಬೇಕು, ಆತ್ಮಶಕ್ತಿಯೂ ಬೇಕು. ಸೇವೆ ಮಾಡುವಂಥದ್ದು ಬಹಳ ಅಪರೂಪದ ಕೆಲಸ. ಒಬ್ಬರ ಅಯ್ಯೋ ಪಾಪ ಅಂತ ಅನ್ನೋದು ಬಹಳ ಸುಲಭ. ಅಯ್ಯೋ ಪಾಪ ಅಂತಂದರೆ ಅದೇ ಸಾಕು, ಯಾಕಂದರೆ ಅಷ್ಟು ಅದ್ರ ಮನ ಮಿಡಿದಿರ್ತದೆ. ಅಯ್ಯೋ ಪಾಪಕ್ಕಿಂತ ಹೆಚ್ಚು ಕ್ಷೇಮ, ಅವರ ರಕ್ಷಣೆ ಮಾಡೋದು ಬಹಳ ಮುಖ್ಯ. ಟಿ ವಿ ಎಲ್ಲ ನೋಡ್ತೇವೆ, ಕೇರಳದಲ್ಲಿ ಇಲ್ಲೆಲ್ಲ ಬಿದ್ದಾಗ, ಈಗ ಪ್ರವಾಹದಲ್ಲಿ ದೋಣಿ ನೋಡಿದ್ವಿ, ದೋಣಿ ಹಾಕಿ ದೋಣಿ ತೆಗೆದುಕೊಂಡು ಹೋಗೋದು, ದೋಣಿಯಲ್ಲಿ ಆಪತ್ತು ಸಿಕ್ಕಿದ ತೆಗೆದು ಬರೋದು, ದಡಕ್ಕೆ ಬಿಡೋದು, ಸಣ್ಣ ಮಕ್ಕಳ ರಕ್ಷಣೆ, ಮುದುಕರ ರಕ್ಷಣೆ ಮಾಡೋದೆಲ್ಲ, ಇದೆಲ್ಲ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಕೊಡ್ತೇನೆ. ನನಗೆ ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಇದೆ. ಎಷ್ಟು ಹೆಮ್ಮೆ ಇದೆ ಅಂತಂದರೆ, ನಮ್ಮ ಈ ಎಲ್ಲ ಕಾರ್ಯಕ್ಕಿಂತಲೂ ಹೆಚ್ಚು ಅಪಾಯ ಬಂದಾಗ ಒಂದು ಮನೆ ಮುಳುಗಿ ಹೋಗುತ್ತೆ. ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದರೆ ಮಳೆ ಬರೋದೇ ಕಡಿಮೆ. ಈಗ ಮಳೆ ಬಂದಿಲ್ಲ, ಇನ್ನು ಕೆಲವು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮಳೆ ಬಂದಿಲ್ಲವಂತೆ. ಮಳೆ ಬಂದರೆ ಇಂತಹ ಜಾಗದಲ್ಲಿ ಮಳೆ ಬಂದರೆ ಒಮ್ಮೆಗೊಮ್ಮೆ ನೀರು ಮೇಲೆ ಬರುತ್ತೆ, ಮತ್ತು ಭಾಳ ದೊಡ್ಡ ದೊಡ್ಡ ಅಪಘಾತಗಳಾಗುತ್ತೆ. ಹಾಗೆ ಎಂಥ ಆಘಾತಗಳಾದರೂ ಕೂಡ ತಡೆಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ, ಅದು ಆತ್ಮಶಕ್ತಿ. ನೀವೀಗ ಈ ಬಟ್ಟೆ ಕಳಿಸಿಟ್ಟು ನಿಮಗೆ ಧೈರ್ಯ ಬರೋದಿಲ್ಲ ಒಂದು ಆಪತ್ತಿಗೆ ಹೋಗ್ಲಿಕ್ಕೆ. ಆದರೆ ಆ ಶರ್ಟು, ಟೊಪ್ಪಿ, ಬಳೆ ಹಾಕಿದ ಕೂಡಲೇ, ಶೌರ್ಯ ತಂಡ ಅಂತ ಹೇಳಿದ ಕೂಡಲೇ ನಿಮಗೆ ಶಕ್ತಿ ಬರ್ತದೆ, ವಿಶೇಷವಾದ ಶಕ್ತಿ ಬರ್ತದೆ. ಆ ಶಕ್ತಿನ ಉಪಯೋಗಿಸಿ ಎಲ್ಲ ರಕ್ಷಣೆ ಮಾಡಿ ನೀವು ದೇವರ ಕೆಲಸವನ್ನು ಮಾಡ್ತಾಯಿದ್ದೀರಿ, ಮಕ್ಕಳನ್ನು ರಕ್ಷಣೆ ಮಾಡ್ತೀರಿ, ವೃದ್ಧರನ್ನು ರಕ್ಷಣೆ ಮಾಡ್ತೀರಿ, ಆಪತ್ತಿನಲ್ಲಿ ಇದ್ದವರನ್ನು ರಕ್ಷಣೆ ಮಾಡ್ತೀರಿ. ನಿಮ್ಮಿಂದ ರಕ್ಷಣೆಗೆ ಎಲ್ಲ ರೀತಿಯ ಸೇವೆಗೆ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಗೆ ಏನು ಬೇಕಾದ ಸಹಾಯ ಮಾಡ್ತೇವೆ. ಯಾವುದು ಪರಿಕರಗಳು ಬೇಕೋ ಎಲ್ಲ ಪರಿಕರವನ್ನು ಕೊಡ್ತೇವೆ. ಮುಂದಕ್ಕೆ ಈ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಿ, ನಿಮಗೆ ದೇವರ ಆಶೀರ್ವಾದ ಇದೆ, ದೇವರ ಅನುಗ್ರಹ ಇದೆ. ದೇವರು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತಾರೆ. ಈಗ ನಿಮಗೆ ಏನು ಆಗೋದಿಲ್ಲ, ಹಿಂದೆ ಆಗದ್ದ ಕಾರಣ ಏನು? ದೇವರ ಅನುಗ್ರಹ. ಸೇವೆ ಮಾಡಲಿಕ್ಕೆ ಹೋದವರಿಗೆ ಎಲ್ಲಿಯಾದರೂ ಅಪಘಾತ ಆದರೆ ಯಾರು ಸೇವೆ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ. ಹಾಗಾಗಿ ಸೇವೆ ಮಾಡುವವರು ಆ ಧೈರ್ಯದಲ್ಲಿ ಹೋಗುವಂತಾಗಬೇಕು. ಗಿಡಗಳನ್ನು ನೆಡುವಂಥದ್ದು ನಾನು ಹೇಳಿದೆ, ಕಾಡಿನಲ್ಲಿ ಗಿಡ ನೆಟ್ಟರೆ ಪ್ರಾಣಿಗಳೆಲ್ಲ ಊರಿಗೆ ಬರೋದಿಲ್ಲ, ಕಾಡಿನಲ್ಲಿ ತಿದ್ದುಕೊಂಡಿರ್ತವೆ ಅಂತ. ಹಸಿನಕಾಯಿ ಅದೆಲ್ಲ ಮಂಗನಿಗೆ, ಕೋತಿಗೆ, ಆನೆಗೆಲ್ಲ ಸಿಕ್ಕಿದ್ರೆ ಅವ್ರು ಊರಿಗೆ ಹಾಕಿ ಬರ್ತಾರೆ, ಕಾಡಿನಲ್ಲಿ ತಿದ್ದುಕೊಂಡು ಸುಖವಾಗಿ ಅಲ್ಲೇ ಇರ್ತಾರೆ ಅಂತ. ಹಾಗೆ ಕಾಡಿನಲ್ಲಿ ಗಿಡ ನೆಡುವಂಥ ಪ್ರಯತ್ನ ನಾವು ಭಾಳ ಮಾಡಿದ್ದೇವೆ. ನಮ್ಮ ಉದ್ದೇಶ ಇರುವಂಥದ್ದು ಊರಿಗೆ ಪ್ರಾಣಿಗಳು ಬರಬಾರ್ದು, ಬಂದು ಇಲ್ಲಿ ನಮ್ಮ ಕೃಷಿ ತಿಂದು ಹೋಗಬಾರ್ದು ಅಂತೇಳಿ. ನಾವು ಕಷ್ಟ, ಒಂದೊಂದು ಅಡಿಕೆಗೆ ನಮಗೆ ಕಷ್ಟಪಡ್ತದೆ. ಒಂದು ಅಡಿಕೆ ಗಿಡಕ್ಕೆ ರೋಗ ಬಂದರೆ 50 ಗ್ರಾಮ್ ಅಡಿಕೆ ಗಿಡಕ್ಕೆ ರೋಗ ಬಂತು ಅಂತ ಹೇಳ್ತೇವೆ. ಆದರೆ ಇಂತಹ ಪ್ರಯತ್ನಗಳಿಂದ ವೃಕ್ಷ ಸಂರಕ್ಷಣೆ ಮತ್ತು ಎಲ್ಲ ರೀತಿಯ ರಕ್ಷಣೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಮ್ಮ ಪ್ರವಾಸ ನಿನ್ನೆ ತನಕ ನಾನು ಸಿಂಗಾಪುರಕ್ಕೆ ಹೋಗಿ ಬಂದಿದ್ದೆ. ಅಲ್ಲಿ ಎಲ್ಲ ಕಡೆ ಕೃಷಿ, ಎಲ್ಲ ಹೂವಿನ ಗಿಡಗಳು ಮತ್ತು ಎಲ್ಲ 5ನೇ ಒಬ್ಬರಿಗೆ ಮೇಲೆ ಕೂಡ ಅವರು ಕೃಷಿ ಮಾಡ್ತಾರೆ. ಯಾಕಂದರೆ ಪ್ರೀತಿ ಅವರಿಗೆ, ಅಷ್ಟು ಕೃಷಿಯ ಮೇಲೆ ಪ್ರೀತಿ. ಕೃಷಿ ಮಾಡುವಾಗ ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ, ಇದು ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಸಮರ್ಪಿತವಾದಂಥ ರಕ್ಷಣೆ ಅಂತ. ಹಾಗೆ ನಾವು ಕೂಡ ಮಾಡುವಂಥ ಸೇವೆ ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ, ನಮ್ಮ ಬಂಧುಗಳಿಗೆ. ಇದರಲ್ಲಿ ನಮಗೆ ಜಾತಿ ಭೇದ ಇಲ್ಲ. ನಮಗೆ ಇರೋದು ಒಂದೇ ಜಾತಿ, ಶೌರ್ಯಕ್ಕೆ ಶೌರ್ಯ ಜಾತಿ ಮಾತ್ರ ಒಂದೇ ಆಗ್ತದೆ. ಬೇರೆ ಯಾವ ಜಾತಿ ಇಲ್ಲ. ಶೌರ್ಯದವರು ಆ ಜಾತಿಯವರು ಈ ಜಾತಿಯವರು ಫೋನ್ ಮಾಡಿ ಕೇಳಿ ಹೋಗೋದಿಲ್ಲ. ಎಲ್ಲ ಮನೆಗೆ ಬೆಂಕಿ ಬಿದ್ದ ಯಾವ ಜಾತಿಯವ್ರದ್ದು ಕೇಳಿ ಹೋಗೋದು. ಮನೆಗೆ ಬೆಂಕಿ ಬಿದ್ದೆ ಅಷ್ಟೇ, ಅದನ್ನು ಆರಿಸುವಂಥ ಕೆಲಸ ನಮ್ಮದು. ಅಲ್ಲಿ ಮಾನವೀಯತೆ ಮುಖ್ಯ ಇಲ್ಲದ ಜಾತಿ, ಮತ, ಪಂಥ ಭೇದ ಇಲ್ಲ. ಅಂತಹ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತೈತೆ. ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಿಮಗೆಲ್ಲ ದೇವರ ರಕ್ಷಣೆ ಇದೆ, ದೇವರ ಅನುಗ್ರಹ ಇದೆ. ಪ್ರತಿಯೊಂದು ಕಾರ್ಯದಲ್ಲೂ ನಿಮಗೆ ದೇವರ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥಿಸಿ, ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇರುವಂಥ ನಮ್ಮ NDRF ಅವರ ಅಧಿಕಾರಿಗಳಿಗೆ, ಕಾಂತಿಲಾಲ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನಿಮ್ಮ ಹೆಸರು ನಮಗೆ ಪ್ರಾರ್ಥನೆ.
ಅಧ್ಯಕ್ಷರಿಗೆ. ಹಾಗೂ ಆತ್ಮೀಯ ಶೌರ್ಯ ಸ್ವಯಂ ಸೇವಕರೇ, ನಾನು ಸುಮಾರು 4 ವರ್ಷಗಳಿಂದ ಇತ್ತೀಚೆಗೆ ಅರಸಿನಮಕ್ಕಿ ಶಿಶಿಲ ಘಟಕದ ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ರು ಹಾಗೂ 4 ವರ್ಷಗಳ ಕಾಲ ಅವಿರತವಾಗಿ ಈ ಯೋಧರ ಸೇವೆಗೈದು ಇವತ್ತು ಒಂದು ಸಾರ್ಥಕತೆಯ ಕ್ಷಣದಲ್ಲಿ ಈ ತಾಲೂಕಿನ ಬಹುತೇಕ ಗ್ರಾಮಗಳು ಪಶ್ಚಿಮ ಘಟ್ಟದ ತಪ್ಪಲುಗಳಲ್ಲಿ ಇರುವಂತದ್ದು. ಋತುಮಾನ ಆಧಾರಿತವಾದ ವಿಕೋಪಗಳು ಆವಾಗ ಸಂಭವಿಸ್ತಾನೆ ಇರ್ತವೆ. ಆದ್ರೆ ನಮ್ಮ ಶೌರ್ಯ ಸ್ವಯಂ ಸೇವಕರು ತ್ವರಿತವಾಗಿ ಸ್ಪಂದಿಸಿ ಈ ಎಲ್ಲ ವಿಕೋಪಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿರುತ್ತಾರೆ. ಈ ಕಾರ್ಯಕ್ರಮ ಶುರುವಾದ ಹೊತ್ತಲ್ಲಿ ಜನರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ಭರವಸೆಗಳಿದ್ದು, ಆದರೆ ಇವತ್ತು ಆ ಭರವಸೆಗಳು ನಿರೀಕ್ಷೆಗಳನ್ನು ಮೀರಿ ಅನೇಕ ಕೆಲಸ ಕಾರ್ಯಗಳು ಆಗ್ತಾ ಬಂದಿವೆ. ಅದೆಷ್ಟೋ ಪ್ರಾಣಿಗಳು ಉಳಿದಿವೆ, ಅದೆಷ್ಟೋ ಮನೆಗಳು ಉಳಿದಿವೆ, ಅದೆಷ್ಟೋ ಪ್ರಾಣಿಗಳ ಜೀವಗಳು ಕೂಡ ಉಳಿದಿವೆ. ಇದೇ ರೀತಿ ನಮ್ಮ ಸ್ವಯಂ ಸೇವಕರು ಹೇಳ್ತಾ ಇರ್ತಾರೆ, ಈ ವಿಪತ್ತು ನಿರ್ವಹಣಾ ತಂಡ ಅಂತ ಹೇಳುವಂಥದ್ದು ಒಂದು ಮನೆಯ ಕಿರಿಯ ಮಗ ಇದ್ದ ಹಾಗೆ ಅಂತ ಹೇಳಿ. ಹಾಗೆ ಈ ಕಿರಿಯ ಮಗನಿಗೆ ಅತಿ ಪ್ರೀತಿಯನ್ನು ಕೊಡ್ತಾರೆ ಹಾಗೂ ಶಿಸ್ತಿನಿಂದ ಸಮಾಜಕ್ಕೆ ಮಾದರಿ ಆಗುವ ಹಾಗೆ ಬೆಳೆಸ್ತಾರೆ. ಈ ಮಾದರಿಯಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಮಾರಂಭದಲ್ಲಿ ಕಳೆದ ವರ್ಷ ಪೂಜ್ಯರು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಾನು ವೃತ್ತಪತ್ರಿಕೆಗಳನ್ನು ಗಮನಿಸ್ತಾ ಇರ್ತೇನೆ, ಶೌರ್ಯದ್ದು ಎಲ್ಲಿಯಾದ್ರೂ ವಾರ್ತೆ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ತೇನೆ ಅಂತ ಹೇಳಿ. ಈ ಪೂಜ್ಯರ ನಿರೀಕ್ಷೆಯನ್ನು ನಾವು ಎಂದೆಂದಿಗೂ ಸುಳ್ಳು ಮಾಡದೆ ಇನ್ನಷ್ಟು ಕೆಲಸಗಳು ನಮ್ಮ ಶೌರ್ಯ ಘಟಕದಿಂದ ಆಗ್ತಾ ಇರಬೇಕು ಅಂತ ಹೇಳಿ ನನ್ನ ಒಂದು ಕೋರಿಕೆ. ಹಾಗೂ ಈಗ ನಾನು ಈ ಶೌರ್ಯಕ್ಕೆ ಸೇರಿದ ಮೇಲೆ ನಮ್ಮ ಗೌರವ ಕೂಡ ಸಮಾಜದಲ್ಲಿ ಜಾಸ್ತಿ ಆಗಿದೆ. ಎಲ್ಲಿ ಹೋದ್ರು ಶೌರ್ಯದ ಒಬ್ಬ ಸ್ವಯಂ ಸೇವಕ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹಾಗೂ ಇಲಾಖೆಗಳಲ್ಲಿ ಕೂಡ ನಮ್ಮನ್ನು ಕರೆದು ಕೆಲಸ ಮಾಡಿಕೊಡುವ ಹಂತಕ್ಕೆ ಈ ಶೌರ್ಯ ಸಂಘಟನೆ ಬೆಳೆದಿದೆ. ಈಗ ಈ ಶೌರ್ಯ ತಂಡವು ನಮ್ಮ ರಾಜ್ಯದಾದ್ಯಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇದು ಇನ್ನು ದೇಶದಾದ್ಯಂತವಾಗಿ ವಿಸ್ತರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೂ ಇನ್ನು ನಮ್ಮ ತಂಡದಲ್ಲಿ ಅನೇಕ ನೈಪುಣ್ಯ ಹೊಂದಿದಂತಹ ಸ್ವಯಂ ಸೇವಕರಿದ್ದಾರೆ. ಒಂದು ದೇಶ ಪ್ರೇಮದ ಉತ್ಕಟತೆ ಹಾಗೂ ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಸ್ವಯಂ ಸೇವಕರಿದ್ದಾರೆ. ಒಂದು ಉದಾಹರಣೆಯನ್ನು ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಒಬ್ಬರು ಸ್ವಯಂ ಸೇವಕರು ಸುಮಾರು ಒಂದು 4 ಎಕರೆಯಷ್ಟು ಅವರ ಪಟ್ಟ ಜಾಗದಲ್ಲಿ ಆ ಕೃಷಿಯನ್ನು ಕಡಿದು ಅಲ್ಲಿ ಕಾಡು ಪ್ರಾಣಿಗಳಿಗೆ ತಿನ್ಲಿಕ್ಕೆ ಆಗುವಂತಹ ಹಣ್ಣು ಹಂಪಲ ಗಿಡಗಳನ್ನು ನೆಟ್ಟು ಕಾರ್ಗಿಲ್ ವನ ಅಂತ ಹೇಳುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರ ನೆನಪಿಗಾಗಿ ಅಲ್ಲಿ ಸುಮಾರು 800ಕ್ಕಿಂತಲೂ ಹೆಚ್ಚು ಸಸಿಗಳನ್ನು ನೆಟ್ಟು 5 ವರ್ಷಗಳಷ್ಟು ಕಾಲ ಅವರನ್ನು ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಪ್ರತಿ ವರ್ಷ ಕಾರ್ಗಿಲ್ ವಿಜಯ ದಿವಸದಂದು ನಿವೃತ್ತ ಯೋಧರನ್ನು ಕರೆದು ಅಲ್ಲಿ ಅವರಿಗೆ ಗೌರವಾರ್ಪಣೆ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಶೌರ್ಯವು ಇನ್ನಷ್ಟು ಜೀವಗಳನ್ನು ಉಳಿಸಿ ವಿಪತ್ತುಗಳನ್ನು ನಿರ್ವಹಿಸಿ ಅಂತ ಹೇಳುತ್ತಾ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅಂತ ಹೇಳುವ ಮಾತನ್ನು ಉಚ್ಚರಿಸುತ್ತಾ ಜೈ ಶೌರ್ಯ, ಜೈ ಧರ್ಮಸ್ಥಳ, ಜೈ ಹಿಂದ್. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿ ಹಾಗೂ ಸಾನ್ನಿಧ್ಯ ದೇವರನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಕಾಮಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಗೌರವಾನ್ವಿತರು ಅಧಿಕಾರಿಗಳಿಗೆ ಎಲ್ಲರಿಗೂ ತಮಗೆಲ್ಲರಿಗೂ ವಂದಿಸುತ್ತಾ, ನಾನು ಶೌರ್ಯ ತಂಡದಲ್ಲಿ 5 ವರ್ಷದಿಂದ ಸಂಯೋಜಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ಈ ಬಗ್ಗೆ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಸಂತೋಷಪಟ್ಟಿದ್ದೇನೆ. ನನ್ನ ಹೆಸರು ಕುಮಾರಿ ವಸಂತಿ. ನಾನು ನಡಕನ್ಯಾಡಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸಂಯೋಜಕಿಯಾಗಿ 5 ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನಾನು ಯೋಜನೆಯಲ್ಲಿ ತಾಂತ್ರಿಕ ತರಬೇತಿ ಸಹಾಯಕರಾಗಿ ಕೆಲಸವನ್ನ ಮಾಡುತ್ತಿದ್ದೆ. 2020ರಲ್ಲಿ ಪೂಜ್ಯರ ಕಲ್ಪನೆಯಿಂದ ಮೂಡಿಬಂದ ಈ ಕಾರ್ಯಕ್ರಮ ಇದೊಂದು ವಿಶೇಷ ಶೌರ್ಯ ಕಾರ್ಯಕ್ರಮದಲ್ಲಿ ಯೋಜನೆಯವರು ನನ್ನನ್ನು ಗ್ರಾಮ ಮಟ್ಟದಲ್ಲಿ ಸಂಯೋಜಕಿಯಾಗಿ ಆಯ್ಕೆ ಮಾಡಿದ್ರು. ಬಹಳ ಸಂತೋಷವಾಯಿತು. ಇಂಥ ಅವಕಾಶಗಳು ತಾಲೂಕಿನಲ್ಲಿ 6-7 ಮಂದಿಗೆ ಮಾತ್ರ ಸಿಗುವಂಥದ್ದು. ಆದರೆ ಈ ಸಿಕ್ಕ ಅವಕಾಶವನ್ನು ನಾನು ನನ್ನ ನಡ ಕಾರ್ಯಕ್ಷೇತ್ರದಲ್ಲಿ ಮನೆ ಭೇಟಿ ಮಾಡಿ 20 ಮಂದಿ ಕೌಶಲ್ಯ ಹೊಂದಿರುವಂತಹ ಸ್ವಯಂ ಸೇವಕರನ್ನ ಸೇರ್ಪಡೆ ಮಾಡಿಕೊಂಡು ಈ ತಂಡವನ್ನು ಉತ್ತಮ ತಂಡವಾಗಿ ಕಟ್ಟಿಕೊಂಡು 5 ವರ್ಷದಿಂದ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ 5 ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಶೌರ್ಯ ಕಾರ್ಯಕ್ರಮ ಅನುಷ್ಠಾನದ ಆರಂಭದಲ್ಲಿ
ಕ್ಷೇತ್ರದಲ್ಲಿ ನಮಗೆ NDRF ಮೂಲಕ ರಕ್ಷಣಾ ಪಡೆ ಇವರಿಂದ ನಾವು ನಮ್ಮ ತಂಡ ತರಬೇತಿಯನ್ನು ನಾವು ಪಡೆದುಕೊಂಡೆವು. ಈ ತಂಡ ನಾವು ತರಬೇತಿ ಪಡೆದುಕೊಂಡ ತಂಡ ನಾವು ಸುಮ್ಮನೆ ಇರಲಿಲ್ಲ. ನಾವು ನಮ್ಮ ಗ್ರಾಮ ಪಂಚಾಯತಿ ಇಲಾಖೆಗೆ ನಾನು ಹಾಗೂ ನನ್ನ ಸಂಸದರು ಸೇರಿಕೊಂಡು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ನಮ್ಮ ಗ್ರಾಮ ಮಟ್ಟದಲ್ಲಿ ಸಂಭವಿಸಿದಂತಹ 20 ಕಾರ್ಯಗಳಿಗೆ ನಾವು ಸದಾ ಸಿದ್ಧರಾಗಿ ಕಾರ್ಯನಿರ್ವಹಿಸ್ತೇವೆ ಎಂದು ನಾವೊಂದು ಮನವಿಯನ್ನು ಸಲ್ಲಿಸಿದ್ದೆವು. ಇಂತಹ ಪೂಜ್ಯರ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ನಮ್ಮಿಂದ ಸಂಪೂರ್ಣ ಸಹಕಾರ ನಾವು ನೀಡುತ್ತೇವೆ ಎಂದು ನಮಗೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಶೌರ್ಯ ಕಾರ್ಯಕ್ರಮದಲ್ಲಿ NDRF ರಕ್ಷಣಾ ತಂಡದವರಿಂದ ನಾವು ತರಬೇತಿಯನ್ನ ಪಡೆದ ನಂತರ ನನಗೆಂದು ಧೈರ್ಯ ಇತ್ತು. ಆದರೆ ನನಗೆಂದು ಹೆಣ್ಣಾಗಿ ನಾನು ತಂಡವನ್ನು ಮುಂದುವರಿಸಲು ಸ್ವಲ್ಪ ನನಗೆ ಭಯವೂ ಇತ್ತು. ಪೂಜ್ಯರು NDRF ರಕ್ಷಣಾ ತಂಡದ ತರಬೇತಿ ಪಡೆದ ಸಂದರ್ಭದಲ್ಲಿ ಪೂಜ್ಯರೊಂದು ಹೇಳಿದ ಮಾತು ನನ್ನ ಮನದಲ್ಲಿದೆ. ಅದೇನೆಂದ್ರೆ, ನೀವು ನಿಮ್ಮ ರಕ್ಷಣೆ ನೋಡಿಕೊಂಡು ಮುನ್ನುಗ್ಗಿ, ನಿಮಗೆ ಧೈರ್ಯವಾಗಿ ನಾವಿದ್ದೇವೆ ಎನ್ನುವ ಮಾತನ್ನ ನನಗೆ ಪ್ರೇರಣೆಯಾಯಿತು. ಪೂಜ್ಯರ ಪ್ರೇರಣೆಯಿಂದ ತದನಂತರ ನಮ್ಮ ತಂಡ ಪೊಲೀಸ್ ಇಲಾಖೆಗಳ ಭೇಟಿ, ಅಗ್ನಿಶಾಮಕ ದಳಗಳ ಭೇಟಿ, ಅರಣ್ಯ ಇಲಾಖೆಗಳ ಭೇಟಿ, ಹೀಗೆ ಅಧಿಕಾರಿಗಳ ಸಂಪರ್ಕದೊಂದಿಗೆ ನಮ್ಮ ತಂಡವು ಹಲವಾರು ವಿಪತ್ತು ಕಾರ್ಯಾಚರಣೆಯಲ್ಲಿ ನಾವು ನಡೆಸ್ತಾ ಬಂದಿದ್ದೆವು. ಯೋಜನೆಯ ಅಧಿಕಾರಿ ವರ್ಗದವರ ಸಲಹೆ ಸೂಚನೆಯಂತೆ ನಮ್ಮ ತಂಡವು ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಿ ನಮ್ಮ ತಂಡವು ವಿಪತ್ತು ಕಾರ್ಯಗಳಲ್ಲಿ ಭಾಗವಹಿಸಿ ಸೇವೆಯನ್ನು ಸಲ್ಲಿಸಿದ್ದೆವು. ಇದುವರೆಗೆ 5 ವರ್ಷದಿಂದ ನಮ್ಮ ತಂಡ 20 ಸೇವೆಗಳು 415, ಸಾಮಾಜಿಕ ಸೇವಾ ಚಟುವಟಿಕೆಗಳು 615, ಇಷ್ಟು ಸೇವೆಗಳು ನಮ್ಮ ತಂಡದಿಂದ ನಡೆದು ಬಂದಿದೆ. ನಮ್ಮ ಸೇವೆ ಚಟುವಟಿಕೆಗಳನ್ನು ಗಮನಿಸಿ ನಮ್ಮ ಗ್ರಾಮ ಪಂಚಾಯತ್ ಇಲಾಖೆ ವತಿಯಿಂದ, ದೇವಸ್ಥಾನಗಳ ವತಿಯಿಂದ, ಬ್ಲಡ್ ಡೊನೇಟ್ ರಕ್ತದಾನ ಶಿಬಿರದ ವತಿಯಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಮಗೆ ನಮ್ಮ ತಂಡಕ್ಕೆ ಅಭಿನಂದನಾ ಪ್ರಶಸ್ತಿಗಳು ದೊರಕಿವೆ. ನಮ್ಮ ಶೌರ್ಯ ತಂಡ ಇದೊಂದು ನಮಗೆ ಕುಟುಂಬ ಇದ್ದ ಹಾಗೆ. ನಾವು ಎಲ್ಲರೂ ಇಷ್ಟು ಹೊಂದಾಣಿಕೆಯಿಂದ, ಸೇವಾ ಮನೋಭಾವನೆಯಿಂದ ನಾವು ಹಲವಾರು ಸೇವೆಗಳನ್ನು ನಮ್ಮ ತಂಡದಿಂದ ಎಲ್ಲ ಸಂಸಕರು ಹೊಂದಾಣಿಕೆಯಿಂದ ನಾವು ಸೇವೆಯನ್ನ ಸಲ್ಲಿಸಿದ್ದೇವೆ. ನಮ್ಮಲ್ಲಿ ಒಬ್ಬ ಸಂಸೇಕರ ಮಗಳು, ಇದೇ ನಮ್ಮ ಉಜಿರೆಯ SDM ಆರೋಗ್ಯ ಸಂಸೇಕರ ಮಗಳು ಉಜಿರೆಯ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ನಮ್ಮ ಸಂಸೇಕರೊಬ್ಬರು ಬಹಳ ಬೇಸರದಿಂದ ಇರುವಾಗ ಮನಗಂಡ ನಮ್ಮ ಸಂಸೇಕರು ಉಜಿರೆ SDM ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮದೇ ಆದ ಕೈಲಾದ ಒಂದು ಸಹಾಯವನ್ನು ಮಾಡಿದ್ರು. ಇಂತಹ ಆಲೋಚನೆ ನಾವು ಇಟ್ಕೊಂಡು ನಮ್ಮ ಸಂಸೇಕರು ಒಂದು ದಿವಸ ನಾವು ಕೂಡ ಒಂದು 100 ರೂಪಾಯಿ, ತಿಂಗಳಿಗೆ 100 ರೂಪಾಯಿ ಉಳಿತಾಯವನ್ನು ಮಾಡಿಕೊಂಡು ನಾವು ಕೂಡ ಒಂದು ನಮ್ಮದೇ ತಂಡದಿಂದ ಸಹಾಯಧನ ಮಾಡುವ ಮೂಲಕ ಅನುಕೂಲಕ್ಕಾಗಿ ಬ್ಯಾಂಕ್ ಖಾತೆಯನ್ನು ನಾವು ತೆಗೆದುಕೊಂಡೇವೆ. ಇದು ನಮ್ಮ ಸಂಸೇಕರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಸಂಸೇಕರು ಇನ್ನೊಬ್ಬರ ರಕ್ಷಣೆ ಮಾಡುವಾಗ ನಮ್ಮ ರಕ್ಷಣೆಗೆಂದು ನಾವು ಸಣ್ಣ ಒಂದು ಹೂಡಿಕೆ ಮೊತ್ತ ಮಾಡಿ 4,200 ರೂಪಾಯಿ ನಮ್ಮ ಬ್ಯಾಂಕ್ ಖಾತೆಯಲ್ಲಿದೆ. ಬಹಳ ಸಂತೋಷವಾಗುತ್ತದೆ. ನಮ್ಮ ಸಂಸೇಕರು ಶೌರ್ಯ ಕಾರ್ಯಕ್ರಮಕ್ಕೆ ಸೇರುವ ಮುಂಚೆ ಅನೇಕ ವಿಪತ್ತುಗಳ ಸಾಮಾಜಿಕ ಸೇವೆಯನ್ನು ಮಾಡ್ತವೆ ಇದ್ರು. ಆದ್ರೂ ಇವರನ್ನು ಗುರುತಿಸುವಂತ ಕೆಲಸ ಯಾರೂ ಮಾಡಿಲ್ಲ. ಆದರೆ ಸಮಾಜದಲ್ಲಿ ಗುರುತಿಸುವಂತ ಕೆಲಸ ಮಾಡಿದ್ರು ನಮ್ಮ ಪೂಜ್ಯ ಕಾವಂದರು. ನಾವು ಬಹಳ ನಂತರ ಹಲವಾರು ಪ್ರದೇಶಗಳಲ್ಲಿ ನಾವು ಸೇವೆಯನ್ನ ಮಾಡ್ತಿರುವಾಗ ನಮಗೊಂದು ಮನವಿಯನ್ನ, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಲಿ, ಶಾಸಕರಿಂದ ನಡೆಯುವಂತ ಕಾರ್ಯಕ್ರಮ ಆಗಲಿ ಹಾಗೂ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಶೌರ್ಯ ತಂಡದ ಇಂತಹ ಒಂದು ಅವಕಾಶಗಳಿಗೆ ನಮಗೆ ಸೇವಾ ಮನೆಯ ಸಮಾಜಕ್ಕೆ ಕೆಲಸವನ್ನ ಮಾಡಲು ನಮಗೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪೂಜ್ಯ ಕಾಮಂದಿರಿಗೆ ನಾವೆಲ್ಲರೂ ಸದಾ ಚಿರಋಣಿಯಾಗಿದ್ದೇವೆ. ಇಂತಹ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಗೌರವಾನ್ವಿತರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ನಾನು ಕರ್ನಾಟಕದವನು, ಬೆಳಗಾವಿ ಡಿಸ್ಟಿಕ್, ಬೈಲೂರು ತಾಲೂಕು. ನಾನು ಇಲ್ಲಿ ನಿಮಗೆ ಒಂದು ಸ್ವಲ್ಪ
ಕ್ಲಾಸ್ಗಳನ್ನ ಹೇಳ್ತೀನಿ. ಯಾಕಂದರೆ ಪ್ರಾಕ್ಟಿಕಲ್ ಕ್ಲಾಸು ಇದು ತೋರಿಸ್ತಾ ಇದ್ದೀವಿ. ಮೇನ್ ಅಂದರೆ ನಾವು ಡೈರೆಕ್ಟಾಗಿ CPRಗೆ ಬಂದಿದ್ದೀವಿ, ಓಕೆನಾ? ಯಾಕಂದರೆ ಪ್ರಾಕ್ಟಿಕಲ್ ಕ್ಲಾಸು. ಅದಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟು ಎಲ್ಲರ ಹತ್ರ. ನನ್ನ ಭಾಷೆ, ನಮ್ಮ ಬೆಳಗಾವಿ ಭಾಷೆ ಸ್ವಲ್ಪ ಬೇರೆ, ಓಕೆನಾ? ಯಾರಿಗೆ ಇಲ್ಲಿ ನಮ್ಮ ಮಂಗಳೂರು ಸೈಡ್ ಭಾಷೆ ಕನ್ನಡ ಅಂದರೆ ನಮ್ಮ ಕನ್ನಡ, ನಾವು ಮಾತಾಡುವಂಥ ಕನ್ನಡ ಏನಿದೆ 4 ಪ್ರಕಾರಗಳಿವೆ. ಒಂದು ಬೆಂಗಳೂರು ಭಾಷೆ, ಒಂದು ಮಂಗಳೂರು ಭಾಷೆ, ಒಂದು ಬೆಳಗಾವಿ ಭಾಷೆ, ಒಂದು ವಿಜಯಪುರ ಭಾಷೆ, ಓಕೆನಾ? ಅದಕ್ಕಾಗಿ ನಾನು ಬಂದಿರೋದು ಬೆಳಗಾವಿಯಿಂದ, ಓಕೆ? ಅದಕ್ಕಾಗಿ ಆನಂತರ ನಾವು ಕನ್ನಡ ಮಾತಾಡೋದು ಇವಾಗ ಅಷ್ಟೇ ಕ್ಲಾಸಲ್ಲಿ, ಓಕೆ? ಮನೆಯಲ್ಲಾಗಲಿ ಇಲ್ಲ ನಮ್ಮ ಡ್ಯೂಟಿಯಲ್ಲಿ ಡಿಪಾರ್ಟ್ಮೆಂಟ್ ಆಗಿ ಅಲ್ಲಿ ಜಾಸ್ತಿ ನಾವು ಏನು ಮಾತಾಡ್ತೀವಿ? ಹಿಂದಿ ಮಾತಾಡ್ತೀವಿ. ಅದಕ್ಕೆ ರೂಢಿ ಜಾಸ್ತಿ ಇರೋದು ಹಿಂದಿ. ಕನ್ನಡ ಒಂದು ಸ್ವಲ್ಪ ಮಾತಾಡೋ ಟೈಮಲ್ಲಿ ಏನಾದರೂ ಬೈ ಮಿಸ್ಟೇಕ್ ಆದರೆ ಪ್ಲೀಸ್ ಸಾರಿ. ಆನಂತರ ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಮೇಲ್ ಕೈ ಮಾಡಿ ಕ್ವಶನ್ನ ಕೇಳ್ಬೋದು, ಓಕೆ? ಇವಾಗ CPR ಅಂದರೆ ಏನು? CPR ಇಂಗ್ಲೀಷ್ ಗೊತ್ತಿಲ್ಲ, ಓಕೆ. ಇವಾಗ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ 2019 ನಂತರ ಯಾವ ಕೇಸ್ಗಳು ಜಾಸ್ತಿ ಆಗಿವೆ? ಹಾರ್ಟ್ ಅಟ್ಯಾಕ್ ಅಲ್ವಾ? ಯಾಕಾಗಿದೆ? ಕೊರೋನಾ ಮೂಲಕ ಜಾಸ್ತಿ ಏನಾಗಿದೆ? ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು ಜಾಸ್ತಿ ಆಗಿದೆ, ಓಕೆ? ಆ ನಂತರ ನಮಗೆ ಮೇನ್ ಏನಂದರೆ ಹಾರ್ಟ್ ಅಟ್ಯಾಕ್ ಆದ ನಂತರ ನಾವು ಏನು ಮಾಡಬೇಕು? ಹಾರ್ಟ್ ಅಟ್ಯಾಕ್ ಆದವ್ರಿಗೆ ನಾವು ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಯಾವ ರೀತಿ ಕೊಡಬೇಕು? ಅದಕ್ಕೆ ನಾವೇನಂತೀವಿ? CPR, ಕಾರ್ಡಿಯೋ ಪಲ್ಮನರಿ ರಿಸೋಸಿಯೇಷನ್. ಕನ್ನಡದಲ್ಲಿ ಏನಂತೀವಿ? ಹೃದಯ ಪುನಶ್ಚೇತನ, ಓಕೆ? ಅದೇ ರೀತಿ ನಮಗೆ ಅದರ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ನಾವು ಇನ್ನೊಬ್ಬರಿಗೆ ಆ ರೀತಿ ಒಂದು ಫಸ್ಟ್ ಏಡ್ ಕೊಟ್ಟರೆ ಅವ್ರ ಜೀವನ ಏನು ಮಾಡ್ದಂಗಾಗುತ್ತೆ? ಉಳಿಸ್ದಂಗಾಗುತ್ತೆ, ಕಾಪಾಡ್ದಂಗಾಗುತ್ತೆ. ಇವಾಗ ನೀವು ನೋಡಿರ್ಬೋದು, ಒಂದು ಮಿನಿಮಮ್ ಒಂದು 2 ತಿಂಗಳಿಂದ ಇವಾಗ ಜಾಸ್ತಿ ಎಲ್ಲರೂ ಏನು ಮಾಡ್ತಾರೆ? ಮೊಬೈಲಲ್ಲಿ ರೀಲ್ ನೋಡೋದು ಅಲ್ವಾ? ಯಾವುದೇ ಒಂದು ವಿಡಿಯೋ ನೋಡೋದು, ಅದರಲ್ಲಿ ಬಂದು ನೋಡಿರ್ಬೋದು ನೀವು, ಇಲ್ಲ ನ್ಯೂಸಲ್ಲಿ ನೋಡಿರ್ಬೋದು. ಒಬ್ಬರು ಬಸ್ ಡ್ರೈವರು ಬಸ್ನ ಅಂದರೆ ನಡೆಸ್ಕೊಂಡು ಹೋಗುವಾಗ ಅವ್ರಿಗೆ ಏನಾಗ್ಬಿಡ್ತು? ಹಾರ್ಟ್ ಅಟ್ಯಾಕ್ ಆಯಿತು. ಬಸ್ಸು ಇನ್ನೂ ನಡೀತಾ ಇತ್ತು. ಆ ಟೈಮಲ್ಲಿ ಕಂಡಕ್ಟ್ರು ಧಾವಿಸ್ಬಿಟ್ಟು ಬ್ರೇಕ್ನ ಹಿಡಿದ್ಬಿಟ್ರು, ಓಕೆನಾ? ಬ್ರೇಕ್ ಒತ್ತಿದ ನಂತರ ಗಾಡಿ ಸ್ಟಾಪ್ ಆಯಿತು. ಆ ಬಸ್ಸಲ್ಲಿದ್ದಂಥ ಜನರ ಪ್ರಾಣನ ಕಾಪಾಡಿದ್ರು, ಓಕೆ? ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಲ್ವಾ? ಆದರೆ ಅವರಿಗೆ ಇವಾಗ ನಾವು ಹೇಳುವಂಥ ಇದೊಂದು ಟೆಕ್ನಿಕ್ಕು ಇಲ್ಲ ಇದೊಂದು ಏನಂತೀವಿ ಪ್ರಥಮ ಚಿಕಿತ್ಸೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ ಅವರು ಆ ಡ್ರೈವರ್ ಪ್ರಾಣನೂ ಉಳಿಸ್ತಾ ಇತ್ತು. ಅದಕ್ಕಾಗಿ ನಾವೇನು ಮಾಡ್ತೀವಿ? ಮಳೆಗಾಲದಲ್ಲಿ 6 ತಿಂಗಳು ಪೂರ್ತಿಯಾಗಿ ಡ್ಯೂಟಿ ಮಾಡ್ತೀವಿ. ಇಡೀ ಭಾರತದಲ್ಲಿ ಎಲ್ಲೇ ಯಾವುದೇ ಒಂದು ವಿಪತ್ತಾಗ ಮಳೆಗಾಲ ಮುಗಿದ ನಂತರ ಕಾಲೇಜು, ಸ್ಕೂಲು, ಆನಂತರ ನಾವು DC ಆಫೀಸ್ನಿಂದ PMX ಮಾಡ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ? ಪ್ರತಿಯೊಂದು ಹಳ್ಳಿ ಇಲ್ಲ ತಹಸೀಲ್ದಾರ್ ಆಫೀಸು ಇಲ್ಲ ಊರಲ್ಲಿ ಒಂದು ಸಂಘಗಳಿರ್ತಲ್ಲ, ಈ ನಿಮ್ಮ ಸಂಘ ಇದೆಯಲ್ಲ, ಈ ಥರ ಅವ್ರಿಗೆ ನಾವೇನು ಮಾಡ್ತೀವಿ? ಟ್ರೈನಿಂಗ್ ಕೊಡ್ತೀವಿ. ಅದೇ ರೀತಿ ನಾವು ಇವಾಗ ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಆದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಓಕೆ? ನಮಗೆ ಗೊತ್ತಾಗೋದು ಯಾವಾಗ? ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ? ಫಸ್ಟ್ ಸೈಲೆನ್ಸ್ ಸಿಸ್ಟಮ್ ಏನೇನಾಗ್ಬೋದು? ಎದೆಯಲ್ಲಿ ನೋವಾಗ್ಬೋದು. ಆನಂತರ ನಮ್ಮ ಎಡಗೈ ಏನಾಗುತ್ತೆ? ಜಾಸ್ತಿ ನೋವಾಗುತ್ತೆ, ಪೂರ್ತಿ ಎಡಭಾಗ ನೋವಾಗುತ್ತೆ, ಓಕೆ? ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ. ನಾವು ಉಸಿರಾಡ್ತೀವಲ್ವ,
ಆ ಟೈಮಲ್ಲಿ ನಮಗೆ ಅಷ್ಟೊಂದು ಉಸಿರನ್ನು ಒಳಗಡೆ ತಗೊಳ್ಳೋಕ್ಕೆ ಆಗಲ್ಲ. ಆ ಟೈಮಲ್ಲಿ ಅವ್ರಿಗೇನಾಗುತ್ತೆ, ತಲೆ ಸುತ್ತು ಬರುತ್ತೆ. ಅವ್ರೇನು ಮಾಡ್ತಾರೆ, ಕೆಳಗಡೆ ಬೀಳ್ಬೋದು. ಅದೇ ಮೇನು. ಮತ್ತು ಇನ್ನೊಬ್ಬರಿಗೆ ಈಗ ಎಲ್ಲಿಂದನೋ ಒಂದು ಏನೋ ಕೆಲಸ ಮಾಡಿ ಬಂದರು, ಆನಂತರ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಬಿಸಿಲು ಜಾಸ್ತಿ ಇದ್ಬಿಟ್ಟು ಊಟನೇ ಮಾಡಿರಲಿಲ್ಲ, ಅವ್ರಿಗೂ ಏನಾಗುತ್ತೆ, ಅವ್ರಿಗೂ ತಲೆ ಸುತ್ತು ಬರುತ್ತೆ, ಅವರು ಬಿದ್ದುಬಿಡ್ತಾರೆ. ಆ ಟೈಮಲ್ಲಿ ಆ ಎರಡು ಪೇಷಂಟ್ಗಳನ್ನ ನೀವು ಯಾವ ರೀತಿ ಗುರುತಾಗಿಡ್ಕೋಸ್ತೀರಾ? ಅಂದರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ನೀವು ಗುರುತಿಸ್ಬೇಕಲ್ಲ ಅವ್ರನ್ನ. ಹಾಂ, ಮೇನ್ ಅಂದರೆ ಆನಂತರ ಇನ್ನೊಂದು ನಾವೇನು ಕೆಲಸ ಮಾಡ್ತೀವಿ, ಯಾರೇ ತಲೆ ಸುತ್ತು ಬಿದ್ದರೆ ಅವ್ರಿಗೆ ಮೊದಲೇನು ಮಾಡ್ತೀವಿ, ನೀರು ಕುಡಿಸ್ಬಿಡ್ತೀವಿ, 1 ಲೀಟರ್ ನೀರನ್ನ ಕುಡಿಸ್ಬಿಡ್ತೀವಿ. ಆನಂತರ ಕೈ ಉಜ್ಜೋದು, ಕಾಲು ಉಜ್ಜೋದು, ಗಾಳಿ ಬೀಸೋದು, ಈ ರೀತಿ ಮಾಡ್ತೀವಿ. ಅವ್ರಿಗೆ ತಲೆ ಸುತ್ತು ಬಂದಿದೆಯೋ ಏನು, ಅವ್ರ ಹಾರ್ಟ್ ಅಟ್ಯಾಕ್ ಆಗಿದೆಯೋ ನಿಮಗೆ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಆದವ್ರಿಗೂ ನೀವು ನೀರು ಕುಡಿಸಿದ್ರೆ ಜಲ್ದಿ ಏನಾಗ್ತಾರೆ, ಹೋಗ್ಬಿಡ್ತಾರೆ. ಅದಕ್ಕಾಗಿ ಯಾವುದೇ ವ್ಯಕ್ತಿಗೆ ಯಾವಾಗಲೂ ತಲೆ ಸುತ್ತು ಬಂದು ಬಿದ್ದರೆ ಮೊದಲು ಅವ್ರನ್ನ ವಿಚಾರಿಸ್ಬೇಕು. ಓಕೆನಾ? ಯಾವ ರೀತಿ ವಿಚಾರಿಸ್ಬೇಕು? ತಲೆ ಸುತ್ತು ಬಂದವರು ಒಂದು ಸ್ವಲ್ಪ ಮೂಮೆಂಟ್ನ ಮಾಡಬಹುದು. ಓಕೆನಾ? ಹಾರ್ಟ್ ಅಟ್ಯಾಕ್ ಬಂದವರು ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನೋಡಪ್ಪ ಅಂತ ಹೇಳ್ತಾರೆ? ಹಾಂ, ಇಲ್ಲ ತಾನೆ? ಅದಕ್ಕಾಗಿ ನೀವು ಯಾವ ರೀತಿ ಅವ್ರನ್ನ ಚೆಕ್ ಮಾಡಬೇಕು, ಎಲ್ಲಕ್ಕಿಂತ ಮೊದಲು ಆ ಬಿದ್ದಂಥ ಒಬ್ಬ ವ್ಯಕ್ತಿನೋ ಇಲ್ಲ ಒಂದು ಪೇಷಂಟ್, ಅದೊಂದು ಆ ಟೈಮಲ್ಲಿ ಏನಾಗುತ್ತೆ, ಒಂದು ವಿಕ್ಟಿಮು, ಒಂದು ಪೇಷಂಟು ಅಲ್ವಾ, ಅವರಿಗೆ ಮೊದಲು ಮಾತಾಡಿಸ್ಬೇಕು. ಇಲ್ಲ ಹೋಗ್ಬಿಟ್ಟು ನೀರು ಕುಡಿಸೋದು, ಕೈ ಉಜ್ಜೋದು, ಕಾಲು ಉಜ್ಜೋದು ಈ ರೀತಿ ಮಾಡಬಾರ್ದು. ಅವ್ರಿಗೆ ಪ್ರಜ್ಞೆ ಇದೆಯೋ ಇಲ್ಲೋ, ಓಕೆ, ಅವ್ರಿಗೆ ಪ್ರಜ್ಞೆ ಇಲ್ಲ ಅಂತಂದರೆ ಮೊದಲು ನೀವು ನಿಮ್ಮ ಹತ್ರ, ಇವಾಗ ಪ್ರತಿಯೊಬ್ಬರ ಹತ್ರ ಏನಿದೆ, ಮೊಬೈಲ್ ಇದೆ ಅಲ್ವಾ, ಫಸ್ಟ್ ನೀವೇನು ಮಾಡಬೇಕು, ಯಾರಿಗೆ ಕಾಲ್ ಮಾಡಬೇಕು? ಹಾಂ, ಪೊಲೀಸ್ ಸ್ಟೇಷನ್ಗೆ ಮೊದಲು ಕಾಲ್ ಮಾಡಬೇಕು. ಆ್ಯಂಬುಲೆನ್ಸ್ ಕಾಲ್ ಮಾಡಿ ನಿಮ್ಮ ಮಾಹಿತಿ ಕೊಟ್ಟು, ಸರ್ ಈ ರೀತಿ ಒಬ್ಬರು ಧರ್ಮಸ್ಥಳದಲ್ಲಿ ಬಿದ್ದುಬಿಟ್ಟಿದ್ದಾರೆ ಇಲ್ಲಿ, ಓಕೆನಾ, ನಾನು ಇಲ್ಲೇ ಇದ್ದೀನಿ, ಅವ್ರಿಗೆ ನಾನು ಪ್ರಥಮ ಚಿಕಿತ್ಸೆ ನೀಡ್ತಾ ಇದ್ದೀನಿ ಸರ್, ನೀವು ಬೇಗ ಈ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ಬಿಟ್ಟು, ಇಲ್ಲ ಸರಿ ಆ ರೋಡ್ದಿಂದ ಹಂಗೆ ಬರಬೇಕು, ಈ ರೋಡ್ದಿಂದ ಹಿಂಗೆ ಬರಬೇಕು, ಬಲಕ್ಕೊಳ್ಬೇಕು, ಎಡಕ್ಕೊಳ್ಬೇಕು, ಈ ರೀತಿಯಾಗಿ ಮಾತಾಡ್ಕೊಂಡು ನಿಲ್ಬಾರ್ದು. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆದಂಥ ಪೇಷಂಟ್ನ ನೀವು ಅವ್ರನ್ನ ಕಾಪಾಡಬೇಕಂದ್ರೆ ನಿಮ್ಮ ಹತ್ರ ಎಷ್ಟು ಟೈಮ್ ಇರುತ್ತೆ? 5 ರಿಂದ 6 ನಿಮಿಷ. ನಾನು 2022ರಲ್ಲಿ ಸುಬ್ರಹ್ಮಣ್ಯಂನಲ್ಲೂ ಇದೇ ಎಲ್ಲ ಕ್ಲಾಸ್ನ ಶೌರ್ಯ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಓಕೆ, ಮೇನ್ ಅಂತಂದರೆ ನಾವು ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ. ಇವಾಗ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ಇದು ತುಂಬ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಓಕೆನಾ? ಯಾಕಂದರೆ ನಿಮಗೆ ಅರ್ಥ ಆಗಬೇಕು ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಅದಕ್ಕಾಗಿ ನೀವು ಮೊದಲು ಕಾಲ್ ಮಾಡಿ ಹೇಳಿದ ತಕ್ಷಣ ಮೊದಲು ಏನು ಮಾಡಬೇಕು, ಅವ್ರನ್ನ ಮಾತಾಡಿಸಿದ್ರಿ, ಅವರು ಪ್ರಜ್ಞೆ ಇದ್ದರೆ ಏನಾದರೂ ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಲ್ಲ ಅಲ್ವಾ? ಅದಕ್ಕಾಗಿ ಮೇನ್ ಪ್ರಾಬ್ಲಮ್ ಅಂತಂದರೆ ಮಾತಾಡಿಸ್ಬೇಕಾದ್ರೆ ಯಾವ ರೀತಿ ಮಾತಾಡಿಸ್ಬೇಕು, ಅವ್ರನ್ನ ಬಡಿಬೇಕು. ಅವರು ಜೋರಾಗಿ ಬಡಿದ್ರು, ಆನಂತರ ಜೋರಾಗಿ, ಹಿಂದಿನವ್ರಿಗೆ ಕಾಣಿಸ್ತಾ ಇಲ್ವಾ? ಹಾಂ, ವರ್ಷ ಆದ ನಂತರ ಜಾಸ್ತಿ ದಪ್ಪ ಇದ್ದವ್ರಿಗೆ ಅಲ್ವಾ, ಇವಾಗ ನಾರ್ಮಲ್ ಚಿಕ್ಕ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈಗ ನಾನು ಇಲ್ಲಿ ಲೆಕ್ಚರ್ ಕೊಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನನಗೂ ಆಗ್ಬೋದು ಜಸ್ಟ್. ಅದಕ್ಕೆ ಏನಿಲ್ಲ, ಟೈಮಿಂಗ್ ಇಲ್ಲ. ಹಾರ್ಟ್ ಅಟ್ಯಾಕ್ಗೆ ಇವಾಗಲೇ ಬರಬೇಕು, ಇಲ್ಲ ನಾನು ಬರ್ತಾ ಇದ್ದೀನಿ ನಾಳೆ ಬಪ್ಪ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ತಾನೆ? ಅದಕ್ಕಾಗಿ ನೀವು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಓಕೆ, ಇವಾಗ ಅವರು ಏನು ಮಾಡಿದ್ರು, ಜೋರಾಗಿ ಬಡಿದ್ರು, ಜೋರಾಗಿ ಕೂಗಿದ್ರು, ಆ ನಂತರ ಜೋರಾಗಿ ಇಲ್ಲಿ ಒತ್ತಿದ್ರು, ಇಲ್ಲೇ
ಹೆಗಲ ಮೇಲೆ ಏನು ಮಾಡಬೇಕು, ಒತ್ತಬೇಕು ಜೋರಾಗಿ. ಯಾಕೆ ಮಾಡಬೇಕು? ಪ್ರಜ್ಞೆ ಇಲ್ಲದೆ ಇದ್ರು ಮನುಷ್ಯನಿಗೆ ಏನಾಗುತ್ತೆ, ನೋವಾಗುತ್ತೆ ಅಲ್ವಾ? ಇವಾಗ ನೀವು ಮಲ್ಕೊಂಡಿರ್ತಾರೆ, ಯಾರಾದರೂ ಜೋರಾಗಿ ಚಿಮ್ಟಿದ್ರೆ ನೋವಾಗುತ್ತಾನೆ. ಅವಾಗ ನಾವು ಏನು ಮಾಡ್ತೀವಿ, ಸ್ವಲ್ಪ ಸೈಡಿ ಆಗ್ತೀವಿ. ಆದರೆ ಪ್ರಜ್ಞೆ ಇಲ್ದವ್ರಿಗೆ ಆಗಲ್ಲ. ಅದಕ್ಕೆ ಮೊದಲು ಈ ಕೆಲಸ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಯಾರಿಗೆ ಕಾಲ್ ಮಾಡಬೇಕು? ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು. ಆ್ಯಂಬುಲೆನ್ಸ್ ಕಾಲ್ ಮಾಡಿದ ತಕ್ಷಣ ನೀವು ಅವ್ರಿಗೆ CPR ಕೊಡಬೇಕು, ಕೊಡಬಾರ್ದು, ಅದನ್ನು ಮೊದಲು ಕ್ಲಿಯರ್ ಮಾಡ್ಕೋಬೇಕು. ಅವರು ಒಬ್ಬೊಬ್ರು ಏನು ಮಾಡ್ತಾರೆ, ತಿಳಿಸೋದು ಬಂದ್ಬಿಟ್ಟು ಬಿದ್ದು ಬಿಡ್ತಾರೆ. ಓಕೆ, ಆ ಟೈಮಲ್ಲಿ ಅವ್ರಿಗೆ ಪ್ರಜ್ಞೆ ಇರೋಲ್ಲ, ಆದರೆ ಏನು ಮಾಡ್ತಿರ್ತಾರೆ, ಸ್ಲೋ ಆಗಿ ಉಸಿರಾಡ್ತಾ ಇರ್ತಾರೆ ಅಲ್ವಾ? ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಆ ಥರ ಇಲ್ಲ, ಉಸಿರೇ ನಿಂತೋಗಿರುತ್ತೆ. ಅದಕ್ಕೆ ಆನಂತರ ಅವ್ರ ಹಾರ್ಟ್ ಬೀಟು ಏನಾಗಿರುತ್ತೆ, ಹೃದಯ ಸ್ಟಾಪ್ ಆಗಿರುತ್ತೆ ಅಲ್ವಾ? ಅದಕ್ಕಾಗಿ ನೀವು ಅವ್ರನ್ನ ಮಾತಾಡಿಸಿದ್ರಿ, ಏನೂ ರೆಸ್ಪಾನ್ಸ್ ಕೊಡಲಿಲ್ಲ, ಅವರು ಕಾಲ್ ಮಾಡಿದ್ರಿ, ಆನಂತರ ಮೊದಲು ನೀವು ಏನು ಚೆಕ್ ಮಾಡಬೇಕು, ಅವರ ನಾಡಿ ಮಿಡಿತ ಏನು ಚೆಕ್ ಮಾಡ್ತೀವಿ ನಾವು? ಕೈಯಲ್ಲಿ ಚೆಕ್ ಮಾಡ್ತೀವಿ. ಯಾರು ಮಾಡ್ತಾರೆ? ಡಾಕ್ಟರ್ ಮಾಡ್ತಾರೆ. ಆದರೆ ಒಬ್ಬರು ಯಾರೋ ಸೌರ್ಯದವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ಸ್. ಯಾಕಂದರೆ ಇಷ್ಟೊಂದು ನೀವು ಪ್ರತಿಯೊಂದನ್ನು ಇಲ್ಲಿವರೆಗೂ ನೆನಪಿಟ್ಟುಕೊಂಡು ಎಲ್ಲ ಮಾಡ್ತಾ ಇದ್ದೀರಾ. ಇದೊಂದು ತುಂಬ ಒಳ್ಳೆಯ ಕೆಲಸ. ಓಕೆ, ಒಂದು 4 ಜನ ತೋರಿಸಿದ್ರು. ಇಲ್ಲಿ ನಾಡಿ ಮಿಡಿತನ ಚೆಕ್ ಮಾಡಬೇಕು. ಯಾಕೆ ಮಾಡಬೇಕು? ಕೈಯಲ್ಲಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ನಾಡಿ ಮಿಡಿತ, ಹಾರ್ಟ್ ಬೀಟ್ ಆಗುತ್ತಲ್ಲ, ಸ್ಲೋ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ, ನಾಡಿ ಮಿಡಿತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಚೆಕ್ ಮಾಡಬೇಕು. ಯಾಕಂದರೆ ಇದು ಹಾರ್ಟ್ಗೆ ಏನಾಗಿದೆ, ಸಮೀಪ. ಓಕೆನಾ? ಅದಕ್ಕಾಗಿ ನಾವು ಹಾರ್ಟ್ ಬೀಟು ಡಾಕ್ಟರ್ ನೋಡ್ಬೋದು. ನಾವು 5 ಮಕ್ಕಳಿಗೆ ಏನು ಮಾಡ್ತಾರೆ ಡಾಕ್ಟ್ರು, ಹೋದ ತಕ್ಷಣ ಈ ರೀತಿ ಇಟ್ಕೋತಾರೆ. ಚಿಕ್ಕ ಮಕ್ಕಳಿಗೆ ಈ ರೀತಿ, ಚಿಕ್ಕ ಮಕ್ಕಳಿಗೆ ಡಾಕ್ಟರ್ ಹೋಗಿದ ನಂತರ ಏನು ಮಾಡ್ತಾರೆ, ಈ ರೀತಿ ಇಟ್ಕೊಂಡು 1-2 ನಿಮಿಷ ವೇಟ್ ಮಾಡ್ತಾರೆ. ಯಾಕೆ? ಚಿಕ್ಕ ಮಕ್ಕಳ ನಾಡಿ ಮಿಡಿತ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಕೈಲಿ, ಇಲ್ಲಿ. ಓಕೆನಾ? ಅದೇ ರೀತಿ ಅಲ್ಲಿ ಚೆಕ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಅವ್ರಿಗೆ ಬಾಯಿ ಓಪನ್ ಮಾಡಿ ನೋಡಬೇಕು. ಒಬ್ಬರು ಏನಾಗಿರುತ್ತೆ, ಮೇಲಿಂದ ಬಿದ್ದ ತಕ್ಷಣ ಏನಾಗಿರುತ್ತೆ, ನಾಲಿಗೆ ಉಲ್ಟಾ ಒಳೆದಿರುತ್ತೆ. ಅದನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ಕೊಡುವಂಥವ್ರಿಗೆ ಉಸಿರು ಅವರು ಒಳಗಡೆ ಹೋಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅದೇ ಆಕ್ಸಿಜನ್ ನೀವು ಕೊಡುವಂಥ ಉಸಿರು ಅವರಿಗೆ ಸಪ್ಲೈ ಆಗಲಿಲ್ಲ ಅಂತಂದರೆ ಏನಾಗ್ಬೋದು, ನೀವು ಕೊಡುವಂಥ ಒಂದು CPR ಕೆಲಸ ಮಾಡೋದು. ಓಕೆ, ಆನಂತರ ಯಾವಾಗಲೂ ಇದು ಹಾರ್ಟ್ ಅಟ್ಯಾಕ್, ಇದು 3 ಲಕ್ಷಣ ನೋಡ್ಬೇಕು ನೀವು. ಒಂದು, ಅವರು ಏನಿದ್ದಾರೆ, ಪ್ರಜ್ಞೆಯಲ್ಲಿ ಇದ್ದಾರೋ ಇಲ್ಲೋ. ಓಕೆ, ನೆಕ್ಸ್ಟು ಅವರ ನಾಡಿ ಮಿಡಿತ. 3, ಅವರ ಉಸಿರಾಡ್ತಾ ಇದ್ದಾರೋ ಇಲ್ಲೋ. ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಏನು ಮಾಡ್ಬೋದು, ಇದು ಹಾರ್ಟ್ ಅಟ್ಯಾಕ್ ಆದರೆ 3 ಸ್ಟಾಪ್ ಆಗಿಬಿಟ್ಟಿರ್ತವೆ. ಹಾರ್ಟ್ ಅಟ್ಯಾಕ್ ಆದ ಟೈಮಲ್ಲಿ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಡೈರೆಕ್ಟಾಗಿ CPRನ ಕೊಡಬೇಕು. CPRನ ಕೊಡೋ ಟೈಮಲ್ಲಿ ಇವಾಗ ನಾವಿಲ್ಲಿ ನಿಮಗೆ ಟೇಬಲ್ ಇಟ್ಟು ತೋರಿಸ್ತಾ ಇದ್ದೀವಿ. ಓಕೆ, ಆನಂತರ ನೀವು ಈ ರೀತಿ ಟೇಬಲ್, ಅವರು NDRFದವರು ಬಂದಿದ್ರು, ಟೇಬಲ್ ಮೇಲೆ CPR ಕೊಡ್ಬೇಕಂತ ಅಂದಿದ್ರು. ನಾವು ಟೇಬಲ್ ಮೇಲೆ ಕೊಡ್ತೀವಿ, ಇಲ್ಲ ಗಾದಿ ಮೇಲೆ. ಅಂದರೆ ಒಬ್ಬರು ಈ ರೀತಿ ಅಲ್ಲ. ಈಗ ಒಬ್ಬರು ಶ್ರೀಮಂತರಿದ್ದಾರೆ, ತುಂಬ ದೊಡ್ಡ ಶ್ರೀಮಂತರು, ನಿಮ್ಮ ಮನೆ ಅಕ್ಕಪಕ್ಕನೂ ಇರ್ಬೋದು. ಅವರು ದೊಡ್ಡ ಸೋಫಾ ಮೇಲೆ ಕೂತ್ಕೋಬೋದು ಅಲ್ವಾ? ಆ ಸೋಫಾ ಮೇಲೆ, ಬೆಡ್ ಮೇಲೆ ನೀವು ಅವ್ರಿಗೆ ಪ್ರೆಷರ್ ಕೊಟ್ಟರೆ ಅದು ಫಲಿಸುತ್ತಾ? ಇಲ್ಲ. ಯಾಕೆ? ನಮ್ಮ ಹಾರ್ಟಿಗೆ ಎಷ್ಟು ಪ್ರೆಷರ್ ಬೇಕು ಅಷ್ಟು ಪ್ರೆಷರು ಹೋಗುವುದಿಲ್ಲ. ಅದಕ್ಕಾಗಿ ಯಾವಾಗಲೂ ಯಾರಿಗೂ CPR ಕೊಡಬೇಕಾದ್ರೆ, ಯಾರಿಗಾದರೂ ಅವ್ರನ್ನ ನೆಲದ ಮೇಲೇ ಇಲ್ಲ ಒಂದು ಗಟ್ಟಿ ಜಾಗದ ಮೇಲೆ ಮಲಗಿಸಿನೇ ಅವ್ರಿಗೇನು ಮಾಡಬೇಕು, ಅವ್ರಿಗೆ ಪ್ರೆಷರ್ನ ಕೊಡಬೇಕು. ಓಕೆ, ಆನಂತರ ನೀವು ನಿಮ್ಮ ಜಾಗ ಎಲ್ಲಿ ಇರಬೇಕಂತಂದರೆ, ಇದು ಪೇಷಂಟು. ಓಕೆ, ಪೇಷಂಟ್ನ ಯಾವಾಗಲೂ ಬಲಭಾಗದಲ್ಲಿ ಇರಬೇಕು. ಯಾಕಂದರೆ
ನಮ್ಮ ಹಾರ್ಟ್ ಎಲ್ಲಿದೆ? ಎಡಭಾಗದಲ್ಲಿದೆ. ಬಲಗಡೆ ಯಾರಿಗಾದರೂ ಇದೆಯಾ? ಹಾರ್ಟು ಎಡಭಾಗದಲ್ಲೂ ಇಲ್ಲ, ಬಲಭಾಗದಲ್ಲೂ ಇಲ್ಲ. ಎಲ್ಲಿದೆ? ಸೆಂಟ್ರಲ್ಲಿದೆ. ಮೇಲಿಂದ ಸ್ವಲ್ಪ ಏನಾಗಿದೆ, ಈ ರೀತಿ ವಾಲಿದೆ ಅಷ್ಟೆ. ಅದಕ್ಕಾಗಿ ನೀವೇನು ಮಾಡಬೇಕು, ನಿಮ್ಮ ಪೊಸಿಷನ್ನು ಯಾವಾಗಲೂ ಪೇಷಂಟ್ನ ಬಲಭಾಗದಲ್ಲಿರಬೇಕು. ಆನಂತರ ಅವರಿಗೆ ಹತ್ತಿರವಾಗಿರಬೇಕು. ಇವಾಗ ನಾವು ಸ್ಟ್ಯಾಂಡ್ ಪೊಸಿಷನ್ ತೋರಿಸ್ತೀವಿ ಇವಾಗ, ಓಕೆನಾ? ಆನಂತರ ನೆಲದ ಮೇಲೆ ಯಾವ ರೀತಿ ನಿಮ್ಮ ಪೊಸಿಷನ್ ಇರಬೇಕು, ಇದು ಹಿಂದಕ್ಕೆ ಕಾಣಲ್ಲ ಅನ್ನೋ ಸಲುವಾಗಿ. ಓಕೆ, ನಿಮಗೆ CPR ಕೊಡಬೇಕಾದ್ರೆ ನಿಮ್ಮ ಎರಡು ಮೊಣಕಾಲು ಏನಾಗಿರಬೇಕು, ಅವರ ಬಾಡಿಗೆ ಟಚ್ ಆಗಿರಬೇಕು. ಆನಂತರ ಯಾಕೆ ಟಚ್ ಆಗಿರ್ಬೇಕಂತಂದರೆ, ನೀವು ಕೊಡುವಂಥ ನಿಮ್ಮ ಕೈಯಿಂದ ಹೋಗುವ ಪ್ರೆಷರು ಅವರ ಹಾರ್ಟು ಏನಾಗಿರಬೇಕು, ಕಂಪ್ರೆಸರ್ ಆಗಬೇಕು. ಅದು ಒತ್ತಬೇಕು, ಹೃದಯ ಒತ್ತಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಈ ರೀತಿ ಮಾಡಿದ್ರೆ ಆಗೋಲ್ಲ, ಓಕೆನಾ? ಆನಂತರ ಹಾರ್ಟು ಐಡೆಂಟಿಫೈ ಯಾವ ರೀತಿ ಮಾಡಬೇಕು, ಹಾರ್ಟ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿರ್ಬೋದು, ಕೆಳಗೂ ಇರ್ಬೋದು, ಇಲ್ಲಿ ಇರ್ಬೋದು, ಸೆಂಟ್ರಲ್ಲಿ ಇಲ್ಲಿ ಕೆಳಗಡೆ ಮೇಲೆ. ಆ ಪೊಸಿಷನ್ನು ನಮಗೆ ಸರಿಯಾಗಿ ಗೊತ್ತಿರಬೇಕು. ಏನು ಹೆಂಗೆ ಗೊತ್ತಾಗುತ್ತೆ? ಇವು ಇಲ್ಲಿ ಮೂಳೆಗಳಿದ್ದಾವೆ, ನಾವೇನಂತೀವಿ ಅದಕ್ಕೆ? ಪಕ್ಕೆಲುಬು ಅಂತೀವಲ್ವಾ? ಇವು ಪಕ್ಕೆಲುಬು, ಓಕೆ? ಇದರ ನಡುವೆ ಒಂದು ದೊಡ್ಡ ಮೂಳೆ ಇದೆ, ಅದಕ್ಕೆ ನಾವೇಂತೀವಿ ಸ್ಟರ್ನಮ್ ಅಂತೀವಿ, ಓಕೆ? ಮೇನ್ ಮೂಳೆ ಅದು ಸ್ಟರ್ನಮ್. ಅದರ ಲಾಸ್ಟ್ ಎಂಡಿಗೆ ಜಾಕ್ಪಾಟ್ ಪ್ರೊಸೆಸ್ ಇಂಟೆಕ್ಟ್ ಅಂತ ಇದೆ ಅಂತ ನಮ್ಮ ಭಾಷೆಯಲ್ಲಿ ನಾವು ಅಂತೀವಿ. ಆದರೆ ನಿಮಗೇನು ಗೊತ್ತಿರಬೇಕು, ಆ ಮೂಳೆಯ ಯಾವುದು ಎಂಡಿಂಗು ಅಂದರೆ ಕೊನೆಯ ಭಾಗ, ಓಕೆ? ಮೇನ್ ಅಂತಂದ್ರೆ ಇವಾಗ ಇವು ಎರಡು ಪಕ್ಕೆಲುಬು, ಓಕೆ? ಅದರ ಸೆಂಟ್ರಲ್ಲಿ ಒಂದು ಮೇನ್ ಮೂಳೆ ಇದೆ. ಆ ಮೂಳೆ ಏನಿದೆ ಅಂತ ಅದಕ್ಕೆ ನಾವು ಸ್ಟರ್ನಮ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಡಾಕ್ಟ್ರು ಅದೇನದು ಸ್ಟರ್ನಮ್ ಅಂತ. ಅದರ ಕೊನೆಯ ಭಾಗ ಅಂದರೆ ಎಂಡಿಂಗು, ಲಾಸ್ಟು. ಈ ಪಕ್ಕೆಲುಬು ಲಾಸ್ಟ್ ಎಂಡಿಂಗ್ ನಂತರ ಈ ರೀತಿ ಒಳಗಡೆ ಬಳ್ಳ ಹೋಗುತ್ತೆ, ಗೊತ್ತಲ್ಲ? ಅದರ ಮೇನ್ ಸೆಂಟರು ಅಲ್ಲಿ ಇರುವುದು ನಿಮ್ಮ ಹಾರ್ಟ್. ಸರ್, ಸಾಮಾನ್ಯ ಪ್ರಶ್ನೆ. ಹೇಳಿ ಸರ್. ಇಲ್ಲಿ ಎಲ್ಲರೂ ಹಾರ್ಟ್ ಬೀಟ್ ಅನುಭವ ಬರುತ್ತೆ ಈ ಸೈಡ್ ಎಲ್ಲರಿಗೂ, ಬಟ್ ತಾವು ಸೈಂಟಿಫಿಕ್ ಆಗಿ ಮೆಡಿಕಲ್ ಆಗಿ ಹೇಳ್ತಾರೆ, ಇಲ್ಲಿ ಬೀಟ್ ಆಗ್ತಕ್ಕಂಥ ಬೀಟ್ ಅಲ್ಲಿ ಆಗೋದು ಕಾರಣ ಏನಂತಂದ್ರೆ, ಬೀಟು ಹಾರ್ಟು ಏನಾಗಿದೆ ಈ ಸೈಡಲ್ಲಿದೆ. ಆನಂತರ ಹಾರ್ಟ್ ಪಂಪ್ ಮಾಡಿದ ನಂತರ ಇವಾಗ ನಾವು ನೋಡ್ಬೋದು, ನೀವು ಸ್ಕೂಲಲ್ಲಿ ನೋಡಿರ್ಬೋದು, ನಮ್ಮ ನಾಡಿಗಳಿದಾವಲ್ವ, ನಾಡಿಗಳು ಈ ಸೈಡ್ ಇರೋದ್ರಿಂದ ನಮಗೇನು ಅನ್ಸುತ್ತೆ, ಹಾರ್ಟು ಲೆಫ್ಟ್ ಸೈಡಲ್ಲಿದೆ, ಓಕೆನಾ ಸರ್? ಅದಕ್ಕಾಗಿ ನೀವೇನು ಮಾಡಬೇಕು, ಅದನ್ನ ಐಡೆಂಟಿಫೈ ಮಾಡಬೇಕು. ಯಾವ ರೀತಿ ಮಾಡಬೇಕು? ಮೊದಲು ಏನು ಮಾಡಬೇಕು, ಮೇನ್ ಮೂಳೆಯಿಂದ ಎಂಡಿಂಗ್ ಬರಬೇಕು. ಎಂಡಿಂಗ್ ಬಂದ ನಂತರ ಅಲ್ಲಿ ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ಮಾಡಿದ ನಂತರ ನಿಮ್ಮ ಮಾಸ್ಟರ್ ಹ್ಯಾಂಡ್ ಯಾವುದು ಅದರಿಂದ ಐಡೆಂಟಿಫೈ ಮಾಡಿ ಅಲ್ಲಿ ಎರಡು ಬಳ್ಗಳನ್ನ ಬಿಡಬೇಕು. ಇವಾಗ ನಾನೇನು ಮಾಡಿದೆ, ಐಡೆಂಟಿಫೈ ಮಾಡಿ ಇಲ್ಲಿ ಇಂಡಿಕೇಟ್ ಮಾಡಿದೆ. ಈ ಕೈಯಿಂದ ನಾನೇನು ಮಾಡಿದೆ, ಐಡೆಂಟಿಫೈ ಮಾಡಿ ಇಲ್ಲಿ ಇಂಡಿಕೇಟ್ ಮಾಡಿದೆ ಈ ಜಾಗನ. ಇಲ್ಲಿ ಏನು ಮಾಡಬೇಕು, ಈ ಎಡಗೈಯನ್ನು ಈ ರೀತಿ ಇಡಬೇಕು, ಓಕೆ? ಎರಡುಗಳ ಮೇಲೆ. ಆನಂತರ ನಮ್ಮ ಮಾಸ್ಟರ್ ಹ್ಯಾಂಡ್ ಅದನ್ನು ಇದ್ರ ಪಕ್ಕದಲ್ಲೇ ಇಡಬೇಕು. ಈ ಅರ್ಥ ಆಯ್ತಾ? ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲಿ ಒತ್ತಬಹುದು, ಮೇಲೂ ಒತ್ತಬಹುದು, ಸೈಡ್ ಒತ್ತಬಹುದು, ಎಲ್ಲಿ ಬೇಕಾದಲ್ಲಿ ನೀವು ಪ್ರೆಷರ್ ಕೊಡ್ಬೋದು. ಅದೇ ಈ ರೀತಿ ನೀವು ಗೊತ್ತಿದ್ರೆ ನೀವು ಕೊಡುವಂಥ ಪ್ರೆಷರ್ ಏನಾಗುತ್ತೆ, ಡೈರೆಕ್ಟು ಹಾರ್ಟ್ಗೆ ಹೋಗುತ್ತೆ, ನೀವು ಕೊಡುವಂಥ ಕಂಪ್ರೆಷರ್, ಓಕೆ?
ಇದನ್ನ ಮಾಸ್ಟರ್ ಹ್ಯಾಂಡ್ ಅಂದರೆ ನಾವು ಒಬ್ಬರು ಲೆಫ್ಟ್ ಎಡಗೈನ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಬಲಗೈನ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವ ಕೈನ ನೀವು ಜಾಸ್ತಿ ಯೂಸ್ ಮಾಡ್ತೀರೋ ಆ ಕೈ ನಿಮ್ಮ ಕೆಳಗಿರ್ಬೇಕು. ಆ ನಂತರ ಬೇರೆ ಕೈನ ಈ ರೀತಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಬೇಕು, ಓಕೆನಾ? ಆ ನಂತರ ನಿಮ್ಮ ಪೊಸಿಷನ್ ಯಾವ ರೀತಿ ಅಂದರೆ ಇದು ಈ ರೀತಿ ಬಾಡಿ ವೇಟು ಅವರ ಮೇಲಿರಬೇಕು, ನಿಮ್ಮ ತ್ರಿಭುಜಾಕಾರವಾಗಿರಬೇಕು. ಇದು ಕೈ ಈ ರೀತಿ ನೀವು ಕೊಡುವಂಥ ಪ್ರೆಷರ್ನಿಂದ ಅವ್ರ ಹಾರ್ಟ್ಗೆ ಪಂಪಿಂಗ್ ಆಗಬೇಕು. ಇದು ಮೇನು ನಾನು ನಿಮಗೆ ಕ್ಲಾಸಲ್ಲಿ ಅರ್ಥ ಆಗಲಿ ಅಂತ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಓಕೆನಾ? ನೀವು ಇಲ್ಲಿ ಇಡಬೇಕು, ಹೀಗೆ ಹಿಡಿಬೇಕು, ಆ ಥರ ಮಾಡ್ತಾ ಹೋದರೆ ಅವ್ರು ಅದಕ್ಕಿಂತ ಮೊದಲು ಏನು ಮಾಡ್ತಾರೆ, ಹೋಗಿರ್ತಾರೆ, ಓಕೆನಾ? ಇದೇ ಕಾರ್ಯನ ನಾನು ಸ್ಪೀಡಾಗಿ ಮಾಡಿ ತೋರಿಸ್ತಾರೆ, ಓಕೆನಾ? ಆನಂತರ ನೀವು ಪ್ರೆಷರ್ನ ಕೊಡಬೇಕು. ಯಾವ ರೀತಿ ಪ್ರೆಷರ್ ಕೊಡಬೇಕಂದ್ರೆ ಮಿನಿಮಮ್ 5 ರಿಂದ 6 ಸೆಂಟಿಮೀಟ್ರು ಚೆಸ್ಟ್ ಏನಾಗಬೇಕು, ಕೆಳಗೆ ಹೋಗ್ಬೇಕು, ದಬ್ಬಬೇಕು. ದಬ್ಬಿದ ನಂತರ ನಾವು ಈ ಹಾರ್ಟಿಗೆ ಒತ್ತಿದ್ರೆ ಮನುಷ್ಯ ಹೇಗೆ ಜೀವಂತ ಆಗ್ತಾನೆ? ಒಂದು ಪ್ರಶ್ನೆ ಕಾಮನ್ ಆಗಲ್ವಾ? ಮೇನು ನಾವು ಹಾರ್ಟಿಗೆ ಪ್ರೆಸ್ ಕೊಟ್ಟಾಗ ಹಾರ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಹಾರ್ಟಲ್ಲಿದ್ದಂಥ ಬ್ಲಡ್ಡು ಸರ್ಕ್ಯುಲೇಟ್ ಆಗಿ ಅಂದರೆ ನಾಡಿ ಮೂಲಕ ಎಲ್ಲಿ ಹೋಗುತ್ತೆ? ಬ್ರೈನ್ ಹೋಗುತ್ತೆ, ನಮ್ಮ ತಲೆ ಹೋಗುತ್ತೆ. ನಮ್ಮ ಇಡೀ ಶರೀರಿಗೆ ಒಬ್ಬ ರಾಜ ಇದ್ದಾನೆ ಅಲ್ವಾ? ಯಾರು? ತಲೆ, ಮೆದುಳು. ಅವರು ಮೊದಲು ಅಂದರೆ ಒಬ್ಬರು ಈಗ ಅವರೇ ಮಲ್ಕೊಂಡ್ಬಿಟ್ರೆ ಬಾಕಿ ಯಾವುದೇ ಒಂದು, ಈಗ ಸ್ಕೂಲಲ್ಲಿ ನೋಡಿರ್ಬೋದು, ನಾವು ನೋಡಿರ್ಬೋದು, ಊಟ ಮಾಡಿದರೆ ಊಟ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ಉಸಿರು ತಗೊಂಡ್ರೆ ಏನಾಗುತ್ತೆ, ಇದೆಲ್ಲ ನಾವು ಸ್ಕೂಲಲ್ಲಿ ಕಲ್ತಿದ್ದೀವಿ ಅಲ್ವಾ? ಅದೇ ರೀತಿ ಮೇನ್ ಇಂಪಾರ್ಟೆಂಟ್ ಏನು ನಮಗೆ? ಬ್ರೈನು. ಅದು ಆ್ಯಕ್ಟಿವ್ ಆಗಬೇಕು. ಅದು ಆ್ಯಕ್ಟಿವ್ ಆದ ತಕ್ಷಣ ಅದೇನು ಮಾಡುತ್ತೆ? ಹಾರ್ಟಿಗೆ ಆದೇಶ ಕೊಡುತ್ತೆ. ಅದಕ್ಕೆ ಹೇಳ್ತೆ, ಹಾರ್ಟ್ ಮಲ್ಕೋತಾ ಇದೆಯಾ, ನಿನ್ನ ಕೆಲಸ ಸ್ಟಾರ್ಟ್ ಮಾಡು. ಅದಕ್ಕೆ ನಾವು ಕೊಡುವಂಥ ಪ್ರೆಷರ್ನಿಂದ ಬ್ಲಡ್ ಸರ್ಕ್ಯುಲೇಟ್ ಆಗಿ ಎಲ್ಲಿ ಹೋಗುತ್ತೆ? ಮೆದುಳು ಹೋಗುತ್ತೆ. ಅದಕ್ಕೆ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನಾವು ಆ ಪ್ರೆಷರಿಂದ ಮೆದುಳು ಆ್ಯಕ್ಟಿವ್ ಆಗುವವರೆಗೂ ನಾವೇನು ಮಾಡಬೇಕು? ಅವ್ರಿಗೆ ಪ್ರೆಷರ್ನ ಕೊಡ್ತಾನೇ ಇರಬೇಕು. ಅದಕ್ಕೆ ಪ್ರೆಷರ್ನ ಕೊಡ್ತಾನೇ ಇರಬೇಕಂತಂದರೆ ಕಂಟಿನ್ಯೂ ಕೊಡಬಾರ್ದು. ಅದಕ್ಕೆ ಟೈಮಿಂಗ್ ಇದೆ. ಟೈಮಿಂಗ್ ಅಂದರೆ ಯಾವ ರೀತಿ? ನೀವು 1 ನಿಮಿಷದಲ್ಲಿ 150 ಸಾರಿ, 1 ನಿಮಿಷ 60 ಸೆಕೆಂಡ್ಗಳಲ್ಲಿ ನೀವೇನು ಮಾಡಬೇಕು? 150 ಸಾರಿ ಪ್ರೆಸ್ ಮಾಡಬೇಕು. ಅದು ಎಷ್ಟು? 5 ಭಾಗಗಳಲ್ಲಿ, ಅಂದರೆ 30 ಸಲ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ನೀವು 30 ಸಲ ಪ್ರೆಸ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು? ಅವ್ರಿಗೆ ಮತ್ತೆ ಉಸಿರನ್ನು ಕೊಡಬೇಕು, ಕೃತಕ ಉಸಿರನ್ನು ಕೊಡಬೇಕು. ನಿಮ್ಮ ಬಾಯಿಯಿಂದ ಅವ್ರ ಬಾಯಿಗೆ ಕೃತಕ ಉಸಿರನ್ನು ಕೊಡಬೇಕು. ಉಸಿರು ಕೊಡುವಂಥ ಟೈಮಲ್ಲಿ ನೀವು ರುಮಾಲು, ಕರ್ಚಿಪು, ಈ ರುಮಾಲೆ ಅಂತೀವಲ್ವ, ಇದಕ್ಕೆ ಕರ್ಚಿಪು, ರುಮಾಲು, ಇದನ್ನು ಅವ್ರ ಬಾಯಿ ಮೇಲೆ ಇಟ್ಟು ಆನಂತರ ಇಲ್ಲ ಯಾವುದೋ ಒಂದು ಶುಭ್ರವಾದ ಬಟ್ಟೆಯನ್ನು ಅವ್ರ ಬಾಯಿ ಮೇಲೆ ಇಟ್ಟು ಬಾಯಿಯಲ್ಲಿ ಬಾಯಿಟ್ಟು ಅವ್ರಿಗೆ ಉಸಿರನ್ನು ಕೊಡಬೇಕು. ಆ ಉಸಿರನ್ನು ಕೊಟ್ಟಾಗ ಅವರು ಆ ಉಸಿರು ಹೋಗಿ ಏನಾಗುತ್ತೆ? ಬ್ಲಡ್ಡಲ್ಲಿ ಸೇರಿಕೊಳ್ಳುತ್ತೆ, ಓಕೆನಾ? ಆಕ್ಸಿಜನೇಟ್ ಆಗುತ್ತೆ. ಅದಕ್ಕಾಗಿ ನೀವು 30 ಸಾರಿ ಪ್ರೆಸ್ ಕೊಡಬೇಕು, 2 ಸಾರಿ ಉಸಿರನ್ನ ಕೊಡಬೇಕು. ಆದರೆ ನೀವು ಉಸಿರು ಕೊಡುವಂಥ ಟೈಮಲ್ಲಿ ಮೂಗೇನು ಮಾಡಬೇಕು? ಅವರ ಮೂಗನ್ನು ಒತ್ತಿ ಹಿಡಬೇಕು. ಹೇಗೆ? ನೀವು ಬಾಯಿಂದ ಉಸಿರು ಕೊಟ್ಟರೆ ಮೂಗಿನಿಂದ ಏನಾಗುತ್ತೆ? ಹೊರಗಡೆ ಬಂದುಬಿಡುತ್ತೆ. ಅದಕ್ಕಾಗಿ ಮೂಗನ್ನು ಒತ್ತಿಬಿಟ್ಟು ಬಾಯಿಂದ ಬಾಯಿಗೆ ಉಸಿರನ್ನು ಕೊಡಬೇಕು. ಇದು ಕಂಟಿನ್ಯೂ ಆಗಿ ನೀವು ಆಂಬ್ಯುಲೆನ್ಸ್ ಬರೋವರೆಗೂ ಮಾಡಬೇಕು. 30 ಸಲ ಪ್ರೆಸ್ ಕೊಡಬೇಕು, 2 ಸಲ ಉಸಿರು ಕೊಡಬೇಕು. ಆನಂತರ 1 ಸೆಕೆಂಡಲ್ಲಿ ಬರೀ ಚೆಕ್ ಮಾಡಿ ನೋಡ್ಬೋದು. ಏನು ಚೆಕ್ ಮಾಡಬೇಕು? ನಾಡಿ ಮಿಡಿತ ಚೆಕ್ ಮಾಡಬೇಕು. ಒಬ್ಬರಿದ್ರೆ ಒಬ್ಬರೇ ಕೆಲಸ ಮಾಡ್ಬೋದು, ಒಬ್ಬರಿದ್ರೆ, ಓಕೆನಾ? ಆನಂತರ ಇಬ್ಬರಿದ್ರೆ
ಒಬ್ರು ಖರ್ಚಿ ಪ್ಯಾಕ್ ಇಡಬೇಕಂದ್ರೆ ಅಲ್ಲಿ ಬಿದ್ದಂಥ ವ್ಯಕ್ತಿ ನಿಮಗೆ ಪರಿಚಯ ಇರ್ಬೋದು ಇಲ್ಲದೆ ಇರ್ಬೋದು. ಅವರ ಶರೀರದಲ್ಲಿದ್ದಂಥ ಯಾವುದೇ ಒಂದು ರೋಗ ಇಲ್ಲ ಒಂದು ಏನೇ ಒಂದು ಅವರಿಂದ ನಿಮಗೆ ಬರಬಾರ್ದು. ಅದಕ್ಕೆ ನೀವು ಮೊದಲು ನಿಮ್ಮ ಸೇಫ್ಟಿನ ನಾವು ನಮ್ಮ ಸೇಫ್ಟಿನ ಇದನ್ನು ಮಾಡಿ ಅವ್ರಿಗೆ ಪ್ರಥಮ ಚಿಕಿತ್ಸೆನ ಕೊಡಬೇಕು. ನಮ್ಮ ಹತ್ರ ಏನಿದೆ ಅಂತಂದರೆ ಇದು ಫೇಸ್ ಶೀಲ್ಡ್ ಇದೆ. ಇದು ಗೌರ್ಮೆಂಟ್ನಿಂದ ನಾವು ಕೆಲಸ ಮಾಡ್ತೀವಿ ಅಂತ ಗೌರ್ಮೆಂಟ್ನಿಂದ ಸಿಕ್ಕಿತ್ತು ಅಲ್ವಾ. ಈಗ ಪ್ರತಿಯೊಬ್ಬರ ಹತ್ರ ಈ ರೀತಿ ಸಿಗೋದಿಲ್ಲ. ಯಾಕಂದರೆ ಇದೇನು ಕೆಲಸ ಮಾಡುತ್ತಂತಂದರೆ ಇದರಿಂದ ಒನ್ ವೇ ಇದೆ. ಇದು ಗಾಳಿ ಹೋಗೋದಷ್ಟೇ, ವಾಪಸ್ಸು ಗಾಳಿ ಬರುವುದಿಲ್ಲ. ಓಕೆನಾ ಸರ್? ಅದಕ್ಕಾಗಿ ನೀವು ಖರ್ಚಿಪು, ರುಮಾಲು ಇಲ್ಲ ಓಡ್ನಿ ಏನೋ ಒಂದು ಇಟ್ಬಿಟ್ಟು ನೀವು ಅವ್ರಿಗೆ ಉಸಿರನ್ನು ಕೊಡಬಹುದು. ಇವಾಗ ಇವರು ಎಷ್ಟು ಸ್ಪೀಡಾಗಿ ಇದನ್ನು ಮಾಡ್ತಾರೆ ಅಂದರೆ ಕೆಲಸನ ಮಾಡ್ತಾರೆ ನೋಡ್ಬೋದು. ಇನ್ನೊಂದು, ನಾವು ಯಾವುದೇ ಮನುಷ್ಯ ಡೆತ್ ಆದರೆ ಏನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಇಲ್ಲ ಒಂದು ಆಕ್ಸಿಡೆಂಟ್ ಆಗ್ಬೋದು, ಏನೋ ಒಂದು ಆಗ್ಬೋದು. ಜಾಸ್ತಿ ಆಕ್ಸಿಡೆಂಟ್ ಆದಲ್ಲಿ ಏನಾಗುತ್ತೆ, ಜಾಸ್ತಿ ಏಟು ಬಿದ್ದು ಬ್ಲಡ್ಡು ವೇಸ್ಟ್ ಆಗಿ ಏನಾಗುತ್ತೆ, ಡೆತ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆದರೆ ಟೈಮ್ ಇರಲ್ಲ, 5 ರಿಂದ 6 ನಿಮಿಷ, ಅದೊಂದು ಗೋಲ್ಡನ್ ಟೈಮು. ಆ 5 ರಿಂದ 6 ನಿಮಿಷದ ಒಳಗಡೆ ನೀವು ಈ ಕೆಲಸನ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರನ್ನ ನೀವು ಕಾಪಾಡ್ದಂಗೆ ಆಗುತ್ತೆ, ಅವ್ರನ್ನ ನೀವು ಉಳಿಸ್ಬೋದು. ಓಕೆನಾ ಸರ್? Are you okay? Hey, are you okay? No response. Call EMS. ಏನಂತಂದ್ರೆ ಅವರು ಮಾತಾಡಿಸಿದ್ರು, ರೆಸ್ಪಾನ್ಸ್ ಮಾಡಲಿಲ್ಲ, ಡೈರೆಕ್ಟ್ ಏನು ಮಾಡಿದ್ರು, EMSಗೆ ಕಾಲ್ ಮಾಡಿ. ಚೆಕ್ ಪಲ್ಸ್ 1001, 1002, 1003, 1004, 1005, 1007, 1008, 1010. Pulse absent. Start CPR. Check airway clear. ಇನ್ನೊಂದು, ಒಬ್ಬೊಬ್ಬರು ಮೇಲಿಂದ ಬಿದ್ದ ತಕ್ಷಣ ತೆರೆಗೆ ಏಟು ಜಾಸ್ತಿ ಬಿದ್ದಿರುತ್ತಲ್ಲ, ಅವ್ರೇನು ಮಾಡ್ತಾರೆ, ಪೂರ್ತಿ ಬಾಯಿನ ಕಚ್ಚಿ ಇಟ್ಕೊಂಡ್ಬಿಟ್ಟಿರ್ತಾರೆ ಜೋರಾಗಿ ಹಲ್ಲುಗಳಿಂದ. ಆವಾಗ ಯಾವ ರೀತಿ ಓಪನ್ ಮಾಡಬೇಕು ಅದನ್ನು ಆಮೇಲೆ ತೋರಿಸ್ತೀವಿ. ಓಕೆನಾ? ಇದನ್ನು ಮೊದಲು ನೋಡಿ. Find the heart. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 1. 29, 1 ಅಂತಂದ್ರೆ 29, 1 ಅಂದ್ರೆ ಇವಾಗ ಏನಾಯ್ತು, 1 ಸರ್ಕಲ್ ಆಯ್ತು. One, 2, 3, 4, 5, 6, 7, 8, 9, 10, 11, 12, 13, 29, 2. ಸ್ಪೀಡ್ ಆಗಿ ನೀವು ಚೆಕ್ ಪಲ್ಸ್. ಕಮ್ಮಿ ಪ್ರೆಷರ್ನ ಕೊಡಲೇಬಾರ್ದು. 39 ಪ್ರೆಷರ್ ಕೊಡಲೇಬೇಕು, 2 ಕೃತಕ ಉಸಿರನ್ನ ಕೊಡಲೇಬೇಕು. ಓಕೆನಾ ಸರ್? ಇದು ಕಂಟಿನ್ಯೂ ಆಗಿ ಇರಲೇಬೇಕು. ನೀವು ಪ್ರತಿ ಸಲನೂ ನೀವು ಪ್ರೆಷರ್ ಕೊಟ್ಟ ತಕ್ಷಣ 2 ಸಲ ನೀವು 2 ರೌಂಡು ನೀವು ಪ್ರೆಷರ್ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಅವ್ರನ್ನ ಏನು ಚೆಕ್ ಮಾಡಬೇಕು, ಪಲ್ಸ್ ಚೆಕ್ ಮಾಡಬೇಕು, ನಾಡಿನ ಚೆಕ್ ಮಾಡಬೇಕು. ಓಕೆನಾ? ಆನಂತರ ಇವಾಗ ಈ ರೀತಿ ಪ್ರೆಷರ್ ಕೊಟ್ರೆ ಪ್ರೆಷರ್ ಬೀಳುತ್ತಾ, ಪ್ರೆಷರ್ ಹೋಗುತ್ತಾ? ಓಕೆ. ಈ ರೀತಿ ಪ್ರೆಷರ್ ಕೊಟ್ರೆ ಪ್ರೆಷರ್ ಬೀಳುತ್ತಲ್ಲ, ಇದೇ ಮೇನ್ ಇಂಪಾರ್ಟೆಂಟ್. ಒಬ್ಬರ ಹತ್ರ ಟೈಮ್ ಇರುತ್ತೆ, ಎಲ್ಲ ಮಾಹಿತಿನೂ ಇರುತ್ತೆ, ಆದರೆ ಮೇನ್ ಏನು ಗೊತ್ತಿರಲ್ಲ, ಹಾರ್ಟ್ ಐಡೆಂಟಿಫೈ ಮಾಡೋದು, ಆನಂತರ ನಾವು ಎಲ್ಲಿ ಪ್ರೆಷರ್ ಕೊಡ್ತಾ ಇದ್ದೀವಿ. ಓಕೆನಾ?
ಇದು ಮೇನ್ ಅಂತಂದರೆ ಅವ್ರಿಗೆ ಆಕ್ಸಿಜನ್ ಕೊಡಬೇಕು. ಇವಾಗ ನಾವೆಲ್ಲ ಸ್ಕೂಲಲ್ಲಿ ನೋಡಿರ್ಬೋದು, ಇಲ್ಲ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದೀವಿ ಅಲ್ವಾ. ನಾವು ಏನು ಮಾಡ್ತೀವಿ, ಆಕ್ಸಿಜನ್ನ ಏನು ಮಾಡ್ತೀವಿ, ಆಕ್ಸಿಜನ್ನ ಇನ್ಹೇಲ್ ಮಾಡ್ತೀವಿ, ಅಂದರೆ ಉಸಿರಾಟನ ಆಕ್ಸಿಜನ್ನ ಏನು ಮಾಡ್ತೀವಿ, ತಗೊಳ್ತೀವಿ. ಏನು ಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ನಾವು ಏನಿದ್ದೀವಿ, ಇನ್ನು ಜೀರೋನೇ ಅದೀವಿ. ಓಕೆನಾ. ನಾವು ಯಾವತ್ತೂ ಆಕ್ಸಿಜನ್ನ ತಗೊಂಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ಬಿಡುವುದಿಲ್ಲ. ಯಾಕೆ ಗೊತ್ತಾ, ನಮ್ಮ ವಾತಾವರಣದಲ್ಲಿ ಟೋಟಲ್ ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟಿದೆ ಯಾರಿಗಾದ್ರೂ ಗೊತ್ತಾ? ಇದರಲ್ಲಿ ಎಲ್ಲ ಇದೆ, ಇಂಗಾಲದ ಡೈಆಕ್ಸೈಡು ಇದೆ, ಆಕ್ಸಿಜನ್ ಇದೆ, ನ್ಯೂಟ್ರೋಜನ್ ಇದೆ. ಟೋಟಲ್ ಎಲ್ಲ ಒಂದು ಅನಿಲಗಳು ಇದರಲ್ಲಿವೆ. ಆದರೆ ಆಕ್ಸಿಜನ್ ಎಷ್ಟಿದೆ ಯಾರು ಹೇಳ್ತಾ ಇದ್ದಾರೆ? ಹೇಳಿ. 21%. ಗುಡ್. ಎಷ್ಟಿದೆ? 21% ಇದೆ. ಅಂದರೆ 21% ಇದೆ. ನಾವೇನು ಮಾಡ್ತೀವಿ, 21%ನ ಒಳಗಡೆ ತಗೋತೀವಿ. ಆನಂತರ ನಾವು ಖರ್ಚು ಎಷ್ಟು ಮಾಡ್ತೀವಿ, ಬರೀ 5%. 21ರಲ್ಲಿ 5% ಹೋದರೆ 16% ಅಲ್ವಾ. 16%ನ ನಾವೇನು ಮಾಡ್ತೀವಿ, ಹೊರಗಡೆನೆ ಬಿಡ್ತೀವಿ. ನಾವು ಇಂಗಾಲದ ಡೈಆಕ್ಸೈಡ್ನ ಬಿಡುವುದು. ಯಾಕಂದರೆ ನಾವು ಇಂಗಾಲದ ಡೈಆಕ್ಸೈಡ್ ಬಿಟ್ಟರೆ ಅವ್ರಿಗೆ ಉಸಿರು ಕೊಟ್ಟರೆ ಅವರು ಬದುಕಿಸೋಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ನಾವು ಅವ್ರಿಗೆ ಕೊಡುವುದು ಆಕ್ಸಿಜನ್ನೇ. ಓಕೆ, ಇದ್ರ ಬಗ್ಗೆ ಯಾರಿಗಾದ್ರೂ ಕ್ವಶನ್ ಇದೆಯಾ ಸರ್? ಎಲ್ಲರೂ ಬೋರಿಂಗ್ ಆಗ್ತಾ ಇದ್ದೀರಾ? ಬೋರಿಂಗ್ ಆಗ್ತಾ ಇದ್ದೀರಾ? ಹಸುವಾಗಿದೆಯಾ? ಮೇನ್ ಅಂತಂದ್ರೆ ನನ್ನ ಕ್ಲಾಸ್, ಒಂದು ನಿಮಿಷ ಪ್ಲೀಸ್, ಯಾರೋ ಇನ್ನು ಮಾತಾಡ್ಕೋಬೇಡಿ. ಕ್ಲಾಸ್ ಬೋರಿಂಗ್ ಆದರೆ ನೀವು ಹೇಳ್ಬೋದು, ಕೇಳ್ಬೋದು, ಓಕೆನಾ, ಒಂದು ಸ್ವಲ್ಪ ರೆಸ್ಟ್ ಕೊಡ್ಬೋದು. ಆದರೆ ನಾವೇನು ಬಂದಿರೋದಂತಂದರೆ ನಿಮಗೆ ಪೂರ್ತಿಯಾಗಿ ಏನೇನು ಇಂಪಾರ್ಟೆಂಟು ಇದೆ ಅದನ್ನು ಮಾತ್ರ ಹೇಳ್ಕೊಡ್ತೀವಿ. ಇಲ್ಲ ಅಂತಂದರೆ ನಾವೇ 6 ತಿಂಗಳು ಬೇಕಾಗುತ್ತೆ ಕಲ್ತ್ಕೊಳ್ಳೋಕ್ಕೆ. ಈಗ ನಿಮಗೆ 1-2 ತಾಸಲ್ಲಿ ಎಲ್ಲ ಹೇಳ್ಕೊಡೋದಂದ್ರೆ ಆಗುತ್ತಾ? ಇಲ್ಲ ತಾನೆ. ಅದಕ್ಕಾಗಿ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೇಳ್ತೀವಿ, ಓಕೆನಾ. ಓಕೆ. ಈಗ ಬಂದ ಲೇಟ್ ಸರ್. ಪ್ಲೀಸ್ ಯಾರು ಮಾತಾಡೋಕೆ ಹೋಗ್ಬೇಡಿ. ಮತ್ತು ನಾನೇನು ಮಾಡ್ತೀನಿ, ಮರೆತು ಬಿಡ್ತೀನಿ. ನಾನು ಪುತ್ತೂರು ಹೋಗ್ಬೇಕು, ಮತ್ತು ಮಂಗಳೂರು ಹೋಗ್ತೀನಿ, ಮಂಗಳೂರಿಂದ ಉಡುಪಿ ಹೋಗ್ತೀನಿ, ಉಡುಪಿಯಿಂದ ಮತ್ತೆ ಹಿಂಗೆ ಸಕಲೇಶ್ಪುರ ಬಂದ್ಬಿಟ್ಟು ಮತ್ತೆ ಹಿಂಗೆ ಸುತ್ತಾದ ಮತ್ತೆ ಪುತ್ತೂರು ಹೋಗ್ಬೇಕಾಗುತ್ತೆ, ಓಕೆನಾ. ಅದಕ್ಕಾಗಿ ಪ್ಲೀಸ್, ಇವಾಗ ನಾನು ಹೇಳಿದೆ, ಮೇಲಿಂದ ಬಿದ್ದ ತಕ್ಷಣ ಒಬ್ಬೊಬ್ರು ಏನು ಮಾಡ್ತಾರೆ, ನಾವಿಗೆನ ಕಚ್ಕೊಂಡ್ಬಿಡ್ತಾರೆ ಜೋರಾಗಿ, ಬಾಯಿ ಓಪನ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನೀವೇನು ಮಾಡ್ಬೇಕಂತಂದರೆ ಅವರ ಹಿಂಭಾಗದಲ್ಲಿರು ಕೈಯನ್ನ ಈ ರೀತಿ ನೆಲದ ಮೇಲೆ, ಇದು ಮೇಲೆ ಟೇಬಲ್ ಮೇಲೆ ತೋರಿ, ಇದು ಕಾಣ್ತಾ ಇದೆ ಎಲ್ಲರಿಗೂ? ಓಕೆ. ಎರಡು ಅವರ ತಲೆ ಸೈಡಲ್ಲಿ ಹೋಗ್ಬಿಟ್ಟು ಮೊನ್ಕೈನ ಹೋಗ್ಬಿಟ್ಟು ಏನು ಮಾಡಬೇಕು, ಈ ರೀತಿ ಇಲ್ಲಿ 2 ಕೈಗಳಿಂದ ಒತ್ತಬೇಕು ಜೋರಾಗಿ. ಓಕೆ, ಜೋರಾಗಿ ಒತ್ತಿದ ತಕ್ಷಣ ಏನಾಗುತ್ತೆ, ಯಾವ ರೀತಿ ಹಿಡಿದಿದ್ದಾರೆ ಕಾಣಿಸ್ತಾ ಇದೆಯಾ?
ಇಲ್ಲಿ ಜೋರಾಗಿ ಈ ರೀತಿ ಒತ್ತಿದ್ರೆ ಬಳ್ಳಿಗಳನ್ನ ಇಲ್ಲಿ ನೀವು ಜೋರಾಗಿ ಪ್ರೆಸ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, ತಾನಾಗಿ ಅದೇನಾಗುತ್ತೆ, ಬಾಯಿ ಓಪನ್ ಆಗುತ್ತೆ. ಓಕೆನಾ? ಒಂದು ಸಿಡಿ ಪ್ರಕಾರ ಮೆಟ್ಟಿಲು ತರ ಬರೋಬ್ಬರಾಗಿ ಬಂತಂದ್ರೆ ಅದು ನಿಮ್ಗೆ ಏನಾಗುತ್ತೆ, ಹಾ ಅರ್ಥ ಆಗುತ್ತೆ ಅಲ್ವಾ? ಓಕೆ. ಇವಾಗ ನಮ್ಮ ಶರೀರದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು? ಓಕೆ, ಅದಕ್ಕಿಂತ ಮೊದಲು ಯಾರೂ ಮಾತಾಡೋಕೋಬೇಡಿ ಪ್ಲೀಸ್. ನಿಮ್ಮ ಪೂರ್ತಿ ಗಮನ ನಮ್ಮ ಕಡೆ ಇರಲಿ. ಓಕೆನಾ? ಮೇನ್ ಚೀಸ್ ಅಂತಂದ್ರೆ, ಈಗ NDRF ಏನು ಕೆಲಸ ಮಾಡುತ್ತೆ, ಡಿಸಾಸ್ಟರ್ ಬಂದ್ರೆ, ಯಾವುದೇ ಒಂದು ಡಿಸಾಸ್ಟರ್, ಯಾವುದೇ ಒಂದು ವಿಪತ್ತು ಬಂದು ಅದು ಏನೇ ಇರಲಿ, ವಿಪತ್ತು ಯಾವುದೇ ಇರಲಿ, ವಿಪತ್ತು ಯಾವುದೇ ಇರಲಿ ಅಂತಂದ್ರೆ ವಿಪತ್ತಲ್ಲಿ ಎಷ್ಟು ಪ್ರಕಾರ ಗೊತ್ತಿದೆಯಾ? ವಿಪತ್ತು ಎರಡು ಪ್ರಕಾರ. ಒಂದು ನೈಸರ್ಗಿಕ ಮತ್ತು ಒಂದು ನೈಸರ್ಗಿಕವಾಗಿ ಆಗುವಂಥ ಒಂದು ವಿಪತ್ತು, ಒಂದು ಮೇನ್ ಮೇಡ್ ಮಾನವನಿಂದ ಆಗುವಂಥದ್ದು ಒಂದು ವಿಪತ್ತು. ಇದರಲ್ಲಿ ಏನಂತಂದ್ರೆ ನೈಸರ್ಗಿಕವಾಗಿ ನಾವು ನೋಡ್ಬೋದು, ಏನಾಗುತ್ತೆ, ಫ್ಲಡ್ ಆಗುತ್ತೆ, ಸುನಾಮಿ ಬರುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಲ್ವಾ, ಇದೆಲ್ಲ ಆಗುತ್ತಲ್ಲ, ಭೂಕಂಪ ಬರುತ್ತೆ. ಇದು ನೈಸರ್ಗಿಕವಾಗಿ. ಮನುಷ್ಯರಿಂದ ಆಗುವಂಥದ್ದು ಬಿಲ್ಡಿಂಗ್ ಕೊಲ್ಯಾಪ್ಸ್. ಈಗ ಇದು ಬಿಲ್ಡಿಂಗ್ ಇದೆ, ದುಡುಮ್ ಅಂತ ಬಿದ್ದರೆ ಮನುಷ್ಯನೇ ಕಟ್ಟಿದ್ದಲ್ವ ಇದು? ಬಿಲ್ಡಿಂಗ್ ಕೊಲ್ಯಾಪ್ಸು, ಟ್ರೈನ್ ಇನ್ಸಿಡೆಂಟು, ಕಾರ್ ಆಕ್ಸಿಡೆಂಟು, ಫ್ಲೈಟ್ ಆಕ್ಸಿಡೆಂಟು, ಇದೆಲ್ಲ ಎಲ್ಲಿಂದ ಏನಂತ ಇದಕ್ಕೆ? ಮಾನವನಿಂದ ಆಗುವಂಥ ವಿಪತ್ತು. ಓಕೆನಾ? ಅದಕ್ಕಾಗಿ ಟೋಟಲ್ ಯಾವುದೇ ಒಂದು ವಿಪತ್ತು ಆಗ್ಬೋದು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಮಿಕಲ್ಲು, ಗ್ಯಾಸು, ಅದೆಲ್ಲಕ್ಕೂ ಅದು ಒಂದು ವಿಪತ್ತು. ಅದು ಮಾನವನಿಂದ ಆಗುವಂಥದ್ದೇ ವಿಪತ್ತು. ಅದಕ್ಕೆ ನಾವೇನಿದೀವಿ ಅಂತಂದರೆ NDRF ಯಾವುದೇ ಟೋಟಲ್ ಏನೇ ಒಂದು ವಿಪತ್ತಾದರೂ ಹೋಗ್ಬಿಟ್ಟು ಏನು ಮಾಡ್ತೀವಿ, ಜನರನ್ನ ರಕ್ಷಣೆ ಮಾಡ್ತೀವಿ. ಓಕೆನಾ? ಅದೇ ರೀತಿ ಈಗ ಸರ್ ಹೇಳಿದ್ರು, ಏನಂತ ಹೇಳಿದ್ರು, NDRF ಇರುತ್ತೆ ಅಲ್ಲಿ ಬೆಂಗಳೂರಲ್ಲಿ, ಈ ಸುಳ್ಯದಲ್ಲಿ ಇಲ್ಲ ಬೆಳ್ತಂಗಡಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು, ಎಲ್ಲಿಂದ ಬರಬೇಕು? ಬೆಂಗಳೂರಿಂದ ಬರಬೇಕು. ಅದಕ್ಕಾಗಿ ಈ ಒಂದು ಶೌರ್ಯ ಒಂದು ಗ್ರೂಪ್ ರೆಡಿ ಮಾಡಿದ್ದಾರೆ. ಇದು ತುಂಬ ಅಂದರೆ ತುಂಬ ಮೇನ್ ಇಂಪಾರ್ಟೆಂಟು. ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗುತ್ತೆ. ಇದೇ ಟೈಮಲ್ಲಿ ಇದೇ ತಿಂಗಳು, ಓಕೆನಾ ಸರ್, ಈ ತಿಂಗಳಲ್ಲ, ಮುಂದಿನ ತಿಂಗಳು 28-29 ತಾರೀಕಿಗೆ 1 ವರ್ಷ ಆಗುತ್ತೆ. ನಮ್ಮ ಟೀಮು ಆವಾಗಲೂ ಪುತ್ತೂರಲ್ಲಿತ್ತು. ಆವಾಗ ನಾನು ಪುತ್ತೂರಲ್ಲಿ ಬಂದಿರಲಿಲ್ಲ, ಬೆಂಗಳೂರಲ್ಲಿದ್ದೆ. ವಾಯನಾಡ್ ಗೊತ್ತಾ ನಿಮಗೆ? ಏನಾಗಿತ್ತು? ಪೂರ್ತಿ ಮೂರೂರು ಮುಳುಗೋಗಿದ್ವಿ ಅಂತಂದ್ರೆ, ಈ ಕೆಳಗಡೆ ಏನು ನೆಲ ಇದೆ ಇದಷ್ಟೇ ಇತ್ತು. ಪ್ರತಿಯೊಂದು ಮನೆಯದು ಒಂದೊಂದು ಮನೆ ಜಾಗ ಸಹ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಓಕೆನಾ? ಟೋಟಲು ನನ್ನ ಅಂದರೆ ನಾನು ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ, ಅಂದರೆ ರೆಸ್ಕ್ಯೂ ಮಾಡೋಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ನಮ್ಮ ಟೀಮು 775 ಡೆಡ್ ಬಾಡಿಗಳನ್ನ ರಿಕವರಿ ಮಾಡಿದ್ವಿ ನಾವು ಒಂದು ದಿನದಲ್ಲಿ. ಅಷ್ಟೊಂದು ಜನ ಸತ್ತಿದ್ರು. ಅದರ ಪೂರ್ತಿ ಲೆಕ್ಕನೇ ಇಲ್ಲ. ಪೂರ್ತಿ ಏನಾಗ್ಬಿಟ್ಟು ಅಲ್ಲೇ ಮುಚ್ಚಿಬಿಟ್ಟಿದ್ರು. ಅಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ. ಇವಾಗ ಇನ್ನೊಬ್ಬರನ್ನ ರಕ್ಷಣೆ ಮಾಡಕ್ಕೆ ನಾವು ಹೋದ್ರೆ ಅಲ್ಲಿ ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು ಅದು ಗೊತ್ತಿದ್ರೆ ನಾವು ಹೋಗ್ತೀವಿ. ಇವಾಗ ನೀವೆಲ್ಲ ಏನು ಮಾಡಿದ್ದೀರಾ? ಟ್ರೈನಿಂಗ್ ಮಾಡಿದ್ದೀರಾ, ನಿಮಗೆ ಗೊತ್ತು ಅಲ್ವಾ? ಆದರೆ ಅಲ್ಲಿ ಈ ರೀತಿಯಾದಂಥ ಒಂದು ಏನು
ಸೌಕರ್ಯ ಇಲ್ಲ, ಒಂದು ಯಾವುದೋ ಒಂದು NGO ಅಲ್ಲಿ ಕೆಲಸ ಮಾಡ್ತಾನೆ ಇಲ್ಲ. ಅಲ್ಲಿ ಬರೀ NDRF, ಫೈರು, SDRF ಅಷ್ಟೇ. ಆನಂತರ ನಾವು ಪಬ್ಲಿಕ್ ಬಂದಿದ್ರಲ್ಲ ಅವ್ರನ್ನ ಸ್ವಲ್ಪ ಹೆಲ್ಪ್ಗೆ ಯಾವುದೇ ಒಂದು ಎಕ್ವಿಪ್ಮೆಂಟ್ನ ಒಯ್ಯೋಕ್ಕೆ ತರೋಕ್ಕೆ ಅದಕ್ಕೆ ನಾವು ಅವ್ರನ್ನ ಅಲ್ಲಿ ಹೆಲ್ಪಾಗಿ ಯೂಸ್ ಮಾಡ್ತೀವಿ. ಓಕೆನಾ? ಇವಾಗ ನಾನು ಕ್ಲಾಸ್ ಕಡೆ ಬರ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಶರೀರದಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿದೆ? ನಮ್ಮ ಶರೀರಕ್ಕೆ ತುಂಬ ಇಂಪಾರ್ಟೆಂಟು ಮೆದುಳು, ಮತ್ತೆ ಹಾರ್ಟು. ಓಕೆ, ಹಾರ್ಟು ಮೆದುಳು ಇದ್ರೆ ಆರಾಮಾಗಿರ್ಬೋದಲ್ವಾ? ಗಾಳಿ. ಓಕೆ ಓಕೆ. ನಮ್ಮ ಶರೀರಕ್ಕೆ ಮೇನ್ ಇಂಪಾರ್ಟೆಂಟ್ ಏನಿದೆ? ಬ್ಲಡ್. ಏನು ಬ್ಲಡ್ ಅಂದರೆ? ರಕ್ತ. ಯಾಕೆ ರಕ್ತ? ರಕ್ತ ಏನು ಕೆಲಸ ಮಾಡುತ್ತೆ ಯಾರಿಗಾದ್ರೂ ಗೊತ್ತಾ? ನಾವು ಒಳಗಡೆ ತಗೊಂಡಂಥ ಉಸಿರನ್ನ ಬ್ಲಡ್ ಅಲ್ಲಿ ಮಿಕ್ಸ್ ಆದ ನಂತರ ನಮ್ಮ ಶರೀರದ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಣಗಳಲ್ಲಿ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಗಾಳಿನ, ಆಮ್ಲಜನಕವನ್ನು ಏನು ಮಾಡುತ್ತೆ? ಸಪ್ಲೈ ಮಾಡುತ್ತೆ. ಅದರಿಂದಾನೇ ನಾವು ಜೀವಂತವಾಗಿದ್ದೀವಿ. ಇಲ್ಲ ಅಂತಂದ್ರೆ ಇರ್ತಾ ಇರಲಿಲ್ಲ. ಓಕೆನಾ? ಅದಕ್ಕಾಗಿ ನಮ್ಮ ಶರೀರಕ್ಕೆ ಮೇನ್ ಇಂಪಾರ್ಟೆಂಟ್ ಏನು? ರಕ್ತ. ಅದಕ್ಕೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಅಲ್ವಾ, ಆಕ್ಸಿಡೆಂಟ್ ಆದಾಗ ಜಾಸ್ತಿ ಬ್ಲಡ್ ಲಾಸ್ ಆದಾದ್ರೆ ಏನಾಗ್ತಾರೆ? ಡೆತ್ ಆಗ್ತಾರಲ್ವಾ, ಸಾಯ್ತಾರೆ ಜಾಸ್ತಿ. ಇವಾಗ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, ಬೈಕ್ನಿಂದ ಒಂದು ಕಾರಿಗೆ ಇಲ್ಲ ಒಂದು ಟ್ರಕ್ಕಿಗೆ ಆಕ್ಸಿಡೆಂಟ್ ಆಯಿತು. ನನ್ನ ಪೂರ್ತಿ ಕಾಲು ಏನಾಗ್ಬಿಡ್ತು? ಕಟ್ ಆಯಿತು. ಅವಾಗ ಬ್ಲಡ್ ಏನಾಗ್ತಾ ಇದೆ? ಜಾಸ್ತಿ ಫ್ಲೋ ಆಗ್ತಾ ಇದೆ. ಅದಕ್ಕೆ ಆನಂತರ ನಾನು ಏನಾಗ್ಬಿಡ್ತೀನಿ? ಡೆತ್ ಆಗಿಬಿಡ್ತೀನಿ, ಸತ್ತೋಗ್ಬಿಡ್ತೀನಿ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಯಾವುದೇ ಒಂದು ಆಕ್ಸಿಡೆಂಟು ಇಲ್ಲ ಒಂದು ಏನೋ ಒಂದು ಕೆಲಸ ಮಾಡೋ ಟೈಮಲ್ಲಿ ಯಾರಿಗೆ ಒಂದು ಏನೋ ಒಂದು ಆಘಾತ ಆದಾಗ ಬ್ಲಡ್ ಹೋಗ್ತಾ ಇದೆ ಅಂತಂದರೆ ಅದನ್ನು ಮೊದಲೇನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು. ಅದನ್ನು ಸ್ಟಾಪ್ ಮಾಡೋದು ನೋಡಬೇಕು. ಓಕೆನಾ? ಯಾವ ರೀತಿ ಮಾಡಬೇಕು? ಅದಕ್ಕೆ 4 ವಿಧಾನ ಇದೆ, ಆದರೆ ನಿಮ್ಗೆ ಹೇಳೋದು ಮಾತ್ರ 3. ಓಕೆನಾ? ಏನು ಮಾಡಬೇಕು? ಮೊದಲನೇ ವಿಧಾನ ಏನಿದೆ? ಡೈರೆಕ್ಟ್ ಪ್ರೆಷರ್. ಎಲ್ಲಿ ಗಾಯ ಆಗಿದೆ ಅಲ್ಲಿ ಒಂದು ಕಾಟನ್ನು ಇಲ್ಲ ಒಂದು ಶುಭ್ರವಾದ ಬಟ್ಟೆಯಿಂದ ಏನು ಮಾಡಬೇಕು? ಅಲ್ಲಿ ಪ್ರೆಷರ್ ಮಾಡಿ ಒತ್ತಿ ಹಿಡಿಬೋದು. ಇಲ್ಲ ಒಂದು ಒತ್ತಿ ಹಿಡಿದು ಅದಕ್ಕೊಂದು 2 ಸುತ್ತು 4 ಸುತ್ತು ಏನು ಮಾಡ್ಬೋದು? ಬ್ಯಾಂಡೇಜ್ನ ಸುತ್ತಿ ಕಟ್ಬೋದು, ಚಿಕ್ಕ ಗಾಯ ಆದರೆ. ಓಕೆನಾ? ಒಬ್ರು ಯಾರಾದರೂ ಬನ್ನಿ ಸರ್, ಪ್ಲೀಸ್. ಒಬ್ರು ಯಾರಾದರೂ ಬನ್ನಿ. ಬನ್ನಿ. आफ्टर लंच भी होगा, आफ्टर लंच करना चाहिए। हाँ सर, ಮೇನ್ ಅಂತಂದ್ರೆ ನಿಮಗೆ ಇವಾಗ ಎಲ್ಲೂ ನೀವು ಹೊರಗಡೆ ಡ್ಯೂಟಿಗೆ ಹೋಗ್ತೀರಾ, ಏನೋ ಒಂದು ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ, ಸಹಾಯ ಮಾಡ್ತೀರಲ್ವಾ, ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದರೆ ನೀವೇನು ಮಾಡ್ಬೋದು? ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಇಲ್ಲ, ಇವಾಗ ಬರೀ ಒಂದು 5-10 ನಿಮಿಷದಲ್ಲಿ ಇದನ್ನು ಮುಗಿಸ್ತೀನಿ. ಆಮೇಲೆ ಊಟ ಮಾಡಿ ಬಂದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡೋದು. ಓಕೆನಾ? ಇವ್ರಿಗೆ ಆಕ್ಸಿಡೆಂಟ್ ಆಯಿತು. ಓಕೆನಾ? ಆಕ್ಸಿಡೆಂಟ್ ಆದ ತಕ್ಷಣ ಇವ್ರ ಕೈಗೆ ಗಾಯ ಆಯಿತು, ಒಂದು ಗಾಡಿ ಇಲ್ಲ ಒಂದೇನೋ
ಕಟ್ ಆಗಿಬಿಟ್ಟು ಬ್ಲಡ್ಡಿಂಗ್ ಆಗ್ತಾ ಇದೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಈ ರೀತಿ ಬಟ್ಟೆನ ಇಟ್ಬಿಟ್ಟು ಪ್ರೆಷರ್ನ ಕೊಡಬೇಕು. ಓಕೆನಾ? ಪ್ರೆಷರ್ ಕೊಟ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಯಾವುದೇ ಬಟ್ಟೆ ಇರ್ಬೋದು, ಸೀರೆನೇ ಇರ್ಬೋದು, ಇಲ್ಲ ಓಡ್ನಿನೇ ಇರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಜ್ಜ ಯೂಸ್ ಮಾಡ್ತಾರಲ್ಲ ಲುಂಗಿ, ಅದನ್ನು ಏನು ಮಾಡ್ಬೋದು, ಕಟ್ ಮಾಡಿ ಬ್ಯಾಂಡೇಜಿಂಗ್ನ ಮಾಡ್ಬೋದು, ಕಟ್ಬೋದು. ಓಕೆನಾ? ಸುತ್ತಿ ಕಟ್ಬೋದು. ಇದು ಮೊದಲನೇ ವಿಧಾನ. ಇದಕ್ಕೆ ಏನಂತೀವಿ, ಡೈರೆಕ್ಟ್ ಪ್ರೆಷರ್. ಓಕೆನಾ? ಎರಡನೇದು ಎಲಿವೇಶನ್. ಎಲಿವೇಶನ್ ಯಾಕೆ ಮಾಡಬೇಕು, ಕೈನ ಏನು ಮಾಡಬೇಕು, ಮೇಲ್ ಮಾಡಬೇಕು. ಓಕೆ, ಕೈ ಕಾಲಿಗೆ ಆದರೆ ಏನು ಮಾಡಬೇಕು, ಅವ್ರನ್ನ ಮಲಗಿಸಿ ಕಾಲನ್ನ ಮೇಲ್ ಮಾಡಬೇಕು. ಯಾಕಂದರೆ ಈಗ ನೀವು ನೋಡ್ಬೋದು, ಒಂದು ನಳಕ್ಕೆ ಒಂದು ಪೈಪ್ನ ಜೋಡಿಸಿದ ತಕ್ಷಣ ನೀವು ಅದನ್ನು ಆನ್ ಮಾಡಿ, ಆ ನಳದ ಕೆಳಗಡೆ ಮಾಡಿದ್ರೆ ನೀರೇನಾಗುತ್ತೆ, ಜೋರಾಗಿ ಫ್ಲೋ ಆಗಿ ಬರುತ್ತೆ. ಮೇಲ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅದಕ್ಕೆ ಹಾರ್ಟಿಂದ ಒಂದು ಬ್ಲಡ್ ಏನಾಗುತ್ತೆ, ಮೇಲಕ್ಕೆ ಸ್ಲೋ ಆಗಿ ಬರುತ್ತೆ. ಕೆಳಗೆ ಬಿಟ್ಟರೆ ಏನಾಗುತ್ತೆ, ಜೋರಾಗಿ ಫಾಸ್ಟಾಗಿ ಬರುತ್ತೆ. ಅದಕ್ಕೆ ಇದು ಎರಡನೇ ವಿಧಾನ. ಮೂರನೇ ವಿಧಾನ ಏನಂತಂದರೆ ಪ್ರೆಷರ್. ಕೈಗೆ, ಎರಡು ಕಾಲಿಗೆ, ಇವಾಗ ಹೇಳ್ತಾ ಇರೋದು. ಹೊಟ್ಟೆಗೆ, ಎದೆಗೆ, ಹೊಟ್ಟೆಗೆ, ಬೆನ್ನಿಗೆ ಆದರೆ ನಾವೇನು ಮಾಡ್ತೀವಿ, ಜಾಸ್ತಿ ಏನು ಮಾಡಬೇಕು, ಬಟ್ಟೆನ ಇಡಬೇಕು, ಅನಂತರ ಬಟ್ಟೆನ ಸುತ್ತಬೇಕು, ಮತ್ತೆ ಬಟ್ಟೆ ಇಡಬೇಕು, ಅನಂತರ ಸುತ್ತಿ ಕಟ್ಟಬೇಕು. ಓಕೆನಾ? ಇದನ್ನೆಲ್ಲ ಹೊಟ್ಟೆಗೆ, ಎದೆಗೆ, ಬೆನ್ನಿಗೆ ಕಟ್ಟು ಬಿದ್ದಾಗ, ಏಟಾದಾಗ ಮಾಡೋಕ್ಕೆ ಆಗಲ್ಲ. ಇದು ಮಾತ್ರ ಇಲ್ಲಿ ಎರಡು ಕೈಗಳಿಗೆ, ಎರಡು ಕಾಲುಗಳಿಗೆ. ಓಕೆನಾ? ಪ್ರೆಷರ್ ಪಾಯಿಂಟ್ ಅಂದರೆ ಇವಾಗ ಹೇಳಿದೆ, ನಾಡಿ ಇಲ್ಲಿದೆ ನಮ್ಮ ಕೈಗೆ, ತೊಡೆಗೆ. ಆ ಟೈಮಲ್ಲಿ ಏನು ಮಾಡಬೇಕು, ಕೈನ ಮೇಲ್ ಮಾಡಿ ಆ ಪ್ರೆಷರ್ ಪಾಯಿಂಟ್ನ ಒತ್ತಿ ಹಿಡಿಬೇಕು. ಎಷ್ಟು ವಿಧಾನ ಅದು? ಮೂರು ವಿಧಾನ ಇತ್ತು. ಓಕೆನಾ? ಒಂದು ಡೈರೆಕ್ಟ್ ಪ್ರೆಷರ್, ಎರಡನೇದು ಎಲಿವೇಶನ್, ಮೂರನೇದು ಪ್ರೆಷರ್ ಪಾಯಿಂಟ್. ಓಕೆ, ಇದು ಒಂದು ಟೈಮಲ್ಲಿ ಏನಾಗುತ್ತೆ, ನಾವು ನೋಡ್ಬೋದು ಜೋರಾಗಿ ಇವಾಗ ಜಾಸ್ತಿ ಭೂಪಿಸ್ತಾ ಇತ್ತು. ಈಗ ಮೊನ್ನೆ ಉಳ್ಳಾಲಲ್ಲಿ ನೋಡಿದ್ರ, ಯಾರಿಗಾದ್ರೂ ಗೊತ್ತಾ? ನಿಮ್ಮ ಶೌರ್ಯದವರು ಒಂದು ಸ್ವಲ್ಪ ಜನ ಬಂದಿದ್ರು ಅಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ. ಹಾಂ, ಉಳ್ಳಾಲದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಒಂದು ಇನ್ಸಿಡೆಂಟ್ ಆಯ್ತು, ಗೊತ್ತಾ ನಿಮಗೆ ಅಲ್ವಾ? ಆ ಟೈಮಲ್ಲಿ, ಅಂಥ ಟೈಮಲ್ಲಿ ನಾವು ಅವ್ರಿಗೆ ಅಲ್ಲಿಂದ ಹೊರಗಡೆ ತೆಗೆದ ತಕ್ಷಣ ಈ ರೀತಿಯಾದಂಥ ಒಂದು ಉಪಚಾರನ ಮಾಡಿಬಿಟ್ಟು ಪ್ರಥಮ ಚಿಕಿತ್ಸೆನ ಕೊಟ್ಬಿಟ್ಟು ಅವ್ರಿಗೆ ಆಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಕಳಿಸ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಬ್ಲಡ್ ಲಾಸ್ ಆಗಿ ಏನಾಗುತ್ತೆ, ಸತ್ತೋಗ್ಬೋದು, ಸಾಯ್ಬೋದು. ಅದಕ್ಕಾಗಿ ಇವಾಗ ಇವ್ರ ಕೈ ಇಲ್ಲಿಂದಲೇ ಕಟ್ಟಾಯಿತು, ಇಲ್ಲ ಕಾಲು ಕಟ್ಟಾಯಿತು. ಆ ಟೈಮಲ್ಲಿ ಈ ರೀತಿ ಮಾಡಿದ್ರೆ ಬ್ಯಾಂಡೇಜಿಂಗ್ ಮಾಡೋಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು, ಟೋರ್ನಿಕೇಟ್ ಅಂತ. ಓಕೆನಾ? ಟೋರ್ನಿಕೇಟ್ ಅಂತ ಕಟ್ಟಬೇಕು. ಯಾವ ರೀತಿ, ಒಂದು ದಾರನೋ ಇಲ್ಲ ಒಂದು ಬಟ್ಟೆನೋ ಬಿಗಿಯಾಗಿ ಕಟ್ಟಿ ಮೊದಲು ಕಟ್ಟಬೇಕು, ಲೂಸ್ ಆಗಿ. ಓಕೆನಾ? ಅದನ್ನು ಗಂಟು ಹಾಕಿದ ನಂತರ ಇದು ಕಟ್ಟಿದ್ರಿ, ಮೊದಲೇನು ಮಾಡಬೇಕು, ಈ ರೀತಿ ಲೂಸ್ ಆಗಿ ಕಟ್ಟಬೇಕು. ಓಕೆನಾ? ಕಟ್ಟಿದ ತಕ್ಷಣ ಅದರ ಒಳಗಡೆ ಏನು ಮಾಡಬೇಕು, ಆ ದಾರ ಇಲ್ಲ ಬಟ್ಟೆ ಒಳಗಡೆ ಪೆನ್ನು ಅಂದರೆ ಏನೋ ಒಂದು ಕಟ್ಟಿಗೆ ಹಾಕಿ ಅದನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿದರೆ ಬ್ಲಡ್ ಹೋಗೋದೇನಾಗುತ್ತೆ, ಕಡಿಮೆ ಆಗುತ್ತೆ. ಆದರೆ ಅದೇ ರೀತಿ ಪೂರ್ತಿ ಹಾಸ್ಪಿಟಲ್ ಹೋಗೋರು ಕಟ್ಟಿ ಇಡಬಾರ್ದು. ಯಾಕೆ ಇಡಬಾರ್ದು? ಅಲ್ಲಿ ಮುಂದೆ ಇದ್ದಂಥ ಒಂದು ಚಿಕ್ಕ ಚಿಕ್ಕ ಜೀವಾಣುಗಳು ಅಂದರೆ ಟಿಶ್ಯೂಗಳು ಏನಾಗಿಬಿಡ್ತವೆ, ಸತ್ತೋಗ್ಬಿಡ್ತವೆ ಅಲ್ವಾ? ಆನಂತರ ನೀವು ಜೋರಾಗಿ ಕಟ್ಟಿದ್ರೆ ನೀವು ಎಲ್ಲಿ ಕಟ್ಟಿದ್ರಲ್ಲ ಅಲ್ಲಿಂದ ಅವ್ರ ಕೈಲಿ ಕಟ್ ಮಾಡ್ಬೋದು. ಅದಕ್ಕಾಗಿ ಅದನ್ನು ಕಟ್ಟಬೇಕಾದ್ರೆ ಒಮ್ಮೆ ಕಟ್ಟಿದ್ರೆ ಕಟ್ಟಿ ಟೈಟ್ ಮಾಡಿದ್ರಿ, ನೀವು ಅದನ್ನು ಸುತ್ತಿ ಟೈಟ್ ಮಾಡಿದ್ರಿ, 20 ಸೆಕೆಂಡ್ ಆದ ತಕ್ಷಣ ಮತ್ತೆ ಲೂಸ್ ಮಾಡಬೇಕು. 2 ಸೆಕೆಂಡ್ ಲೂಸ್ ಮಾಡಬೇಕು, ಮತ್ತೆ ಟೈಟ್ ಮಾಡಬೇಕು, ಮತ್ತೆ ಲೂಸ್ ಮಾಡಬೇಕು, ಮತ್ತೆ ಟೈಟ್ ಮಾಡಬೇಕು. ಈ ರೀತಿ ಮಾಡ್ತಾ ಅವ್ರನ್ನ ಹಾಸ್ಪಿಟಲ್ವರೆಗೂ ಕರ್ಕೊಂಡು ಹೋಗ್ಬೋದು. ಓಕೆನಾ? ಇವು 4 ಪಾಯಿಂಟ್ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇದು
ಎದ್ರ ಸಲುವಾಗಿದು? ಬ್ಲಡ್ನ ಕಂಟ್ರೋಲ್ ಮಾಡಕ್ಕೆ, ರಕ್ತಸ್ರಾವನ ಉಳಿಸೋಕೆ. ಓಕೆನಾ? ಅದು ಹೊಟ್ಟೆಗೆ ಎದೆಗೆ ಆದಾಗ ನೀವೇನು ಮಾಡೋದು? ಬಟ್ಟೆ ಮೇಲೆ ಬಟ್ಟೆ ಇಟ್ಟು ಸುತ್ತಬೇಕು, ಒಂದರ ಮೇಲೆ ಒಂದು. ಓಕೆನಾ? ಒಂದು ಬಟ್ಟೆ ಇಟ್ಟೆ, ಆನಂತರ ಒಮ್ಮೆ ಸುತ್ತಿದೆ, ಮತ್ತೆ ಅದರ ಮೇಲೆ ಬಟ್ಟೆ ಇಟ್ಟೆ, ಆನಂತರ ಮತ್ತೆ ಸುತ್ತಿದೆ. ಇದನ್ನೆಲ್ಲ ಎಲ್ಲಿ ಮಾಡಬೇಕು? ಕಾಲಿಗೆ ಕೈಗೆ ಆದಾಗ. ಇಲ್ಲ ಅದನ್ನ ಬಿಟ್ಟು NDRF ಬಂದಿದ್ರು, ನಿನಗೆ ತಲೆಗೆ ಇಟ್ಟು ಬಂದಿದೆ, ಬ್ಲಡ್ ಜಾಸ್ತಿ ಹೋಗ್ತಾ ಇದೆ, ನಾನು ನಿನ್ನ ಕುತ್ತಿಗೆಗೆ ಕಟ್ಟಿಬಿಡ್ತೀನಿ ಅಂತ ಅಲ್ವಾ? ಸರಿ ಇರುತ್ತಲ್ಲ? ಅವ್ರು NDRF ಹೇಳಿದ್ರು ಬ್ಲಡ್ ಜಾಸ್ತಿ ಹೋದ್ರೆ ಏನ್ ಕಟ್ಟಂದಿದ್ರು? ಹಗ್ಗನೋ ದಾರನೋ ಕಟ್ಟಂತಂದಿದ್ರು. ಅದಕ್ಕೆ ನಿನ್ನ ತಲೆಯಿಂದ ಜಾಸ್ತಿ ಬ್ಲಡ್ ಹೋಗ್ತಾ ಇದೆ, ಎಲ್ಲಿ ಕಟ್ತಾನ ಅಲ್ವಾ? ಇಲ್ಲಿ ಕಟ್ಟಿದ್ರೆ ಏನಾಗುತ್ತೆ? ಅವರು ಲೇಟಾಗಿ ಹೋಗಿತ್ತು, ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಬೇಗ ಕಳಿಸ್ತಾ ಇದ್ದೀರಾ. ಅದಕ್ಕೆ ಎಲ್ಲಿ ಯೂಸ್ ಮಾಡಬೇಕು? ಎರಡು ಕಾಲಿಗೆ ಮತ್ತೆ ಕೈಗೆ ಕಟ್ಟಾದಾಗ, ಅಂದ್ರೆ ಪೂರ್ತಿ ಎರಡು ತುಂಡಾದಾಗ ಮಾತ್ರ ಅದನ್ನು ಯೂಸ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ಓಕೆ, ಇವಾಗ ಎಲ್ಲರೂ ಊಟ ಮಾಡಿ. ನೆಕ್ಸ್ಟ್ ಇನ್ನೂ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ಗಳಿವೆ. ಓಕೆನಾ? ಜನರನ್ನ ಕಾಪಾಡೋಕೆ ನಮ್ಗಿಂತ ಮೊದಲು ಯಾರಿದ್ದಾರೆ? ಇವಾಗ ಶೌರ್ಯ ಇದೆ. ಅದಕ್ಕೆ ಶೌರ್ಯಗೆ ಪ್ರತಿಯೊಂದು ತಿಳುವಳಿಕೆ, ಪ್ರತಿಯೊಂದು ಏನೋ ಒಂದು ಇನ್ಸಿಡೆಂಟ್ ಬಗ್ಗೆ ಇಲ್ಲ ಪ್ರತಿಯೊಂದು ಇದ್ರ ಬಗ್ಗೆ ಅವ್ರಿಗೆ ಅರ್ಥ ಆಯ್ತಂದ್ರೆ, ಅವ್ರಿಗೆ ತಿಳುವಳಿಕೆ ಇದ್ರೆ ಅವ್ರು ಏನ್ ಮಾಡ್ಬೋದು? ಬೇಕಾದವರ ಪ್ರಾಣನ ಉಳಿಸ್ಬೋದು, ಕಾಪಾಡ್ಬೋದು. ಇವಾಗ ಕೈ ಕಟ್ಟಾಗಿದೆ, ಡಾಕ್ಟರ್ ಬರಲಿ, ಹೊರಗಡೆ ತೆಗೆಸ್ಬಿಟ್ಟು ಗಾಡಿ ಬರಲ್ಲ, ಡಾಕ್ಟ್ರೇ ಬರ್ತಾ ಇದ್ದಾರೆ, ಅವ್ರು ಬರೋವರೆಗೂ ವೇಟ್ ಮಾಡಿ. ಕೈ ಕಟ್ಟಾಗಿದೆ, ನಾವೇನ್ ಮಾಡ್ಬೋದು? ಒಂದೆರಡು ಬಟ್ಟೆನ ಹರಿದ್ಬಿಟ್ಟು ಕೈಗೆ ಸುತ್ತಿ ಬಿಟ್ಬಿಡ್ಬೋದು, ಅಷ್ಟೇ ಅಲ್ವಾ? ಇದೆಲ್ಲ ನಿಮಗೆ ಗೊತ್ತಾದ್ರೆ ಯೂಸ್ ಮಾಡಿ ಅವರ ಬ್ಲಡ್ನ ಏನು ಮಾಡ್ಬೋದು? ಜಾಸ್ತಿ ಕಂಟ್ರೋಲ್ ಮಾಡ್ಬೋದು. ಬ್ಲಡ್ ಏನದು ವೇಸ್ಟ್ ಆಗ್ತಾ ಇದೆ ಅದನ್ನ ಕಮ್ಮಿ ಮಾಡ್ಬೋದು. ಓಕೆನಾ?